ಹರೇ ಕೃಷ್ಣ. ಆಡಿಯೋ ಎಲ್ಲ ಕ್ಲಿಯರ್ ಆಗಿ ಕೇಳ್ತಾ ಇದೆ ಪ್ರಭುಜಿ ಮಾತಾಡೋದು? ಹರೇ ಕೃಷ್ಣ ಎಲ್ಲ ಭಕ್ತರಿಗೂ ಕ್ಲಿಯರ್ ಆಗಿದೆ ಪ್ರಭುಜಿ. ಕೇಳಿಸ್ತಾ ಇದೆ ಪ್ರಭುಜಿ. ಹರೇ ಕೃಷ್ಣ, ಥ್ಯಾಂಕ್ ಯು. ಇವತ್ತು ನಾವು ಆಳ್ವಾರರ ಬಗ್ಗೆ ಮಾತಾಡುವ. ಒಂದು ಶ್ಲೋಕ ತಗೊಳ್ಳೋಣ. ಶೃಣ್ವತ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ತು ಅಭದ್ರಾಣಿ ವಿಧುನೋತಿ ಸವೃತ ಸತಾಂ. ಶೃಣ್ವತ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ಥೋ ಅಭದ್ರಾಣಿ ವಿಧುನೋತಿ ಸವೃತ ಸತಾಂ. ಹರೇ ಕೃಷ್ಣ. ಮಂಗಳಾಚರಣೆ ಹೇಳುವ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪಾದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಾಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಂ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತಿ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಈಗ ನಾವು ಮಹಾಮಂತ್ರನ 3 ಬರೆ ಹೇಳಿದ್ವಿ. ನಾವು ಯಾಕೆ 3 ಬರೆ ಹೇಳಿದ್ವಿ? ಯಾಕೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿನ ನಾವು ಎಬ್ಬಿಸ್ಬೇಕಾದ್ರೆ ಅಥವಾ ಇನ್ನೊಬ್ಬರನ್ನ ಯಾರನ್ನೂ ಕೂಗಿ ಕರಿಬೇಕಾದ್ರೆ, 1 ಟೈಮ್ ಕೂಗಿ ಕರೆದಾಗ ಕೇಳಿಸ್ತು ಕೇಳಿಸ್ಲಿಲ್ಲೋ, 2ನೇ ಟೈಮ್ ಕೂಗಿ ಕರೆದಾಗ ಅವರು ಸ್ವಲ್ಪ ಅದಕ್ಕೆ ಹೊಳ್ಳಬಹುದು, ಅಥವಾ 3ನೇ ಟೈಮ್ ಕೇಳಿದಾಗ ಯಾರೋ ನನ್ನ ಕೂಗ್ತಾ ಇದಾರ ಅಂತ ಹೇಳ್ಬಿಟ್ಟು ಹೊಳ್ಳಿ ನೋಡ್ತಾರೆ ಅಂತ, ಅಂದ್ರೆ ಅಥೆಂಟಿವ್ ಅಂತ. ಅದನ್ನೇ ಕಲಿಸಂತನ ಉಪನಿಷತ್ತಿನೊಳಗ ಹರೇರ್ ನಾಮ ಹರೇರ್ ನಾಮೈವ ಕೇವಲಂ ಕಲೌ ನಾಸ್ತೇವ ಗತಿರನ್ನತ. ಇದನ್ನ ಬಿಟ್ರೆ ಬೇರೆ ಮಾರ್ಗಗಳೇ ಇಲ್ಲ, ಬೇರೆ ಮಾರ್ಗಗಳೇ ಇಲ್ಲ ಅಂತ. ಏನ್ ಬಿಟ್ರೆ ಶೃಣ್ವತ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ, ಇದನ್ನು ಮಾಡೋದು ಬಿಟ್ರೆ ಬೇರೆ ಮಾರ್ಗಗಳೇ ಇಲ್ಲ. ಇದೇ ನಮ್ಗ ಇದನ್ನ ಮಾಡಿದ್ರೆ ಮಾತ್ರ ಏನಾಗ್ತದೆ? ಹೃದಯಂತಸ್ಥೋ ಅಭದ್ರಾಣಿ, ನಮ್ಮ ಹೃದಯದಲ್ಲಿ ಏನೇ ಭಯ ಅನ್ನೋದು ಏನೈತಿಲ್ಲ ಅದೆಲ್ಲ ಹೊರಟು ಹೋಗ್ತತಿ ಅಂತ. ಅದಕ್ಕೆ ಭಗವಾನನ ಪಾದ ಕಮಲಗಳಿಗೆ ಏನ್ ಹೆಸರು ಹೇಳಿದೆ ಅಂದ್ರ ಅಭಯ ಚರಣ ಅಂತ. ಪ್ರಭುಪಾದ ಅವ್ರ ಹೆಸರು ಇದೆಯಲ್ಲ, ಅಭಯ ಚರಣ ಅರವಿಂದ. ಅಭಯ ಅಂದ್ರ ಪರಮಾತ್ಮನ ಚರಣದಲ್ಲಿ ಯಾವುದೇ ರೀತಿ ಭಯ ಇಲ್ಲ ಅಂತ. ಅದಕ್ಕೆ ಅವನಿಗೆ ವೈಕುಂಠ ಅವ್ರ ಧಾಮಕ್ಕ ವೈಕುಂಠ. ಕುಂಠ ಅಂದ್ರೆ ಈಗ ನಮಗೆಲ್ಲ ಈ ಜಗತ್ತಿಗೆಲ್ಲ ನಾವು ಕುಂಠ ಜಗತ್ತು ಅಂತಿರ್ತೀವಿ. ಇಲ್ಲೆಲ್ಲ ಕಮ್ಮಿಗಳದಾವ್, ವೀಕ್ನೆಸ್ಗಳದಾವ್.
ಇದೆಲ್ಲ ಇಲ್ಲಿ ಪ್ರಾಬ್ಲಮ್ ಉಂಟು, ಸಮಸ್ಯೆಗಳು ಉಂಟು. ಆದರೆ ಭಗವದ್ಧಾಮಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಅದಕ್ಕೆ ವೈಕುಂಠ, ಕುಂಠತೆ ಇರಲಾರದ್ದು, ಅದು ವೈಕುಂಠ ಅಂತ. ಹಾಗೆ ಒಮ್ಮೆ ಭಾಗವತಂ ಕ್ಲಾಸ್ ನಡೀತಾ ಇತ್ತು. ಬೇರೆದವರು ಕ್ಲಾಸ್ ಮಾಡ್ತಾ ಇದ್ರು, ಲಂಬ ದಾಡಿ ಇದ್ದವರು. ಮಾಡ್ಬೇಕಾದ್ರೆ ಇಷ್ಟೊಂದು ಬೋರ್ ಹೊಡಿಲಿಕ್ಕತ್ತು ಕ್ಲಾಸ್. ಇಷ್ಟು ಬೋರ್ ಹೊಡಿಲಿಕ್ಕತ್ತು, ಜನರೆಲ್ಲ ಎದ್ದೆದ್ದು ಹೊಂಟ್ಬಿಟ್ರು. ಆದ್ರೂ ಅವ್ರು ಬಿಡ್ಲೇ ಇಲ್ಲ. ಅವ್ರಿಗೆ ಆದ್ರೂ ಮುಂದುವರೆಸ್ತಾನೆ ಇದ್ರು, ಅವ್ರು ಕ್ಲಾಸ್ ಮಾಡ್ತಾನೆ ಇದ್ರು. ಕೊನೆಗೊಂದು 4 ಜನ ಹಾಗೆ ಕೂತಿದ್ರು. 4 ಜನ ಕೂತಿದ್ರು. ಅದರಲ್ಲಿ ಒಂದು ಪಕ್ಕಕ್ಕೆ ಒಂದು ಅಜ್ಜಿನೂ ಕೂತಿತ್ತು. ಕ್ಲಾಸ್ ಮಾಡ್ತಾ ಇರ್ಬೇಕಾದ್ರೆ ಅಜ್ಜಿ ಕಣ್ಣೀರು ಬರ್ಲಿಕ್ಕತ್ತಿದ್ವು, ಅಳ್ಳಿಕತ್ತಿದ್ವು. ಅಜ್ಜಿಗೆ ಕೇಳಿದ್ರು, ಇವರು ಯಾರೋ ಕ್ಲಾಸ್ ಮಾಡೋರು ಕೇಳ್ತಾ ಇದ್ರ, ಏನು ನನ್ನ ಕ್ಲಾಸ್ನಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿತ್ತ, ಅಷ್ಟೊಂದು ಪರಿಣಾಮಕಾರಿ ಆಗಿತ್ತ, ಏನ್ ನೀವು ಕೇಳಿಸಿಕೊಂಡಿ ಅಂತ. ಅವಾಗ ಅಜ್ಜಿ ಹೇಳಿದ್ರು, ಇಲ್ಲ, ನೀವು ಆ ಕಡೆ ಈ ಕಡೆ ಕ್ಲಾಸ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ದಾಡಿ ಅದಾವಲ್ಲ, ಈ ಕಡೆಗೆ ಈ ಕಡೆ ಹೋಗ್ತಾ ಇದ್ವು, ಹೊರಳ್ತಾ ಇದ್ವು. ನಾನು ದಾಡಿ ಹೊಳ್ಳಿದ್ರಿ ಏನ್ ಪ್ರಾಬ್ಲಮ್? ಇಲ್ಲ, ನನ್ನ ಕಡೆಗೆ ಒಂದು ಆಡು ಇತ್ತು, ಗಂಡು ಆಡು. ಅದಕ್ಕೆ ನಮ್ಮ ಕಡೆಗೆ ಹೋತ ಅಂತ ಕರೀತಾರೆ, ಹೋತ ಅಂತ. ಆ ಗಂಡ ಆಡಿನ ದಾಡಿನೂ ಹಾಗೆ ಇದ್ವು. ಮೊನ್ನೆ ಹೋದ ವಾರ ಅದು ತೀರಿ ಹೋಯ್ತು. ಅದಕ್ಕೆ ಅದನ್ನ ನೆನಪು ಬಂದು ನನಗೆ ದುಃಖ ಆಯ್ತು. ಅದಕ್ಕೆ ನಾನು ಕಣ್ಣೀರು ಬಂತು ಅಂತ. ಅಂದ್ರೆ ನಾವು ಏನೇ ಕಥಾ ಯಾವ ರೀತಿ ಕೇಳ್ತೀವಿ ಅನ್ನುವಂಥದ್ರ ಮೇಲೆ. ಆದ್ರೂ ಅವರು ಕಥಾ ಹಂಗೆ ಮುಂದುವರಿಸಿದ್ರು. ಅಲ್ಲೇ 4 ಜನ ಕೂತಿದ್ರು. ಎಲ್ಲ ನೀವಾದ್ರೂ ಕೂತಿದ್ರಲ್ಲಪ್ಪ ಅಂತ ಕಥಾ ಕೇಳಿಕೆ. ಇಲ್ರಿ, ನಾವೇ ಕೂತ್ಕೊಳ್ಬೇಕು, ನಿಮ್ಮ ಅಡಿಯಲ್ಲೇ ಹಾಸಿದ್ರಲ್ಲ, ಅದೇನು ಜಮಖಾನು ಸತರಂಜಿ, ಅದು ನಮ್ದು, ಅದ್ರ ಸಲುವಾಗಿ ಕೂತ್ಕೊಂಡಿದ್ದೀವಿ ಅಂದ್ರು. ಆದ್ರೂ ಬಿಡ್ಲಿಲ್ಲ ಅವರು ಕಥಾ ಮುಂದುವರೆಸ್ತಾನೆ ಇದ್ರು. ಹಿಂದಗಡೆ 4 ಜನ ಬಡಿಗೆ ಹಿಡ್ಕೊಂಡು ಆ ಕಡೆ ಈ ಕಡೆ ಸುತ್ತಲಿಕತ್ತಿದ್ರು. ಇವ್ರಿಗೆ ಯಾಕೋ ಡೌಟ್ ಬಂತು. ಅವರು ಪಕ್ಕದವ್ರನ್ನ ಕೇಳಲಿಕ್ಕಿದ್ರು, ಯಾರು ಅವರು ಆ ರೀತಿ ಬಡಿಗೆಲ್ಲ ಹಿಡ್ಕೊಂಡು ಕೋಲ್ ಹಿಡ್ಕೊಂಡು ಆಡಾಡ್ತಾ ಇದಾರೆ, ಯಾಕೆ ಅಂತ. ಇವ್ರು ಮಾತಾಡ್ಬೇಕಾದ್ರೆ ಪಕ್ಕಕ್ಕೆ ಮೈಕ್ ಇತ್ತಲ್ಲ, ಮೈಕದಲ್ಲಿ ಅದು ಸೌಂಡ್ ಕೇಳಿತ್ತು. ಹಿಂದಿರೋರ್ಗೆ ಹೇಳಿದ್ರು. ಅವ್ರು ಹೇಳ್ತಾ ಇದ್ರು, ನೀವು ಶುರು ಹಚ್ಕೊಳ್ರಿ, ನಿಮಗೆ ನಾವೇನು ಮಾಡೋದಲ್ಲ, ನಿಮ್ಮನ್ನ ಯಾರು ಕರ್ಕೊಂಡ್ ಬಂದಾರಲ್ಲ ಫಸ್ಟ್ ಅವ್ರಿಗೆ ತದಕ್ತೀವಿ, ಅವ್ರಿಗೆ ನಾವು 2 ಕೊಡ್ತೇವೆ, ಕೊಟ್ಟಾದ ಮೇಲೆ ನಿಮ್ಮನ್ನ ನೋಡ್ಕೊಳ್ತೀವಿ ಅಂದ್ರು. ಆ ರೀತಿ ಕಥಾ ಅವರಲ್ಲಿ ನಡೀತಾ ಇತ್ತು. ಆ ರೀತಿ ಆದ್ರೆ ಆ ರೀತಿ ಕಥಾ ಅಲ್ಲ ಭಾಗವತಮದ ಕಥಾ. ಶೃಣ್ವತ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ತು ಅಭದ್ರಾಣೆ. ನಮ್ಮ ಹೃದಯದಲ್ಲಿರುವ ಅಭದ್ರ ಅನ್ನುವಂಥದ್ದು ಏನಿದೆಲ್ಲ ಅದನ್ನೆಲ್ಲ ತೆಗೆದು ಹಾಕ್ತತಿ. ಏನು ನಾವು ಕೃಷ್ಣ ಕಥಾ ಕೇಳಲಿಕ್ಕತ್ತಿದ್ರೆ. ಹಿಂಗ ನಾವು ಇವತ್ತು ಆಳ್ವಾರ ಬಗ್ಗೆ ಕ್ಲಾಸ್ ಮಾಡ್ಬೇಕಂತ ಪ್ಲಾನಿಂಗ್ ಮಾಡ್ಕೊಂಡಿದ್ದದ. ಅದು ನೀವೆಲ್ಲರೂ ವೈಷ್ಣವರು ಕೃಪಾ ಮಾಡಿ ನಮಗೆ ಆಶೀರ್ವಾದ ಮಾಡಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ. ನಾವು ಬಹಳ ಸಣ್ಣವರು, ಈ ಕತೆ ಹೇಳಲಿಕ್ಕೂ ಸಣ್ಣವರು, ಮತ್ತೆ ಇದನ್ನ ಚರ್ಚೆ ಮಾಡ್ಲಿಕ್ಕೂ ಕೂಡ ಸಣ್ಣವರು ನಿಮಗಿಂತ. ಆದ್ರೂ ನಿಮ್ಮ ಒಂದು ಕೃಪೆ ಮೇರೆಗೆ ಈ ಕಥೆಯನ್ನ ಮುಂದುವರಿಸಲಿಕ್ಕೆ ಅಥವಾ ಹೇಳಲಿಕ್ಕೆ ಪ್ರಯತ್ನ ಪಡುತ್ತೇನೆ. ಹರೇ ಕೃಷ್ಣ. ಇವತ್ತು ಎಸ್ಪೆಷಲಿ ನಾವು ವಿಷ್ಣು ಚಿತ್ತಾರ ಅಂದ್ರೆ ನಮ್ಮ ಪೆರಿ ಆಳ್ವಾರ್ ಅಂತ ಕರೀತಾರ. ನಮ್ಮ ಹಿರಿಯ ಆಳ್ವಾರರು ಅಂತ ಹೇಳ್ಬೋದು ನಾವು. ಹಂಗ ಅವರು ಭಗವಾನನಿಗೆ ಆಶೀರ್ವಾದ ಮಾಡ್ತಾರ. ಭಗವಾನಿಗೆ ಹೇಳ್ತಾರೆ, ಹೇ ಭಗವಾನ್, ನೀನು ಆರಾಮಾಗಿರು, ನೀನು ಆನಂದವಾಗಿರು, ನೀ ಆರಾಮಾಗಿದ್ರೆ ಜಗತ್ತು ಆರಾಮಾಗಿರ್ತದ ಅಂತ ಅವ್ರಿಗೆ ಆಶೀರ್ವಾದ, ಭಗವಾನನಿಗೆ ಆಶೀರ್ವಾದ ಮಾಡ್ತಾರ ಅವರು ಅಂತ ಆಳ್ವಾರವರು. ಅವರು ತಂದೆ, ಅವರ ತಾಯಿ ಶುದ್ಧ ಬ್ರಾಹ್ಮಣರು. ಅವರ ತಂದೆ ಮುಕುಂದ ಅಂತ, ತಾಯಿ ಪದ್ಮಾದೇವಿ ಅಂತ ಕರೀತಾರೆ. ಅವ್ರ ಊರು ಬಿಲ್ಲಿ ಪುತ್ತೂರು ಅಂತ. ಬ್ರಾಹ್ಮಣರ ಕುಲದಲ್ಲಿ ಅವರು ಹುಟ್ಟಿದವರು. ಈ ವಿಷ್ಣು ಚಿತ್ತಾರ ಏನದಾರಲ್ಲ, ಬಹಳ ಶುದ್ಧ ಜೀವನ ಮಾಡ್ಬೇಕಂತ ಆಶೆ ಮಾಡಿದವರು. ಶುದ್ಧ ಜೀವನ ಅವ್ರು ಬೆಳೀತಾ ಪರಮಾತ್ಮನಿಗಾಗಿ ಹೂವಿನ ಹಾರಗಳನ್ನು ತಯಾರು ಮಾಡ್ತಿದ್ರು. ನಿಮ್ಮ ಮಂದಿರದಲ್ಲಿ ಅಥವಾ ಮನೆಯಲ್ಲಿ ನಿಮ್ಮ ವಿಗ್ರಹಗಳಿಗೆ ಅಥವಾ ವಿಗ್ರಹದ ಫೋಟೋಗಳಿಗೆ ನೀವು ಹಾರ ತಯಾರು ಮಾಡ್ತೀರಿ. ಆ ಹಾರನ ಪರಮಾತ್ಮನಿಗೆ ಅರ್ಪಣೆ ಮಾಡ್ತೀರಿ. ಅದನ್ನ ಹಾರ ತಯಾರು ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ತದಲ್ಲ. ಮನೆಯೊಳಗಿರುವಂತಹ ಹೂಗಳನ್ನು, ನೀವೇ ಬೆಳೆದಿರುವಂತಹ ಹೂಗಳು ಅಥವಾ ನೀವು ತಂದಿರುವಂತಹ ಹೂಗಳನ್ನು ಮಾಲೆಯಾಗಿ ಕಟ್ಟಿ ದೇವರಿಗೆ ಅರ್ಪಣೆ ಮಾಡ್ಬೇಕು. ಆಕ್ಚುಲಿ ನಾವಾಗ್ಲೇ ಬೆಳಿಬೇಕು. ನಾವಾಗ್ಲೇ ಬೆಳೆದಿರುವ ಹೂಗಳನ್ನು ಹಾರಗಳಾಗಿ ಮಾಡಿ
ಪರಮಾತ್ಮನ ಕೊರಳಿಗೆ ಅಥವಾ ಪರಮಾತ್ಮನ ಫೋಟೋಕ್ಕೆ ಅಥವಾ ವಿಗ್ರಹಗಳಿಗೆ ನಾವು ಹಾಕಬೇಕು. ನಾವೇ ಬೆಳೆದಿರುವಂಥ ಆಹಾರ ಪದಾರ್ಥಗಳನ್ನ ರಾಜಭೋಗ ತಯಾರು ಮಾಡಿ ಭಗವಾನಿಗೆ ಅರ್ಪಣೆ ಮಾಡಬೇಕು. ಅವಾಗ ಏನೈತಿ, ಪರಮಾತ್ಮನ ಅಗದಿ ಖುಷಿಯಿಂದ ಸ್ವೀಕಾರ ಮಾಡ್ತಾರೆ. ಅಥವಾ ಬೇರೆ ಆಪ್ಷನ್ ಇಲ್ಲ, ನಾವು ಬೆಳಿಲಿಕ್ಕೆ ನಾವು ಹೊಲ ಇಲ್ಲ, ಗದ್ದೆ ಇಲ್ಲ, ನೋ ಪ್ರಾಬ್ಲಮ್. ಹೊರಗಡೆ ನೀವೇನು ಬಜಾರ್ದಿಂದ ಖರೀದಿ ಮಾಡ್ಕೊಂಡ್ಬರ್ತೀರಿ, ತಂದಿರುವಂಥ ಪದಾರ್ಥಗಳನ್ನ ಪ್ರೀತಿಪೂರ್ವಕವಾಗಿ ಪ್ರೇಮಪೂರ್ವಕವಾಗಿ ನಾವು ತಯಾರು ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಹಿಂಗ ಈ ವಿಷ್ಣು ಚಿತ್ತಾರ ಏನದಾರಲ್ಲ, ಅವರು ಒಬ್ರು ಮಾಲಾಕಾರರಾಗಬೇಕು ಅಂತ ಅವರ ಆಶೆ ಇತ್ತು. ಮಾಲಾಕಾರರು ಅಂದ್ರೆ, ನಾವು ಕೃಷ್ಣ ಕಥದಲ್ಲಿ ಬರ್ತದೆ, ಮಾಲಾಕಾರರು ಯಾರಾಗಿದ್ರು? ಸುಧಾಮ ಮಾಲೆ ಮಾಡ್ತಾ ಇದ್ರು, ಬಜಾರ್ದಲ್ಲಿ ಇಟ್ಟು ಅದನ್ನ ಮಾರಾಟ ಮಾಡ್ತಾ ಇದ್ರು. ಒಮ್ಮೆ ಕೃಷ್ಣ ಬಲರಾಮರು ಕಂಸನ ಅಖಾಡಕ್ಕ, ಕುಸ್ತಿ ಕಣಕ್ಕ ಹೋಗ್ಬೇಕಂತ ರಸ್ತೆದಲ್ಲಿ ಹೋಗ್ತಾ ಇದ್ರು. ಎಲ್ಲಿ? ಬೃಂದಾವನದಿಂದ ಕಂಸನ ಸ್ಥಾನಕ್ಕೆ ಹೋಗ್ಬೇಕಂತಿದ್ರು, ಮಥುರೆಗೆ ಹೋಗ್ಬೇಕಾದ್ರೆ ಮಥುರಾ ರಸ್ತೆದಲ್ಲಿ ಮೇನ್ ರೋಡ್ನಲ್ಲಿ ಹೋಗ್ತಾ ಇಲ್ಲ, ಅವರು ಒಳ ರೋಡ್ನಲ್ಲಿ ಹೋಗ್ಲಿಕ್ಕತ್ತಿದ್ರು. ಯಾಕೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೇನ್ ರೋಡ್ನಲ್ಲಿ ಹೋದ್ರೆ ನಮ್ಮನ್ನ ಇವ್ರು ಗುರುತಿಸಬಹುದು ಅಂತ. ಹಿಂಗ ಒಳಗಡೆ ಹೋದಾಗ, ಒಳ ರೋಡ್ನಲ್ಲಿ ಹೋಗ್ಬೇಕಾದಾಗ ಪಕ್ಕದಲ್ಲಿ ಸಣ್ಣದೊಂದು ದುಕಾನು, ಯಾರ್ದು? ಶ್ರೀಧಾಮಂದು. ಅವ್ರೇನತಿ, ಅವ್ರು ಹಾರ ತಯಾರು ಮಾಡಿ ಹಾಗೆ ಇಟ್ಟಿದ್ರು. ಯಾವಾಗ ಕೃಷ್ಣ ಬಂದು ಕೂಡಲೇ ದೊಡ್ಡ ದೊಡ್ಡ ಹಾರಗಳನ್ನ ಕೃಷ್ಣನ ಕೊರಳಿಗೆ ಮತ್ತು ಬಲರಾಮನ ಕೊರಳಿಗೆ ಹಾರಾನ ಅವ್ರು ಹಾಕಿದ್ರು. ಹಾಕಿ ಅವರ ಕಾಲುಗಳನ್ನು ಹಿಡ್ಕೊಂಡ್ರು. ಕೃಷ್ಣ ಏನೈತೆ ಅವ್ರನ್ನ ಬಿಗಿಯಾಗಿ ಅಪ್ಕೊಂಡು ಕೃಷ್ಣ ಹೇಳ್ತಾರೆ, ನೀನ್ ಇಲ್ಲಿರು, ನಾನು ಬರ್ತೇನೆ, ನಾವು ಬರ್ತೇವೆ, ನೀವು ಇಲ್ಲಿರು ಅಂತ ಹೇಳಿದ್ರು. ಎಲ್ಲಿರ್ಬೇಕು? ನೀವು ಇಲ್ಲಿರಿ ಅಂತ ಹೇಳಿದ್ರು ಅವರು, ಕೃಷ್ಣ ಬಲರಾಮರು ಹೇಳಿ. ಅವರು ಆಮೇಲೆ ಕಂಸನ ಕುಸ್ತಿ ಅಖಾಡಕ್ಕೆ ಹೋದ್ರು. ಅವರು ಮುಂದಿನ ಕತೆ ನಿಮ್ಗೆಲ್ಲ ಗೊತ್ತು. ಹಿಂಗ ಹೋಗ್ಬೇಕಾದ್ರೆ ಅವರು ಈ ಶ್ರೀಧಾಮ್ಗೆ ಹೇಳಿದ್ರು, ನೀನ್ ಇಲ್ಲಿರಪ್ಪ ಅಂತ, ನಾವು ಬರ್ತೇನೆ, ನಾವು ಸ್ವಲ್ಪ ಹೊತ್ತಿರೋ ಅಂತ. ಅದಕ್ಕೆ ಇವತ್ತಿನವರೆಗೂ ಶ್ರೀಧಾಮ ಬೃಂದಾವನದ ಬಾಂಡೀರ ವನದಲ್ಲಿ ಕೃಷ್ಣ ಬಲರಾಮರಿಗಾಗಿ ಕಾಯ್ತಾ ಇದ್ದಾರೆ. ಯಾವಾಗ 500 ವರ್ಷದ ಹಿಂದೆ ಚೈತನ್ಯ ಮಹಾಪ್ರಭುಗಳು ವೃಂದಾವನಕ್ಕೆ ಬಂದಾಗ ನಾ ಬಂದೆ ಅಂತ ಓಡೋಡಿ ಬಂದ್ರು ಅವರು. ಎಲ್ಲಿ? ಬಾಂಡೀರ ವನಕ್ಕೆ ಓಡೋಡಿ ಬಂದು, ಈ ಬನಿಯಾನ ಅಂದ್ರೆ ಈಗ ಒಟ್ಟು ವೃಕ್ಷ ಏನೈತಲ್ಲ, ಒಟ್ಟು ವೃಕ್ಷದ ಅಡಿಯಲ್ಲಿ ಇವತ್ತಿನವರೆಗೂ ಶ್ರೀರಾಮನ ಮೂರ್ತಿ ಉಂಟು. ಕಾಯುವಂತ ಸ್ಥಿತಿ ಒಳಗ ಶ್ರೀರಾಮನ ಮೂರ್ತಿ ಉಂಟು. ಅವರು ನಾ ಬರ್ತೇನೆ ಅಂತ ಹೇಳಿದ್ರಲ್ಲ, ಅದನ್ನ ಆ ಭಾಷಣ ನೆರವೇರಿಸಲಿಕ್ಕೆ ಚೈತನ್ಯ ಮಹಾಪ್ರಭುಗಳು ಸ್ವತಃ ಓಡಿ ಬಂದು, ನಾ ಬಂದೆ ಶ್ರೀಧಾಮ, ಎಲ್ಲಿದಿ ನೀನು? ಶ್ರೀಧಾಮ ನಾ ಬಂದೆ ಅಂತ ಆ ಬನಿಯಾನ್ ಟ್ರೀ, ಅದು ವಟು ವೃಕ್ಷದ ಅಡಿಯಲ್ಲಿ ನಿಂತಿರುವಂತ ಭಂಗಿಯಲ್ಲಿ ಇರುವಂತ ಶ್ರೀಧಾಮನ ಮೂರ್ತಿಗೆ ಆಲಿಂಗನ ಮಾಡಿ ಹೇಳ್ತಾ ಇದ್ದಾರೆ, ನಾ ಬಂದಿದ್ದೀನಿ, ನೀ ಕಾಯ್ತಾ ಇದೆ, ಇಷ್ಟು ವರ್ಷದಿಂದ ನಾನು ಕಾಯ್ತಾ ಇದೆ. 4000 ವರ್ಷದಿಂದ 4500 ವರ್ಷದವರೆಗೆಯೂ ಕಾಯ್ತಾ ಇದ್ರು. ಯಾರು? ಶ್ರೀಧಾಮರು. ಚೈತನ್ಯ ಮಹಾಪ್ರಭು ಸ್ವತಃ ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಬಂದ್ರು. ಭಗವಾನ್ ಸ್ವತಃ ಯಾರಿಗೆ ಕಾಯ್ಲಿಕ್ಕೆ ಹೇಳಿದಾರೆ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಬರ್ತಾರೆ. ಒಂದು ಸ್ಟೋರಿ ಒಳಗ ನಾವು ನೋಡ್ತಾ ಇದ್ದೀವಿ, ಲೀಲೆ ಒಳಗ ಸತ್ಯಯುಗ ಆದ ಕೂಡಲೇ ದ್ವಾಪಾರ ಯುಗ ಬರಬೇಕು. ಆದ್ರೆ ದ್ವಾಪಾರ ಯುಗ ಬರಲಿಲ್ಲ. ಅಂದ್ರೆ ಒಂದಾದ್ಮೇಲೆ 2 ಬರ್ಬೇಕು. ಕರೆಕ್ಟಾ? ಒಂದಾದ್ಮೇಲೆ 2 ಬರ್ಲಿಲ್ಲ. ಇಲ್ಲಿ ಒಂದಾದ್ಮೇಲೆ 3 ಬಂತು. ಸತ್ಯಯುಗ ಆದ್ಮೇಲೆ ತ್ರೇತಾಯುಗ, ತ್ರೇತಾಯುಗ ಆದ್ಮೇಲೆ ದ್ವಾಪಾರ ಯುಗ ಆದ್ಮೇಲೆ ಕಲಿಯುಗ. ಒಂದಾದ್ಮೇಲೆ 2 ಬೇಕು, 2 ಆದ್ಮೇಲೆ 3 ಬರ್ಬೇಕು, 3 ಆದ್ಮೇಲೆ 4 ಆಗ್ಬೇಕು. ಕರೆಕ್ಟಾ? ಯಾಜ್ಪೇರ್ ಅಂಕಿ ಅಂಶಗಳ ಪ್ರಕಾರ. ಆದ್ರ ಸತ್ಯಯುಗ ಆದ ಕೂಡ್ಲೇನ ತ್ರೇತಾಯುಗ ತಮ್ಮನ್ನು ನಿಲ್ಲಿಸಿದ್ರು. ಯಾಕೆ ಅಂದ್ರೆ, ನೀವು ಹೋಸರೆ ನಾವು ಒಂದು ಕಥೆ ಮಾಡಿದ್ವಿ, ಆ ಕೂರ್ಮರ ರೂಪದಲ್ಲಿ ಇದ್ದಂತ ಅಂದ್ರೆ ಅಂಬಿಗ ಆ ಹಿಂದಿನ ಜನ್ಮದಲ್ಲಿ ಕೂರ್ಮಾಗಿದ್ರು. ಸ್ವತಃ ಪರಮಾತ್ಮನ ಪಾದ ಸೇವಾ ಮಾಡ್ಲಿಕ್ಕೆ
ಕಡಲದಲ್ಲಿ ಇದ್ದಾಗ ಅವರೇ ಪರಮಾತ್ಮನ ಪಾದ ಮುಟ್ಟಬೇಕಂತ ಬಂದಾಗ ಲಕ್ಷ್ಮೀ ದೇವಿ ಅವ್ರನ್ನ ಸರಿಸ್ಬಿಟ್ರು. ಹೀಗೆ ಸರಿಸಿದಾಗ ಕರೋಡೋ ಜನ್ಮ ತನಕ ಅಂದ್ರೆ ಕೋಟಿ ಜನ್ಮ ತನಕ ಅವ್ರು ಹೋಗಿ ಬಿದ್ದಿದ್ರು. ಅದನ್ನ ನೋಡ್ಬಿಟ್ಟು ಪರಮಾತ್ಮ ಏನ್ ಮಾಡಿದ್ರು, ಅವ್ರಿಗೆ ಸೇವೆ ಕೊಡಬೇಕು ಅಂತ ಅನ್ಸುತ್ತಾ ಆ ಸೇವೆ ಅವರಿಗೆ ಮತ್ತು ಅಹಲ್ಯ ದೇವಿ ಸಲುವಾಗಿ ಕಲ್ಲಾಗಿ ಬಿದ್ದಿದ್ರು. ಅಹಲ್ಯ ದೇವಿ ಯಾಕಂದ್ರೆ ಅವರ ಗಂಡ ಅವರಿಗೆ ಶಾಪ ಕೊಟ್ಬಿಟ್ರು, ನೀನು ಕಲ್ಲಾಗಿ ಹೋಗು ಅಂತ. ಆ ಕಲ್ಲಾಗಿ ಹೋಗು ಅನ್ನೋ ಸಲುವಾಗಿ ಅವರಿಗೆ ಮುಕ್ತಿ ಕೊಡೋ ಸಲುವಾಗಿ ಸ್ವತಃ ಭಗವಾನ್ ಏನ್ ಮಾಡಿದ್ರು, ಯುಗಗಳನ್ನೇ ಚೇಂಜ್ ಮಾಡಿಬಿಟ್ರು. ಅವರು ಏನ್ ಚೇಂಜ್ ಮಾಡಿದ್ರು, ಸತ್ಯಯುಗ ಆದ ಕೂಡಲೇನ ದ್ವಾಪಾರ ಯುಗ ಬರೋದಿತ್ತು, ದ್ವಾಪಾರ ಯುಗವನ್ನು ಸೈಡಿ ಸರಿಸಿ ತ್ರೇತಾಯುಗ ಮಾಡಿ ರಾಮ ಲಕ್ಷ್ಮಣ ರೂಪದಲ್ಲಿ ಲೀಲೆ ಮಾಡಿದ್ರು. ಭಕ್ತರು ಉದ್ಧಾರ ಮಾಡೋ ಸಲುವಾಗಿ ಭಗವಾನ್ ಓಡೋಡಿ ಬರ್ತಾರಂತೆ. ನಾವು ಹಿಂದಿನ ಕಥೆಯಲ್ಲಿ ನಾವು ನೋಡಿದ್ವಿ, ಯಾವಾಗ ಪರಮಾತ್ಮ ಈ ಮುಡಿಯನ್ನು ಧಾರಣೆ ಮಾಡ್ತಾರ, ಚಲುವ ನಾರಾಯಣ ಮುಡಿ ಧಾರಣ ಮಾಡ್ತಾನೆ ಹೊರಗೆ ಓಡಿ ಬರ್ತಾರಂತೆ. ಯಾಕೆ ಓಡಿ ಬರ್ತಾರೆ ಅಂದ್ರೆ ಭಗವಾನ್ ಅವ್ರ ಭಕ್ತರು ಕಾಣ್ಲಿಕ್ಕೆ, ನನ್ನನ್ನು ನೋಡಿ ಅವರೆಲ್ಲ ಮುಕ್ತರಾಗ್ಲಿ, ಜಲ್ದಿ ಮುಕ್ತರಾಗ್ಲಿ ಅನ್ನುವಂಥದ್ದು. ಇಲ್ಲಿ ಕೂಡ ಭಗವಾನ್ ಏನ್ ಮಾಡಿದ್ರು, ನೀವು ಸ್ವಲ್ಪ ಹೊತ್ತು ಕಾಯ್ತಾ ಇರು ಅಂತ ಹೇಳಿದ್ರಲ್ಲ, ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಓಡೋಡಿ ಬಂದು ಅವರು ಆಲಿಂಗನ ಮಾಡಿದ್ರು. ಯಾರನ್ನ? ಶ್ರೀರಾಮನ್ ಆಲಿಂಗನ ಮಾಡಿ ಲಿಟ್ರಲಿ ಅಳ್ಳಿ ಕತ್ತಿದ್ರು. ಯಾರು? ಚೈತನ್ಯ ಮಹಾಪ್ರಭುಗಳು ಅಳ್ಳಿ ಕತ್ತಿದ್ರು. ಅಳ್ತಾ ಅವ್ರನ್ನ ಏನತಿ ಆಲಿಂಗನ ಮಾಡೋದು. ನನ್ನ ಸಲುವಾಗಿ 4500 ವರ್ಷಗಳವರೆಗೆ ನೀ ಕಾಯ್ತಾ ಇದೀಯಾ ಅಂತ. ಹಂಗ ಸರ್ವಿಸ್ ಈಸ್ ದ ಹೈಯೆಸ್ಟ್ ರಿವಾರ್ಡ್ ಅಂತ. ಅಂದ್ರೆ ನಮ್ಮ ಸೇವೆ ಅನ್ನೋದು ಅತ್ಯುತ್ತಮವಾದ ಕೊಡುಗೆ ಪರಮಾತ್ಮನಿಗೆ ಕೊಡ್ಬೇಕಾಗಿರೋದು. ಮತ್ತಿನ್ನೇನು ಕೊಡ್ಬೇಕಾಗಿಲ್ಲ. ಈ ಜಗತ್ತಿನಿಂದ ನಾವೇನನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ? ನಾವೇನು ಕೊಡ್ಲಿಕ್ಕೆ ಆಗ್ತದೆ? ಶೂನ್ಯ ಹಾತ್ಯದಿಂದ ನಾವೇನನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಮಾಡಿರೋದು ಪರಮಾತ್ಮ ಮಾಡಿದಾನೆ. ಅವರು ಮಾಡಿದ್ದನ್ನೇ ನಾವು ಅವ್ರಿಗೆ ಕೊಡ್ಬೇಕು. ಗಂಗೆಯ ನೀರನ್ನು ಗಂಗೆಗೆ ಹಾಕಿ ಗಂಗೆಯಿಂದ ವರ ಪಡೆಯಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವು ಪಡೆದವರಂತೆ ಕಾಣಿರು. ಪುರಂದರದಾಸರು ತಮ್ಮ ಭಜನದಲ್ಲಿ ಹಾಡ್ತಾರೆ ಈ ರೀತಿ. ಈಗ ಗೋಪಿಯರ ವಿರಹದ ಹಾಡಬೇಕಾದ್ರೆ ಕೃಷ್ಣ ಪ್ರತ್ಯಕ್ಷವಾಗ್ತಾರೆ, ಅಲ್ಲಿ ಬರ್ತಾರೆ. ಪ್ರತ್ಯಕ್ಷವಾಗಿ ಗೋಪಿಯರಿಗೆ ಹೇಳ್ತಾರೆ, ನಿಮ್ಗೆ ನಾನು ಕೊಡ್ಬೇಕಾದದ್ದು ಯಾವುದು ಇಲ್ಲ ಈ ಜಗತ್ನಾಗ. ನನ್ನ ಹತ್ರ ಯಾವುದು ಕೊಡ್ಲಿಕ್ಕೆ ನನ್ನ ಹತ್ರ ಏನೂ ಉಳ್ದಿಲ್ಲ. ನೀವು ಮಾಡುವಂತ ಈ ಸೇವೆಗೆ, ಈ ಪ್ರೇಮಪೂರ್ವಕ ಸೇವೆಗೆ ನಾ ಕೊಡ್ಬೇಕಾಗಿರೋದು ಏನೇನೂ ಇಲ್ಲ. ನಾ ಕೊಡ್ಬೇಕಾದದ್ದು ನನ್ನ ಹತ್ರ ಏನೂ ಇಲ್ಲ ಅಂತ ವಸ್ತು. ನಾವು ಯಾವಾಗ ಪ್ಲೀಸ್ ಸ್ಯಾಟಿಸ್ಫೈಡ್ ಜಸ್ಟ್ ಲವಿಂಗ್ ಸರ್ವಿಸ್ ಇನ್ ಇಟ್ ಸೆಲ್ಫ್ ಅಂತ. ಅದಕ್ಕ ಹನುಮಾನ್ಜಿ ಏನ್ ಮಾಡಿದ್ರು, ಲಂಕೆಗೆ ಹೋದ್ರು, ಲಂಕೆ ಸುಟ್ಟು ಹಾಕಿದ್ರು. ಆಮೇಲೆ ಪರಮಾತ್ಮನಿಗೆ ಅದನ್ನ ಮೆಸೇಜ್ ಸಂಬಂಧ ಕೊಟ್ರು. ಆಮೇಲೆ ರಾಮ್ಜಿಗೆ ಅವರು ಯುದ್ಧ ಮಾಡ್ಲಿಕ್ಕೆ ಸಹಾಯ ಮಾಡಿದ್ರು, ಸೇತುವೆ ಕಟ್ಟಿದ್ರು, ಎಷ್ಟೆಲ್ಲ ಸೇವೆ ಮಾಡಿದ್ರು. ಎಲ್ಲ ಮಾಡಿ ಆದ್ಮೇಲೆ ಲಾಸ್ಟ್ಗೆ ಇನ್ನೇನು ಸೇವೆ ಆದ್ಮೇಲೆ ಪರಮಾತ್ಮ ನಾನು ನಿನಗೆ ಏನ್ ಕೊಡ್ಬೇಕಾಗ್ತದೆ, ಏನ್ ಕೊಡ್ಲಿಕ್ಕೆ ಏನದ ನನ್ನ ಹತ್ರ ಅಂತ. ಏನು ಇಲ್ಲ ನನ್ನ ಹತ್ರ ಅಂತ ಹೇಳ್ಬಿಟ್ಟು ಆಲಿಂಗನ ಮಾಡ್ಕೊಳ್ತಾರ ಅವರು. ಯಾವಾಗ ಆಲಿಂಗನ ಮಾಡ್ಕೊಳ್ತಾರ, ಹನುಮಂತಗ ಏನೂ ಅವಶ್ಯಕತೆ ಇಲ್ಲ. ಯಾವಾಗ ಹನುಮಂತ ಅಥವಾ ಹನುಮಾನ್ಜಿ ಆಲಿಂಗನ ಮಾಡ್ತಾರ, ಆಲಿಂಗನದೊಳಗ ಎಲ್ಲವನ್ನೂ ಅವ್ರು ಕಂಡುಕೊಳ್ತಾರೆ. ಆ ಸೇವೆಯಿಂದ ಪರಮಾತ್ಮ ಸೋತು ಹೋಗ್ಬಿಡ್ತಾರೆ. ಪರಮಾತ್ಮ ಭಗವಾನ್ ಯಾರು ಒಳ್ಳೆ ಸೇವೆ ಮಾಡ್ತಾರೆ, ಆ ಒಳ್ಳೆ ಸೇವೆ ಮಾಡೋರಿಗೆ ಈಗ ನೋಡಿ, ಈಗ ಸುಧಾಮ ಅಥವಾ ಕುಚೇಲ ಅಂತ ಏನಿದ್ರಲ್ಲ, ಇನ್ನೊಬ್ಬ ಸುಧಾಮ, ಕುಚೇಲ ಅನ್ನುವಂತ ಏನಿದ್ರಲ್ಲ, ಆ ಸುಧಾಮ ಕೃಷ್ಣನ ಮನೆಗೆ ದ್ವಾರಕಕ್ಕೆ ಬಂದಾಗ, ಅರಮನೆಗೆ ಬಂದಾಗ, ಕೃಷ್ಣ ಸ್ವತಃ ಅವರನ್ನು ಕರ್ಕೊಂಡು ಒಳಗೆ ಹೋಗಿ ಎಲ್ಲಿ ರಾಣಿಯರು ಕೂತ್ಕೊಳ್ತಾರ ಆ ರಾಣಿಯರ ಗದ್ದೆ ಮೇಲೆ ಅವ್ರನ್ನ ಕೂಡಿಸಿ ಅವರಿಗೆ ಪಾದ ಅಭಿಷೇಕ ಮಾಡಿ ತೊಳೆದು, ಸ್ವತಃ ಕೃಷ್ಣ ತೊಳೆದು, ರಾಣಿಯರು ಅವರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ತೊಳೆದು ಆ ಪಾದೋದಕವನ್ನ ಕುಡಿತಾರೆ. ಅವರು ಕುಡಿದಾಗ ಈ ಒಂದು ಕುಡಿದು ಇನ್ನೇ ಕುಡಿಬೇಕಾದಾಗ ಅಲ್ಲಿ ನಿಂತಿರುವಂತ ರುಕ್ಮಿಣಿ ಮತ್ತೆ ಸತ್ಯಭಾಮರು ಅವ್ರನ್ನ ತಡೀತಾರೆ. ಈಗ ಈ ಒಂದ್ ಕುಡಿದಿದ್ದೆ ಸಾಕು, ಇನ್ನೇನ್ ಕುಡಿದ್ರಂದ್ರೆ ಈ ಕುಡಿದ ಸಲುವಾಗಿ ಇಡೀ ಜಗತ್ತೆಲ್ಲ ಅವ್ರದ್ದಾಯ್ತು. ಇನ್ನೇನ್ ಕುಡಿದೆ ಅಂದ್ರೆ ನಾವು ಕೂಡ ಅವ್ರ ದಾಸಿಯರಾಗಬೇಕಾಗ್ತದೆ, ನೀವು ಕುಡಿಬೇಡ್ರಿ ದಯವಿಟ್ಟು ಅಂತ. ಲಕ್ಷ್ಮಿ ತನ್ನ ಸ್ಥಾನದಿಂದ ಕೆಳಗೆ ಇಳಿದು ಬರ್ಲಿಕ್ಕೆ ತಯಾರಿಲ್ಲ.
ಲಕ್ಷ್ಮಿ ಏನ್ ಮಾಡ್ತಾಳೆ, ಕೃಷ್ಣನ ತನ್ನ ವಕ್ಷಸ್ಥಲದಲ್ಲಿ, ಕೃಷ್ಣನ ವಕ್ಷಸ್ಥಲದಲ್ಲಿ ಇರ್ತಾಳೆ. ಅದಕ್ಕೆ ಶ್ರೀವತ್ಸ ಚಿಹ್ನ ಅಂತ ಕರೀತಾರೆ, ಶ್ರೀವತ್ಸ ಅಂತ. ಅಲ್ಲಿ ಬಿಳಿದಾದ ಕೂದಲುಗಳು ಇರ್ತಾವ, ಆ ಭಾಗ ಒಂದ್ ಸ್ವಲ್ಪ ಬಿಳಿದಾಗಿರ್ತದೆ, ಅದಕ್ಕೆ ಶ್ರೀವತ್ಸ ಅಂತ ಕರೀತಾರೆ. ಆ ಶ್ರೀವತ್ಸದ ಒಂದು ಸ್ಥಾನದಿಂದ ಕೆಳಗಿಳಿದು ಬರ್ಬೇಕಾದ್ರೆ ನಮ್ರತೆ ಬೇಕು. ಎಲ್ಲಿ ನಾವು ಮೇಲುಕೋಟೆಯಲ್ಲೇ ನೋಡಿದ್ವಿ, ವರನಂದಿ ಅಥವಾ ಬಿಬಿನಚಾರ್ ಅವರು ಅದರಲ್ಲ, ಅವರು ಪರಮಾತ್ಮನ ಪಾದದಲ್ಲಿ ನಿಂತಿದ್ದಾರೆ, ಪಾದದಲ್ಲಿ ಇದ್ದಾರೆ. ಆದರೆ ಅದೇ ಲಕ್ಷ್ಮಿ ಅವರು ಸೇವೆ ಮಾಡ್ಲಿಕ್ಕೆ ಬಂದಂಥವರು, ಇನ್ನೊಂದು ರೂಪದಲ್ಲಿ ಬಂದವರು ಪರಮಾತ್ಮನ ಪಾದದ ಅಡಿಯಲ್ಲಿದ್ದಾರೆ. ಆ ಪರಮಾತ್ಮನ ಪಾದದ ಅಡಿಯಲ್ಲಿ ಸೇವೆ ಮಾಡ್ತಾರೆ ಅಂತ. ಅಂದ್ರೆ ನಾವು ಯಾವಾಗ ಪರಮಾತ್ಮನ ಪಾದಕ್ಕೆ ಬಂದು ನಿಲ್ತೇವೆ, ಅಲ್ಲಿ ನಮಗ ಭಯ ಅನ್ನೋದಿರುವುದಿಲ್ಲ ಅಂತ. ಅಭಯ ಚರಣಾರವಿಂದರೆ ಭಜಭುರೇಮನ ಶ್ರೀನಂದನಂದನ ಅಭಯ ಚರಣಾರವಿಂದರೆ. ಹಂಗ ಸುಧಾಮ ಏನತಿ ಹಾರ ತಯಾರು ಮಾಡಿ ಪರಮಾತ್ಮನ, ಈಗ ಯಾಕೆ ಪರಮಾತ್ಮನ ಕೊರಳಿಗೆ ಹಾಕ್ತಾರ ಅದನ್ನ, ಸುಧಾಮ ಸುಧಾಮನ ಒಂದು ಬಜಾರದಲ್ಲಿ ಕಂಸನ ಸ್ಪೈ ಅಂದ್ರೆ ಅವರ ಏನ್ ಹೇಳುದು ಕನ್ನಡದಲ್ಲಿ ಸ್ಪೈಗೆ ಗುಪ್ತಚರರು ಅಂತ. ಅವರು ಗುಪ್ತಚರರು ಎಲ್ಲ ಅಡ್ಡಾಡ್ತಾ ಇರ್ತಾರೆ. ಯಾರು ಕಂಸನ ಗುಪ್ತಚರರೆಲ್ಲ ಅಡ್ಡಾಡ್ತಾ ಇರ್ತಾರೆ, ಇವರು ಕೃಷ್ಣ ಬಲರಾಮರು ಹೌದು ಅಲ್ಲ ಅಂತ ಗುರುತಿಸ್ಲಿಕ್ಕೆ. ಆದ್ರೂ ಕೂಡ ಅಂತ ಒಂದು ಸ್ಥಿತಿ ಒಳಗೂ ಕೂಡ ಸುಧಾಮ ಏನತೆ ಕೃಷ್ಣನ ಕೊರಳಿಗೆ, ಕೃಷ್ಣ ಬಲರಾಮರ ಕೊರಳಿಗೆ ಹಾರವನ್ನು ಹಾಕ್ತಾರೆ. ಅಂದ್ರೆ ತಮ್ಮ ಜೀವನವನ್ನು ಒತ್ತೆ ಇಟ್ಟು. ನಾವು ಇನ್ನೊಂದು ಸ್ಟೋರಿ ಒಳಗೆ, ಇನ್ನೊಂದು ಲೀಲೆ ಒಳಗೆ ನೋಡಿದಾಗ ಕುಬ್ಜ ಕಂಸನಿಗಾಗಿ ಗಂಧವನ್ನು ತೆಗೆದುಕೊಂಡು ತಗೊಂಡು ಹೋಗ್ತಾ ಇರ್ತಾರೆ. ತಗೊಂಡು ಹೋಗ್ಬೇಕಾದ್ರೆ ಕೃಷ್ಣನಿಗಾಗಿ ಅದನ್ನ ಅರ್ಪಣೆ ಮಾಡ್ತಾಳೆ. ಕಂಸನ ಒಂದು ಹೆದರಿಕೆ ಇದ್ರೂ ಕೂಡ ತನ್ನ ಒಂದು ಪ್ರಾಣದ ಒಂದು ಭಿಕ್ಷೆಯನ್ನು ಒತ್ತೆ ಇಟ್ಟು ಅದನ್ನ ಕೃಷ್ಣನಿಗೆ ಅರ್ಪಿಸ್ತಾರೆ. ಅರ್ಪಣೆ ಮಾಡಿದ ಸಲುವಾಗಿ ಕೃಷ್ಣ ಏನ್ ಮಾಡ್ತಾರೆ, ಅವರ ಇಲ್ಲಿಂದ ಗದ್ದ ಹಿಡಿದು ಅವ್ರ ಕಾಲ್ ಮೇಲೆ ಕಾಲಿಟ್ಟು ಗದ್ದ ಹಿಡಿದು ಮೇಲೆ ಎತ್ತಿ ಬಿಡ್ತಾರೆ. ಆ ಕುಬ್ಜ ಆಗಿರುವಂತದ್ದು, ಏನು ಕುಳ್ಳಾಗಿರುವಂತದ್ದು, ಹಿಂದೆ ಡೂಗಾಗಿತ್ತು ಬೆನ್ನು, ಅದನ್ನ ಮೇಲೆ ಎತ್ತಾರೆ. ಅವರಂತ ಸುಂದರವಾದ ಕನ್ಯೆ ಮತ್ತೊಬ್ರು ಇನ್ನೊಬ್ರು ಯಾರೂ ಇಲ್ಲ ಈ ಜಗತ್ತಿನೊಳಗ, ಅಷ್ಟು ಸುಂದರವಾಗಿ ಸುಂದರವಾದ ವ್ಯಕ್ತಿಯಾಗಿ ಪರಿವರ್ತಿತ ಆಗ್ತಾರೆ. ಕೃಷ್ಣನ ಒಂದು ಕರುಣೆ ಆತಂದ್ರೆ, ಒಂದು ಕೃಪೆ ಆತಂದ್ರೆ ಏನೆಲ್ಲ ಆಗ್ತದ ಅಂತ. ಇಲ್ಲಿ ವಿಷ್ಣು ಚಿತ್ತಾರವರು ಅಂತ ಒಬ್ಬ ಮಾಲಾಕಾರರಾಗಬೇಕು ಅನ್ನುವಂಥದ್ದು ಅವರ ಒಂದು ಆಶೆ ಆಗಿತ್ತು. ಸುಧಾಮನಂತೆ ಅವರು ಬಯಸಿದ್ರು. ಅವರ ಒಂದು ವಿಗ್ರಹ, ಆರಾಧನಾ ವಿಗ್ರಹ ಏನಪ್ಪಾ ಅಂದ್ರೆ ವಟಪತ್ರ ಸಾಯಿ. ವಟ ಅಂದ್ರೆ ಬನಿಯನ್ ಟ್ರೀ ಅಂದ್ರೆ ನಮ್ದು ಏನು ಆಲದ ಮರ. ಪತ್ರ ಅಂದ್ರ ಅದರ ಎಲೆ, ಪತ್ತ ಅಂತ ಹೇಳ್ತೀವಿ. ಸಾಯಿ ಅಂದ್ರೆ ಕೃಷ್ಣ. ವಟಪತ್ರ ಸಾಯಿ ಅಂದ್ರ ಈ ಬನಿಯನ್ ಎಲೆಯ ಮೇಲೆ, ಅಂದ್ರೆ ಬನಿಯನ್ ಅಂದ್ರೆ ಈಗ ನಾವು ಏನ್ ಹೇಳಿದೀವಿ, ಆಲದ ಎಲೆಯ ಮೇಲೆ ಮಲಗಿರುವ ಕೃಷ್ಣ, ಅವನು ವಟಪತ್ರ ಸಾಯಿ. ಕರೆಕ್ಟಾ? ಸಾಯಿ ಅಂದ್ರೆ ಇಲ್ಲಿ ನಾವೇನ ಹೇಳ್ತೇವೆ ಮಟೀರಿಯಲ್ ವರ್ಣ್ ಒಳಗ ಆ ರೀತಿ ಸಾಯವಲ್ಲ, ಆ ರೀತಿ ಅಂತ ವ್ಯಕ್ತಿ ಅಲ್ಲ. ಇಲ್ಲಿ ಕೃಷ್ಣ ಏನ್ ಮಾಡ್ತಾರೆ, ಆ ಆಲದ ಎಲೆಯ ಮೇಲೆ ಮಲಗಿ ತಮ್ಮ ಹೆಬ್ಬೆರಳು ಅಂದ್ರೆ ಕಾಲದ ಬೆರಳನ್ನು ಚೀಪ್ತಾ ಇರ್ತಾರೆ. ಮಕ್ಕಳನ್ನ ನೀವು ನೋಡಿರ್ಬೋದು. ಅವು ಇಲ್ಲ ನಾವು ಏನಾರ ಅದನ್ನ ನಮ್ಮ ಹೆಬ್ಬೆರಳನ್ನು ಬಾಯಿವರೆಗೆ ತಮ್ಮರ್ಲಿಕ್ಕೆ ಆಗ್ತದನೋ ಆಗುದಿಲ್ಲ. ನಮ್ಗೆ ಇವಾಗ ಕುತ್ಕೊಳ್ಳಿಕ್ಕೆ ಬರುದಿಲ್ಲ. ಕುತ್ಕೊಂಡ್ರೆ ಕುರ್ಚಿ ಮೇಲೆ ಕುಂದಿರ್ಬೇಕಾಗ್ತದೆ, ಕೆಳಗಡೆ ಪದ್ಮಾಸನದಲ್ಲಿ ಕುಂದಿರ್ಲಿಕ್ಕೂ ಪ್ರಾಬ್ಲಮ್ ಆಗ್ತದೆ. ಅವು ಮಕ್ಕಳು ಮಾಡದಾವು, ಅವ್ರ ಕಾಲನ್ನ ಬಾಯಿವರೆಗೆ ತಮ್ಮರ್ತಾವು, ಕೈಯಿನ ಕಾಲವರೆಗೆ ಹೋಯ್ತಾವು, ಇವೆಲ್ಲ ಸರಳವಾಗಿ ಆಗ್ತಿರ್ತದೆ. ಯಾಕೆ ಪರಮಾತ್ಮ ತಮ್ಮ ಹೆಬ್ಬೆರಳನ್ನು ಚೀಪ್ತಾರೆ ಅಂತ, ತಮ್ಮ ಕಾಲ್ ಬೆರಳನ್ನು ಯಾಕೆ ಚೀಪ್ತಾರೆ? ಯಾಕೆಂದ್ರೆ ಎಲ್ಲ ಭಕ್ತರು ಅಂದ್ರೆ ಇಲ್ಲಿ ಮಹಾನ್ ಆಚಾರ್ಯರು ಹೇಳ್ತಾರೆ, ಎಲ್ಲ ಭಕ್ತರು ಪರಮಾತ್ಮನ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಅವರ ಪಾದದ ರಜ ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನಿದೆ ನನ್ನ ಈ ಹೆಬ್ಬೆರಳಿನಲ್ಲಿ ಅಥವಾ ಪಾದದಲ್ಲಿ ಅಂತದೊಂದು ಏನ್ ಟೇಸ್ಟ್ ಐತೆ ಅಂತ ಸ್ವತಃ ಅದನ್ನು ಟೆಸ್ಟ್ ಮಾಡ್ಲಿಕ್ಕೆ ಪರಮಾತ್ಮ ಅದನ್ನ ಬಾಯಲ್ಲಿ ಇಟ್ಟು ಚೀಪ್ತಾರೆ ಅಂತ. ಪರಮಾತ್ಮ ಆ ರೀತಿ ಮಾಡ್ತಾರೆ. ಒನ್ ಟೈಮ್ ಪರಮಾತ್ಮ ಏನ್ ಮಾಡ್ತಾರೆ, ನನಗೆ ಇಷ್ಟೊಂದು ಎಲ್ಲರೂ ಆಕರ್ಷಿತ ಆಗ್ತಾರೆ, ಏನಿದೆ ನನ್ನಲ್ಲಿ ಅಂತ ಒಂದು ರೂಪ ಏನಿದೆ. ಈವನ್ ರಾಧಾರಾಣಿ ಕೂಡ
ಗೋಪಿಯರೆಲ್ಲರೂ ನನಗೆ ಅಟ್ರಾಕ್ಟ್ ಆಗ್ತಾರೆ. ರಾಧಾರಾಣಿ ಸ್ವತಃ ರೂಪದ ಒಂದು ಪ್ರೇಮ ರೂಪ, ಏನು ರೂಪಕ್ಕೊಂದು ನಿದರ್ಶನನ ರಾಧಾರಾಣಿ ಅಂತವಳು ಕೂಡ ನನ್ನ ರೂಪ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಏನಿದೆ ನನ್ನಂತ ರೂಪದಲ್ಲಿ ಅಂತ ಹೇಳ್ಬಿಟ್ಟು ಭಗವಾನ್ ಸ್ವತಃ ತಮ್ಮ ರೂಪವನ್ನು ತಾವ ನೋಡ್ಕೊಳ್ತಾರೆ. ರಾಧಾರಾಣಿ ಕೂಡ ಕೃಷ್ಣನೇ, ಅವರು ಫಿಮೇಲ್ ಫಾರ್ಮ್ನಲ್ಲಿ ಹೆಣ್ಣು ರೂಪದಲ್ಲಿ ಇರುವಂತ ಕೃಷ್ಣ. ಹಾಗೆ ಪರಮಾತ್ಮ ತನ್ನ ಬೆರಳನ್ನು ತಾವೇ ಚೀಪ್ತಾರೆ. ಇಲ್ಲಿ ವಿಷ್ಣು ಚಿತ್ತಾರರು ಏನ್ ಮಾಡ್ತಾರೆ, ಪ್ರತಿದಿನ ತಮ್ಮ ಮನೆ ಮುಂದಿರುವಂತ ಜಾಗದಲ್ಲಿ ಗಾರ್ಡನ್ ಮಾಡ್ತಾರೆ. ಗಾರ್ಡನ್ ನಲ್ಲಿ ತುಳಸಿಯನ್ನು ಬೆಳೀತಾರೆ, ಅನೇಕ ಹೂಗಳು, ಸ್ಪೆಷಲ್ ಹೂಗಳು, ಆ ಹೂಗಳನ್ನು ಬೆಳೀತಾರೆ. ಆ ಹೂವಿನ ಹಾರ ತಯಾರು ಮಾಡ್ತಾರೆ. ಪ್ರತಿದಿನ ಸುಂದರವಾದ ಹಾರಗಳನ್ನು ತಯಾರು ಮಾಡ್ತಾರೆ. ಅವರು ವಟಪತ್ರ ಸಾಯಿ ವಿಗ್ರಹ ಏನತ್ತಲ್ಲ, ಆ ವಿಗ್ರಹಕ್ಕೆ ಸಜಾವಟ್ ಮಾಡ್ತಾರೆ. ಆ ವಿಗ್ರಹಕ್ಕೆ ಹಾಕ್ತಾರೆ. ಅವರು ಪ್ರತಿದಿನ ಹಾಕ್ತಾರೆ, ಅದನ್ನ ನೋಡಿ ಆನಂದಿಸ್ತಾರೆ ಅವರು. ಹಂಗ ಪ್ರತಿದಿನಾನು ಹೂವಿನ ಹಾರ ತಯಾರು ಮಾಡೋದು ಅವ್ರದ್ದು ಸೇವೆನೇ ಅದಾಗ್ಬಿಡ್ತದೆ. ಒಂದಿನ ಸೇವೆ ಮಾಡ್ತಾ ಇರ್ತಾರೆ. ಸೇವೆ ಮಾಡ್ತಾ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಇರುವಂತ ರಾಜ ಅಂದ್ರೆ ಈಗಿನ ತಮಿಳುನಾಡಿನಲ್ಲಿ ಇರುವಂತ ಮಧುರೈ ಅನ್ನುವಂತ ರಾಜ, ಮಧುರೈದಲ್ಲಿರುವಂತ ರಾಜ್ಯ ಅವಾಗಿನದ್ದು. ಆ ಮಧುರೈಯಲ್ಲಿರುವಂತ ರಾಜ ವಲ್ಲಭದೇವ ಅಂತ ಅವನ ಹೆಸರು. ವಲ್ಲಭದೇವ ಅಂತ ಬಹಳ ವರ್ಷಗಳ ಹಿಂದೆ ನಡೆದಿರುವಂತ, ಬಹಳಷ್ಟು ಅಂದ್ರೆ ಅರೌಂಡ್ 9ನೇ ಶತಮಾನದಲ್ಲಿ ನಡೆದಿರುವಂತ ಈ ಕಥೆ ಇದೆ. ಈ ವಲ್ಲಭದೇವ ಏನ್ ಮಾಡ್ತಾನೆ, ವಲ್ಲಭದೇವ ಒಂದಿನ ಹೊರಗಡೆ ಹಿಂಗ ಅಡ್ಡಾಡ್ಬೇಕಾದ್ರೆ ತೀರ್ಥ ಯಾತ್ರೆ ಮಾಡಿಕೊಂಡು ಒಬ್ಬ ಬ್ರಾಹ್ಮಣ ವ್ಯಕ್ತಿ ಬರ್ತಾ ಇರ್ತಾರೆ. ಬರ್ಬೇಕಾದ್ರೆ ಅವ್ರಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ. ಹೀಗೆ ನೀವು ಬಹಳ ಯಾತ್ರೆಗಳನ್ನು ಮಾಡಿ ಬಂದಿದ್ದೀರಿ, ಏನಾದ್ರೂ ನಿಮ್ಮ ಸಾಕ್ಷಾತ್ಕಾರಗಳನ್ನ ನಮ್ಮ ಮೇಲೆ ಕೃಪಾ ಮಾಡಿ ಹೇಳಿ ಅಂತ. ಅವಾಗ ಆ ಬ್ರಾಹ್ಮಣ ಹೇಳ್ತಾನೆ, ಒಂದು ವರ್ಷದಲ್ಲಿ 12 ತಿಂಗಳು ಇರ್ತಾವ. 12 ತಿಂಗಳದಾಗ 8 ತಿಂಗಳ ಮನುಷ್ಯ ಲೇಬರ್ ಆಗಿ ದುಡಿದಾನಂತ, ಆಳಾಗಿ ದುಡಿದಾನಂತ. ಈಗ 8 ತಿಂಗಳ ಆಳಾಗಿ ದುಡಿದಾನಂದ್ರ ಅದ್ರಾಗ ಇನ್ನು 4 ತಿಂಗಳ ಮಳೆಗಾಲ ಇರ್ತೈತಿ. ಆ ಮಳೆಗಾಲದೊಳಗ ಅದನ್ನ ಆನಂದ ಅನುಭವಿಸ್ತಾನಂತ. ಹಂಗ 4 ತಿಂಗಳ ಆನಂದ ಅನುಭವಿಸ್ತಾನ. ಅದೇ ರೀತಿ ಒಂದು ದಿನದಲ್ಲಿ ಅರ್ಧ ದಿನ ಲೇಬರ್ ಅಂದ್ರ ಅರ್ಧ ದಿನ ಆಳಾಗಿರ್ತಾನ, ಅರ್ಧ ರಾತ್ರಿ ನಿದ್ರಿಸ್ತಾನ ಅಂತ ಹೇಳಿರ್ತಾರ ಅವ್ರು. ಹಿಂಗ ಅರ್ಧ ದಿನ ನಿದ್ರಿಸ್ತಾನ. ಈ ರೀತಿ ಮನುಷ್ಯ ಜೀವನ ಮುಗಿದು ಹೋಗ್ತತಿ ಅಂತ ರಾಜನಿಗೆ ಹೇಳ್ತಾನೆ. ಅಗದಿ ಸಿಂಪಲ್ ಆಗಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿಬಿಡ್ತಾರ ಅವ್ರು. ಅವಾಗ ರಾಜ ಅನಿಸ್ತದ, ಇಷ್ಟೆಲ್ಲ ರಾಜ್ಯ ಅದ ನಂದು, ಇಷ್ಟೆಲ್ಲ ಇದೆ ನನ್ನ ಸಲುವಾಗಿ ನಾ ಏನು ಮಾಡ್ಲಿಕ್ಕೆ ತಯಾರಿಲ್ಲಲ್ಲ, ಹೆಂಗ್ ಮಾಡೋದು ಅಂತ ಮಂತ್ರಿ ಕೇಳ್ತಾನ. ಇದನ್ನ ನಾವ್ ಹೆಂಗ್ ಹೇಳುದ್ರಿ, ನಾವೊಬ್ಬರೇ ಹೇಳೋದ್ರಿಂದ ಆಗೋದಿಲ್ಲ, ನೀವು ಇದನ್ನ ಡಿಬೇಟ್ ರೆಡಿ ಮಾಡಬೇಕು, ಅಥವಾ ವಾದ ವಿವಾದ ಮಾಡುವಂತ ಒಂದು ಸಭೆಯನ್ನ ತೀರ್ಮಾನ ಮಾಡಬೇಕು. ಅನೇಕ ದಾರ್ಶನಿಕರನ್ನು, ಪಂಡಿತರನ್ನು ಕರೆಸ್ಬೇಕು. ಅವರು ಇದನ್ನ ಡಿಸಿಷನ್ ಮಾಡ್ಬೇಕು. ಅಂದ್ರೆ ಇದಕ್ಕೆ ಒಂದು ತಾರ್ಕಿಕ ರೂಪ ಸಿಗುತ್ತದೆ. ಅದಕ್ಕ ರಾಜನ ಏನ್ ಮಾಡ್ತಾನ, ಡಂಗುರ ಸಾರ್ತಾನ, ಈ ರೀತಿ ಪ್ರೋಗ್ರಾಮ್ ಅದ, ನೀವು ಬಂದು ಅದನ್ನ ಭಾಗವಹಿಸಬೇಕು ಅಂತ. ಈ ಗಹನ ವಿಚಾರವನ್ನ ಒಂದೇ ರೀತಿ ಮತದಿಂದ ಆಗುದಿಲ್ಲ, ಅನೇಕ ರೀತಿಯಿಂದ ನೀವೆಲ್ಲ ಪಂಡಿತರನ್ನು ಕರೆಸಿ ಈ ಸಭಾ ಮಾಡಿ ತೀರ್ಮಾನ ಮಾಡಬೇಕು ಅನ್ನುವಂಥದ್ದು ಮಂತ್ರಿಯ ಒಂದು ಕೋರಿಕೆ ಆಗ್ತದೆ. ರಾಜ ವಲ್ಲಭದೇವ ಎಲ್ಲ ಪಂಡಿತರನ್ನು ಕರೆಸ್ತಾನೆ. ಒಂದು ಧ್ವಜಸ್ತಂಭ ಮಾಡ್ತಾನ. ಧ್ವಜಸ್ತಂಭದಲ್ಲಿ ಧ್ವಜಸ್ತಂಭದ ಬಾಜುನ ಇನ್ನೊಂದು ಅಮೂಲ್ಯವಾದ ರತ್ನಗಳನ್ನು ಕಟ್ಟಿ ಆ ಧ್ವಜಸ್ತಂಭದ ಮೇಲ್ಗಡೆ ಹಿಂಗ ಅದನ್ನ ಮೇಲೆ ಏರಿಸಿ ಕೆಳಗಡೆ ಕಟ್ಟಿಡ್ತಾರೆ. ಕಟ್ಟಿ ಏನಪ್ಪಾ ಅಂತಂದ್ರ, ಯಾರು ಇದಕ್ಕೆ ಸರಿಯಾದ ಆನ್ಸರ್ ಮಾಡ್ತಾರ ಆ ಧ್ವಜಸ್ತಂಭದಿಂದ ಏನು ಅಮೂಲ್ಯವಾದ ರತ್ನಗಳನ್ನ ಕಟ್ಟಿರೋದು ಇರ್ತದಲ್ಲ, ಅದು ಆಟೋಮೆಟಿಕ್ ತಾನೇ ಕೆಳಗೆ ಬರ್ತತಿ. ಅದು ಕೆಳಗೆ ಬಂತಂದ್ರೆ ಆ ತೀರ್ಮಾನ ಆಗ್ತತಿ ಅನ್ನುವಂಥ ಒಂದು ಡಿಸಿಷನ್ ತಗೊಳ್ತಾರ, ನಿರ್ಣಯ ಮಾಡ್ತಾರೆ. ಅವತ್ತಿನ ರಾತ್ರಿ ಈ ವಿಷ್ಣು ಚಿತ್ತಾರ ಏನಿದ್ರಲ್ಲ, ಅವರ ಕುಲದೇವರು ಅಥವಾ ಅವರ ಆರಾಧ್ಯ ದೈವ ವಟಪತ್ರ ಸಾಯಿ ಕನಸಿನಲ್ಲಿ ಬರ್ತಾರೆ. ಬಂದು ಹೇಳ್ತಾರೆ, ನೋಡೋ ಈ ರೀತಿ ರಾಜ್ಯಸಭಾ ನಡೀಲಿಕ್ಕತ್ತದ,
ಆ ರಾಜ್ಯಸಭೆಯಲ್ಲಿ ನನ್ನ ಪರವಾಗಿ ನೀವು ಹೋಗ್ಬೇಕು, ನೀನು ಹೋಗಿ ಆ ಡಿಬೇಟ್ನಲ್ಲಿ ಭಾಗವಹಿಸಿ ಅವರಿಗೆ ಸರಿಯಾದ ಏನು ಆ ಸಮಸ್ಯೆ ಅದ ಆ ಸಮಸ್ಯೆ ಬಗೆಹರಿಸಿ ಬರ್ಬೇಕು. ಇವರು ವಟಪತ್ರ ಸಾಯಿ ಜೊತೆ ಮಾತಾಡ್ತಾರೆ, ನನಗೆ ಆ ಕ್ವಾಲಿಟಿ ಉಂಟಾ, ಆ ಗುಣಗಳು ನನ್ನಲ್ಲಿ ಇದೆಯಾ, ಅದು ಇದೆಯೋ ಬಿಟ್ಟಿದ್ದೋ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೇನೆ ನೀವು ಹೋಗ್ಬೇಕು, ನೀವು ಹೋದ್ರೆ ಅದೆಲ್ಲ ಆಗ್ತದೆ, ಹೋಗಿ ಅಂದ್ರು. ಪರಮಾತ್ಮ ಸ್ವತಃ ಹೇಳ್ತಾ ಇದಾರೆ ಅಂದ್ರೆ ಉಡ್ಲೆ ಎದ್ದವರ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಪಟಾಪಟ್ಟ ಪರಮಾತ್ಮನ ನಮಸ್ಕಾರ ಮಾಡಿ ಹೊರಟೇ ಬಿಟ್ರು ಅವರು. ಹೊರಟು ಆ ವಲ್ಲಭ ದೇವನ ಮಧುರೆ ಜಾಗಕ್ಕ ರಾಜ್ಯಸಭಕ್ಕೆ ಹೋದ್ರು. ನಡೀತಾ ಹೋದ್ರು. ಹಂಗ ನಡೀತಾ ಹೋದ್ರು. ಅಲ್ಲೆಲ್ಲ ಅನೇಕ ಮಹಾನ್ ಪಂಡಿತರೆಲ್ಲ ಸೇರಿದ್ರು. ಇವರು ಗಾರ್ಡನರ ಒಂದ್ ರೀತಿ ತೋಟಿಗ ಬಟ್ಟೆ ಯಾವ ರೀತಿ ಇರ್ತಾವ, ಮಣ್ಣಾಗಿರ್ತತೆ. ಧೋತಿ ಎಲ್ಲ ಮಣ್ಣಾಗಿರುವಂತ ಧೋತಿ ಇದ್ದದ್ರಲ್ಲಿನ ಒಳ್ಳೆದಿರುವಂತದನ್ನ ಬಟ್ಟೆ ಧಾರಣೆ ಮಾಡ್ಕೊಂಡು ಹೋಗಿದ್ರು. ಅದೆಲ್ಲ ಮಣ್ಣು ಹಾಗೆ ಕಾಣ್ತಾ ಇತ್ತು. ಒಳಗೆ ಹೋಗ್ತಾ ಪಂಡಿತರೆಲ್ಲ ದೂರ ಹೋದ್ರು. ಮಣ್ಣಿನ ವಾಸನೆ ಬರ್ತದೆ, ನೀವು ಹಾಗಿದೆ ಹೀಗೆ. ರಾಜನು ಕೂಡ ಹೇಳಿದ್ರು. ರಾಜ ಒಳ್ಳೆ ಸ್ವಾಗತ ಮಾಡಿದ್ರು, ಬನ್ನಿ ಸ್ವಾಗತ, ನಿಮಗೆ ಸುಸ್ವಾಗತ, ರಾಜ್ಯದ ವತಿಯಿಂದ ಮತ್ತು ನನ್ನ ವೈಯಕ್ತಿಕ ವತಿಯಿಂದನೂ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಳ್ಳೆ ರೀತಿ ಸತ್ಕಾರ ಪೂರ್ವಕವಾಗಿ ವಿಷ್ಣು ಚಿತ್ತಾರನ್ನ ಅವರು ಸ್ವಾಗತ ಮಾಡಿದ್ರು. ಆದ್ರೆ ಸ್ವಾಗತ ಮಾಡ್ಬೇಕಾದಾಗ ಅಲ್ಲಿ ಕೂತಿರುವಂತ ಅನೇಕ ಪಂಡಿತರು ಹೇಳ್ತಾ ಇದ್ದಾರೆ, ಇಂಥ ಒಬ್ಬ ಗಾರ್ಡನರ್ ಅಥವಾ ತೋಟಿಗ ನೀವು ಇಷ್ಟೊಂದು ದೊಡ್ಡ ಸತ್ಕಾರ ಕೊಡೋದು ಅಷ್ಟು ಸರಿಯಲ್ಲ. ಅವರೆಲ್ಲ ನಿಂದ ಮಾಡ್ಲಿಕ್ಕೆ ಇವಂಗೇನು ಗೊತ್ತದ, ಇವ ಒಳ್ಳೆ ಕೆಲಸ ಮಾಡುವಂತ ವ್ಯಕ್ತಿ, ರೈತಾಪಿ ಇರುವಂತ ವ್ಯಕ್ತಿಗೆ ಇವಂಗ ಏನ್ ಮಾಡ್ತಾ ಇದ್ದಾರೆ ನೀವು, ಇಷ್ಟೊಂದು ದೊಡ್ಡ ನೀವು ಸನ್ಮಾನ ಕೊಡೋದು ಅಷ್ಟು ಸರಿಯಲ್ಲ ಅಂತ. ಆದ್ರೂ ರಾಜ ಇಲ್ಲ, ಯಾರೇ ಬಂದ್ರು ಕೂಡ ನನ್ನ ಸಭೆಗೆ ಬಂದಾಗ ನಾವು ಮಾಡುವಂಥದ್ದು ಅತಿಥಿ ಸತ್ಕಾರ ಇದು ಅಂತ ಹೇಳ್ಬಿಟ್ಟು ರಾಜ ಅವ್ರನ್ನ ಸ್ವಾಗತ ಮಾಡಿ ಅವ್ರನ್ನ ಕರ್ಕೊಳ್ತಾರ. ಉಚಿತವಾದ ಕುತ್ಕೊಳ್ಳಿಕ್ಕೆ ಅವರಿಗೆ ಸ್ಥಾನ ಅಥವಾ ಪೀಠವನ್ನ ಕೊಡ್ತಾರೆ. ಹಿಂಗ ಪ್ರಭುಪಾದವರು ಕೂಡ, ಪ್ರಭುಪಾದವರಿಗೆ ಅವರ ಗುರು ಯಾರು ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ಹೇಳಿದ್ರು, ನೀನು ಪಾಶ್ಚಾತ್ಯರಿಗೆ ಇದನ್ನ ಪ್ರಚಾರ ಮಾಡು ಅಂತ ಹೇಳಿದ್ರೆ, ಪ್ರಭುಪಾದವರು 70ನೇ ವಯಸ್ಸಿನೊಳಗ ಬರೀ 40 ರೂಪಾಯಿ ಇಟ್ಕೊಂಡು ಅಮೆರಿಕಕ್ಕೆ ಹೊರಟುಬಿಟ್ರು. ಅಮೆರಿಕದಲ್ಲಿ ಅವ್ರಿಗೆ ಯಾರಿಗೂ ಪರಿಚಯ ಇಲ್ಲ, ಹೊಸ ದೇಶ. ಅಲ್ಲಿ ಒಮ್ಮೆ ಮೊದಲೇನು ಹೋಗಿದ್ರು ಹೋಗೇ ಇಲ್ಲ ಅವರು. ಹೊಸ ದೇಶ, ಹೊಸ ಜನ, ಹೋಗುವಂತ ವ್ಯವಸ್ಥೆ, ಹೋಗ್ಲಿಕ್ಕೆ ಅವ್ರಿಗೆ ಟಿಕೆಟ್ ಸಹಿತ ಇರಲಿಲ್ಲ. ಮುರಾರ್ಜಿ ದೇಸಾಯಿ ಸಂಬಂಧಿಕರು, ಸುಮತಿ ಮುರಾರ್ಜಿ ಅಂತ, ಅವ್ರೇಂತಿ ಸಿಂಧ್ಯಾ ಸ್ಟೀಮ್ ಶಿಪ್ಪಿಂಗ್ ಅಂತಂದು ಅವ್ರದ್ದು ಕಂಪನಿ, ಅವ್ರಿಗೆ ಹೋಗಿ ಅಲ್ಲಿ ಗಂಟು ತನಕ ಕಾಯ್ತಾ ಇದ್ರು. ಅವ್ರು ಒಳಗೆ ಬಿಟ್ಕೊಳ್ತಿರ್ಲಿಲ್ಲ. ಹೋದ್ರು, ಆದ್ರೂ ಕೂಡ ಅವರು ಅಲ್ಲಿರುವಂತ ಮ್ಯಾನೇಜರ್ ಹೇಳ್ತಿದ್ರು, ಅಲ್ಲಿ ಅವರು ಒಬ್ರು ಮುದುಕರು ಬಂದಿದ್ದಾರೆ, ನಿಮ್ಗೆ ಕಾಯ್ಬೇಕಂತ, ಕಾಣ್ಬೇಕಂತ. ಹೌದಾ, ಕರ್ಕೊಂಬನ್ನಿ, ಒಳಗಡೆ ಕರ್ಕೊಂಬನ್ನಿ ಅಂತ. ಅವರೆಲ್ಲ ಮೊದಲಿಂದ ಅವ್ರ ಮನೆಯೊಳಗ ಪ್ರೋಗ್ರಾಮ್ಸ್ ಎಲ್ಲ ಪ್ರಭುಪಾದವ್ರು ಮಾಡ್ತಾ ಇದ್ರು. ಯಾಕೆ ಪ್ರಭುಪಾದ ಬಂದು ನೀವು ಯಾಕೆ ಕಾಯ್ತಾ ಇದ್ದಾರೆ ಅಂತ ಪ್ರಭುಪಾದವ್ರು ಹೇಳ್ತಾ ಇದ್ರು, ನಾನು ಅಮೆರಿಕಕ್ಕೆ ಹೋಗ್ಬೇಕಾಗಿದೆ, ಒಂದು ಟಿಕೆಟ್ ಮಾಡಿಕೊಡಿ ನಿಮ್ಮ ಹಡಗಿನಲ್ಲಿ ಅಂತ. ಅದು ಆಗುದಿಲ್ಲ ಅಂತ ಹೇಳ್ತಿದ್ರು. ಯಾಕೆ ಆಗೋದಿಲ್ಲ ಅಂತ. ಇಲ್ಲ, ಇನ್ನೊಂದು ಟೈಮ್ ಬನ್ರಿ, ಇನ್ನೊಂದು ಟೈಮ್ ಅಂತ. ಹಿಂಗ್ 3 ಟೈಮ್ ಆದ್ಮೇಲೆ ಪ್ರಭುಪಾದವ್ರು ಯಾಕೆ ಆಗುದಿಲ್ಲ ಅಂತ ಕೇಳಿದ್ರು. ಇಲ್ಲ, ನೀವು ನನ್ನ ತಂದೆಯ ರೂಪದಲ್ಲಿದ್ದೀರಿ, ನಿಮ್ಮನ್ನು ಅಮೆರಿಕ ಕಳ್ಸೋಕ್ ನನಗೆ ಇಷ್ಟ ಇಲ್ಲ. ನೀವು ಹೋದ್ರಲ್ಲಿ ಒಳ್ಳೆ ಜೀವಂತವಾಗಿ ಮರಳಿ ಬರ್ತೀರ ಅನ್ನೋದು ನಮ್ಗೆ ಗ್ಯಾರಂಟಿ ಇಲ್ಲ, ಅದಕ್ಕೆ ದಯವಿಟ್ಟು ನೀವು ಹೋಗ್ಬೇಡಿ ಅಂತ. ಅಲ್ಲಿ ಹೋದ್ರೂ ಕೂಡ ನೀವು ತಿನ್ಲಿಕ್ಕೆ ಸಿಗುವಂತ ಆಹಾರಗಳು ಸಹಿತ ಇಲ್ಲ. ಅಲ್ಲಿ ಈವನ್ ಹಾಲಿನಲ್ಲಿ ಕೂಡ ಮೀನಿನ ಎಣ್ಣೆಯನ್ನು ಬೆರೆಸಿ ಕೊಡ್ತಾರೆ. ನೀವು ಹಾಲು ಅಂತ ಹೇಳ್ಬಿಟ್ಟು ಹಾಲು ಸಹಿತ ಕುಡಿದು ಇರ್ತೀವಿ ಅಂತಂದ್ರೂ ಆಗುದಿಲ್ಲ. ಅಂತ ಒಂದು ನಾಡಿನಲ್ಲಿ ನೀವು ಹೋಗಿ ಹೇಗೆ ಜೀವಿಸ್ತೀರಿ ಅಂತ. ಅದಕ್ಕೆ ನನ್ನ ತಂದೆನ ನಾನು ಕಳಿಸ್ಲಿಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಸುಮತಿ ಮೊರಾರ್ಜಿ ಅವ್ರು ಹೇಳ್ತಾರೆ. ಅವಾಗ ಪ್ರಭುಪಾದವರು 1-2 ಹೆಜ್ಜೆ ಹಿಂದೆ ಸರಿದು ಹೇಳ್ತಾರೆ, ಈ ನನ್ನ ನಿನ್ನ ಮುದಿ ತಂದೆ ಅಥವಾ ಮುದುಕರಾಗಿರುವಂತ ತಂದೆ ಒಂದು ಕೊನೆಯ ಇಚ್ಛೆ ಈಡೇರಿಸ್ಲಿಕ್ಕೆ ನೀ ತಯಾರಿಲ್ಲ ಮಗಳಾಗಿ ಅಂತ ಹೇಳ್ತಾರೆ ಪ್ರಭುಪಾದ. ಅವಾಗ ಸುಮತಿ ಮೊರಾರ್ಜಿ ಅವರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಅವ್ರೇನ್ ಮಾಡಿದ್ರು, ಆಯ್ತು ನಿಮಗೆ ಟಿಕೆಟ್ ನಾವು ಮಾಡಿಕೊಡ್ತೇವೆ, ನೀವು ಹೋಗಿ ಅಂತ. ಆ ಟಿಕೆಟ್ ಮಾಡಿಕೊಟ್ರು. ಆ ಕಡಲಿನೊಳಗೆ ಹೋಗ್ಬೇಕಾದ್ರೆ ಆ ಕಡಲಿನ ಇಳಿತಗಳಿಗೆ ಸೀ ಸಿಕ್ನೆಸ್ ಅಂತ, ಕಡಲಿನ ರೋಗಗಳು ಅಂತ ಬರ್ತಾವ. ಆ ತಲೆ ಮೂರ್ಛಿತರಾಗೋದು ಅಥವಾ ತಲೆನೋವು ಬರ್ತದೆ, ವಾಮಿಟ್ ಆಗ್ತದೆ, ಅನೇಕ ಈ ರೀತಿ
ಚಕ್ರ ಬಂದಂಗೆ ಆಗ್ತದ. ಇವೆಲ್ಲ ಆಗ್ತಾವ. ಪ್ರಭುಪಾದವ್ರು ಅನೇಕ ಈ ರೀತಿ ಆಗ್ತದ. ಆಮೇಲೆ ಹಾರ್ಟ್ ಅಟ್ಯಾಕ್ ಆಗ್ತದೆ 3 ಬರೆ ಅವ್ರಿಗೆ. ಇದನ್ನೆಲ್ಲ ಸಹನೆ ಮಾಡಿಕೊಳ್ತಾ ಪ್ರಭುಪಾದ ಅವರು ಎಲ್ಲಿ ಹೊರಟಿದ್ದಾರೆ, ಅವರು ಒಂದು ಗುರುವಿನ ಆಜ್ಞೆಗಾಗಿ ಅದನ್ನು ಎಲ್ಲರಿಗೂ ಹೇಳೋ ರೀತಿ ಒಳಗೆ ಹೇಳಿದ್ರು ಅವರು ಪ್ರಭುಪಾದವರಿಗೆ. ಅನೇಕ ಮಂದಿ ಶಿಷ್ಯರು ಕೂತಿದ್ರು. ಅಲ್ಲೇ ಪ್ರಭುಪಾದವ್ರು ಬಂದ್ರು. ನೀವು ಇಂಗ್ಲಿಷ್ ಮಾತಾಡ್ತಾ ಇದ್ದೀರಿ, ಇಂಗ್ಲಿಷ್ ಜಾನಕಾರಿ ಅದ ನಿಮ್ಗೆ, ಇಂಗ್ಲಿಷ್ ಮಾತಾಡುವಂತ ಪಾಶ್ಚಾತ್ಯರಿಗೆ ಈ ಜ್ಞಾನವನ್ನು ಪ್ರಚಾರ ಮಾಡ್ರಿ ಅಂತ. ಅದನ್ನ ಪ್ರಭುಪಾದವ್ರು ತಮ್ಮ 70ನೇ ವರ್ಷ ವಯಸ್ಸಿನವರೆಗೇನು ಕಾಯ್ತಾ ಇದ್ರು. ನನ್ನ ಗುರುವಿನ ಆಜ್ಞೆ ಅದ, ನಾವು ಹೋಗ್ಬೇಕು, ಅದನ್ನ ಪ್ರಚಾರ ಮಾಡ್ಬೇಕು. ಹಂಗ ಹೋದರು. ಪ್ರಭುಪಾದವರು ಪ್ರಚಾರ ಮಾಡಿದ್ರು. ವರ್ಲ್ಡ್ ವೈಡ್ ಇಷ್ಟೆಲ್ಲ ಮಂದಿರಗಳನ್ನ ತಯಾರು ಮಾಡಿದ್ರು ಪ್ರಭುಪಾದವರು. 12 ವರ್ಷದಲ್ಲೇ 108 ಗುಡಿಗಳನ್ನು ಕಟ್ಟಿದ್ರು. ಅನೇಕ ಸೆಂಟರ್ಸು, ಫಾರಮ್ಸು, ಗೋಶಾಲೆಗಳು, ಗುರುಕುಲಗಳನ್ನು ಉದ್ಘಾಟನೆ ಮಾಡಿದರು. 12 ವರ್ಷದಲ್ಲಿ 14 ಬಾರಿ ಭೂಮಿಯನ್ನು ಸುತ್ತಾಕಿದರು ಪ್ರಭುಪಾದರು. ಅದಕ್ಕೆ ಅವ್ರಿಗೆ ಜಟ್ ಸ್ವಾಮಿ ಅಂತ ಕರೀತಾರೆ. ಜಟ್ ವಿಮಾನಗಳಲ್ಲಿ ಹಾರ್ತಾ ಇದ್ರು. ಅದಕ್ಕೆ ಅವರಿಗೆ ಜಟ್ ಸ್ವಾಮಿ ಅಂತ ಕರೀತಾರೆ ಪ್ರಭುಪಾದವರು. ಅಂದ್ರೆ ತಮ್ಮ ಗುರು ಹೇಳಿರುವಂತ ವಾಕ್ಯದ ಮೇಲೆ ಎಷ್ಟೊಂದು ವಿಶ್ವಾಸ, ಗಾಢ ವಿಶ್ವಾಸ ಪ್ರಭುಪಾದವರಿಗೆ. ಸೇಮ್ ಹಾಗೆ ಇಲ್ಲಿ ವಿಷ್ಣು ಚಿತ್ತಾರರಿಗೆ ಪರಮಾತ್ಮ ವಟಪತ್ರಶಾಹಿ ಹೇಳಿದ್ರು, ನೀ ಮುಂಜಾನೆ ಎತ್ಕೊಂಡು ಹೋಗ್ತಾ ಇರೋ ಅಂತ. ಅವ್ರು ಎದ್ದವ್ರೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ರು. ಅವ್ರು ಏನಿಲ್ಲ, ಅಲ್ಲಿ ಯಾರು ಪರಿಚಯ ಇಲ್ಲ, ಏನಿಲ್ಲ. ಹೋದ್ರು. ಅದೆಲ್ಲದು ಆಟೋಮೆಟಿಕ್ ರೆಡಿ ಆಗ್ತಾನೆ ಹೋತು. ಪರಮಾತ್ಮ ಅವ್ರಿಗೆಲ್ಲದನ್ನು ವ್ಯವಸ್ಥೆ ಮಾಡೇ ಬಿಟ್ಟಿದ್ರು. ಅವಾಗ ಅಲ್ಲಿ ಹೋದ್ರು. ಯಾರು ವಿಷ್ಣು ಚಿತ್ತಾರ್ ಅವರ ವಿಷ್ಣು ಚಿತ್ತಾರರನ್ನ ಒಳ್ಳೆ ಸ್ವಾಗತ ಮಾಡಿದ್ರು. ಸ್ವಾಗತ ಮಾಡಿ ಅಲ್ಲಿ ಮಿನಿಸ್ಟರ್ ಕೇಳ್ಕೊಂಡ್ರು ವಿಷ್ಣು ಚಿತ್ತಾರರಿಗೆ. ಏನ್ ಹೇಳಿದ್ರು ಅಂದ್ರೆ, ವೇದಗಳು ಹೇಳ್ತಾವ, ಎಲ್ಲ ಕ್ಲಿಯರ್ ಮಾಡ್ತಾವು. ಪರಮಾತ್ಮ ವೇದಗಳ ಮೊದಲ ಅಕ್ಷರ ನಾವು ಅಂತ ಹೇಳ್ಬೋದು, ಅಥವಾ ಇಂಗ್ಲಿಷ್ನಾಗ ಎ ಅಂತ ಹೇಳ್ಬೋದು. ಹೇಳಿದಾನೆ, ಇದರ ಅರ್ಥ ಏನು ಅಂತ ಹೇಳಿದಾಗ ವಿಷ್ಣು ಚಿತ್ತಾರ ಹೇಳ್ತಾರ, ವೇದಗಳ ಮೊದಲ ಅಕ್ಷರ ಅಂತ ಏನ್ ಹೇಳ್ತೀರಿ? ಅಂತ ಹೇಳ್ತೀರಿ. ಓಮದ ಓಂ ಓ ಮ ಓ ಆ ಅಕ್ಷರ ಮೊದಲಿನ ಅಕ್ಷರ ಅದು. ಅದರ ಅರ್ಥ ನಾವು ವೇದಗಳನ್ನ ಅರ್ಥ ಮಾಡಿಕೊಳ್ಳೋ ಉದ್ದೇಶ ಪರಮಾತ್ಮನನ್ನ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಯಾವಾಗ ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ತೇವೆ, ಭಗವದ್ಗೀತಾ ಭಗವದ್ಗೀತೆ ಪ್ರಕಾರ ಏ ಅನ್ನೋ ಅಕ್ಷರನ ನಾನು ಅಂತಂದು ಭಗವಾನ್ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ. ಓಂ ಅನ್ನೋದ ನಾನು ಅಂತ. ಓಂಕಾರ ನೀವು ಓಂ ಓಂ ಅಂತ ಏನ್ ಹೇಳ್ತೇವೆ. ಓಂ ಅನ್ನೋದ ಅರ್ಥ ಏನಪ್ಪಾ ಅಂದ್ರ ನನ್ನನ್ನ ಅರ್ಥ ಮಾಡಿಕೊಳ್ಳೋದು ಅಂತ ಕೃಷ್ಣ ಹೇಳ್ತಾರೆ. ಅಂತ ಅವ್ರು ಹೇಳಿ ಅದನ್ನ ಅಲ್ಲಿರುವಂತ ಎಲ್ಲ ಪಂಡಿತರು, ಎಲ್ಲ ರಾಜರು ಎಲ್ಲ ಇಷ್ಟೊಂದು ನೋಡ್ದಂತ ಅಷ್ಟರೊಳಗ ಧ್ವಜ ಕಟ್ಟಿದ್ರಲ್ಲ ಅವ್ರ ಮೇಲೆ ಆಭರಣಗಳು ಅಥವಾ ವ್ಯಾಲ್ಯೂಬಲ್ ಆದ ಅಮೂಲ್ಯವಾದ ರತ್ನಾಭರಣಗಳ ಕಟ್ಟಿರುವಂತ ಮೇಲ್ ಕಟ್ಟಿದ್ರ ದಾರದಿಂದ ಆಟೋಮೆಟಿಕ್ ಕೆಳಗೆ ಬಂತು. ಕೆಳಗೆ ಬಂದಿದ್ ನೋಡಿ ರಾಜನಿಗೆ ಬಹಳ ಖುಷಿ ಆಗ್ಬಿಡ್ತು. ರಾಜ ಏನ್ ಮಾಡಿದ, ಅದ್ಭುತ ಅದ್ಭುತ ಅಂತ ಹೇಳ್ಬಿಟ್ಟು ಅಲ್ಲಿರುವ ಎಲ್ಲ ಪಂಡಿತರು ಕೂಡ ತಲೆಬಾಗಿದ್ರು ಇವರ ವಿದ್ವತ್ತಿಗೆ. ಆಮೇಲೆ ರಾಜ ಏನೈತಿ, ಆನೆ ಮೇಲೆ ಕುಳ್ಳರಿಸಿ ಅವ್ರನ್ನ ರಾಜೋಚಿತ ಉಪಚಾರಗಳನ್ನು ಸಮೇತ ಏನಪ್ಪ ಛತ್ರ ಚಾಮರಗಳಿಂದ ಅನೇಕ ಪಂಡಿತರು ಏನೈತಿ ವೇದಗಳ ಘೋಷಗಳನ್ನ ಘೋಷಣೆ ಮಾಡ್ಲಿಕ್ಕತ್ತಿದ್ರು. ಕೊಂಬು ಕಹಳೆಯನ್ನು ಓದ್ಲಿಕ್ಕತ್ತಿದ್ರು. ಡ್ರಮ್ ಸೆಟ್ಟು ಬಾರಿಸ್ಲಿಕ್ಕತ್ತಿದ್ರು. ಹಿಂಗ ಊರಿನ ಸುತ್ತ ಅವ್ರನ್ನ ಏನೈತಿ ಈ ಪ್ರಿಸಿಷನ್ ಏನೈತಿಲ್ಲ ಈ ಮೆರವಣಿಗೆಯನ್ನು ಮಾಡ್ತಾ ಮಾಡ್ತಾ ಅವರಿಗೆ ಖುಷಿಯಿಂದ ಅವ್ರನ್ನ ಏನೈತಿ ಅನೇಕ ಅಮೂಲ್ಯವಾದ ಆಭರಣಗಳನ್ನು ಅವನ್ನೆಲ್ಲ ಅವರಿಗೆ ಕೊಟ್ಟು, ರಾಜ ಏನೈತಿ ಹಣ್ಣು ಹಂಪಲಗಳನ್ನು ಕೊಟ್ಟು ಅವರಿಂದ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು, ನೀವು ಮಹಾನ್ ವ್ಯಕ್ತಿಗಳಿದ್ರಿ ಅಂತ ಹೇಳಿ ನಮ್ಮ ಜೀವನದ ಒಂದು ಗುರಿ ಏನಪ್ಪಾ ಅಂದ್ರೆ ಭಗವಾನ್ ಅನ್ನೋದನ್ನ ಅವರು ಕಂಡುಕೊಂಡ್ರು. ಯಾರೋ ವಲ್ಲಭದೇವ್. ಹಿಂಗ ವಿಷ್ಣು ಚಿತ್ತಾರ್ ಮತ್ತು ವಾಪಸ್ ವಿಲ್ಲಿಪುತ್ತೂರಿಗೆ ಬಂದು ತಮ್ಮ ನಿತ್ಯ ಸೇವಾ ಏನಿತ್ತು ಅವ್ರದ್ದು, ಗಾರ್ಡನರ್, ಮಾಲಾಕಾರರಾಗಬೇಕು, ಮಾಲೆಯನ್ನು ತಯಾರು ಮಾಡಬೇಕು, ವಟಪತ್ರ ಶಾಹಿಗೆ ಧಾರಣ ಮಾಡಿಸ್ಬೇಕು ಅಂತ ಮತ್ತೆ ನಿತ್ಯ ಸೇವಾ ಮಾಡ್ಲಿಕ್ಕತ್ತಿದ್ರು. ಒಂದಿನ ಈ ಹೂವಿನ ಗಿಡಗಳನ್ನು ಮತ್ತು ತುಳಸಿ ಗಿಡಗಳನ್ನು ನೆಡಬೇಕು ಅಂತ ಹೇಳ್ಬಿಟ್ಟು ಭೂಮಿನ ಅಗಿಲಿಕ್ಕತ್ತಿದ್ರು. ಭೂಮಿ ಅಗಿಬೇಕಾದ್ರೆ ಒಂದು ಮಗು ಸಿಕ್ತು. ಹೇಗೆ ಅಂತಂದ್ರೆ
ಜನಕ ಮಹಾರಾಜ ಯಜ್ಞಕುಂಡಕ್ಕಾಗಿ ಭೂಮಿಯನ್ನು ಉಳುಮೆ ಮಾಡಬೇಕು. ಪ್ರಥಮ ಉಳುಮೆ ಅಂದ್ರೆ ಆ ಭೂಮಿಯನ್ನು ಉಳುಮೆ ಮಾಡ್ಬೇಕಂದ್ರೆ ನೇಗಿಲ ಹೂಡ್ಬೇಕು. ನೇಗಿಲ ಹೂಡಿ ಆ ನೇಗಿಲದಿಂದ ಭೂಮಿಯನ್ನು ಉಳುಮೆ ಮಾಡಾಕತ್ತಿದ್ರಲ್ಲ, ಉಳುಮೆ ಮಾಡ್ಬೇಕಾದ್ರ ಅದು ನೇಗಿಲದ ಹಲ್ಲ ಅಥವಾ ನಮ್ಮಲ್ಲಿ ಕೂಡ ಅಂತ ಹೇಳೋದು, ಅಥವಾ ಹಲ್ಲಿನ ಒಂದು ಮುಂದೆ ಏನು ಇರ್ತದಲ್ಲ, ಅದು ಆ ಭೂಮಿ ಒಳಗೆ ಸಿಕ್ಕಾಕೊಳ್ತು. ನಿಂತ್ಕೊಂಡ್ಬಿಡು ಎತ್ತುಗಳು, ಈ ಮುಂದೆ ಎಳಿತಾ ಇಲ್ಲ. ಅವಾಗ ಅದನ್ನ ತೆಗೆದು ನೋಡಿದ್ರೆ ಅಲ್ಲೊಂದು ಬಾಕ್ಸ್ ಓಪನ್ ಮಾಡಿದ್ರೆ ಅದ್ರೊಳಗಡೆ ಸೀತಾದೇವಿ ಇದ್ರು. ಸೀತಾ ಅಂದ್ರೆ ಹಲ್ಲಿನಿಂದ ಬಂದ, ಹಲ್ಲಿಗೆ ಅಂದ್ರೆ ಈ ಭೂಮಿಯಿಂದ ಹೊರಗೆ ಬಂದವರು ಅಂತ. ಜನಕ ಮಹಾರಾಜನಿಗೆ ಆ ಹೆಣ್ಣು ಮಗು ಸಿಗ್ತದೆ, ಆ ಮಗುವಿನಿಂದ ಖುಷಿ ಆಗ್ಬಿಡ್ತಾರ ಅವ್ರು. ಸೇಮ್ ಅದೇ ರೀತಿ ಇಲ್ಲಿ ವಿಷ್ಣು ಚಿತ್ತಾರರಿಗೆ ಮಣ್ಣಿನಿಂದ ಮೈಗೆಲ್ಲ ಮಣ್ಣೆಲ್ಲ ಮುತ್ಕೊಂಡ್ಬಿಟ್ಟಿತ್ತು. ಮಗುಗೆ ಸುಂದರವಾದ ಕಣ್ಣುಗಳು, ಅಗದಿ ಕರ್ಲಿ ಹೇರ್, ಗುಂಗುರು ಕೂದಲು, ಮತ್ತೆ ಅವ್ರ ಮುಖಮಂಡಲ ನೋಡ್ಲಿಕ್ಕೆ ಇಷ್ಟೊಂದು ಸುಂದರವಾದ ಮಗು ಅಂದ್ರೆ ಇಷ್ಟು ಸುಂದರ ಅಂದ್ರೆ ಅಷ್ಟೊಂದು ಆಕರ್ಷಕವಾಗಿರುವಂತ ಮಗು ಸಿಕ್ಬಿಡ್ತು. ಆ ಮಗುನ ತೊಗೊಂಡ್ಬರ್ತಾರೆ. ಇದನ್ನ ಪರಮಾತ್ಮ ನನಗಾಗಿಯೇ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಮಗುನ ಜೋಪಾನ ಮಾಡ್ಲಿಕ್ಕತ್ತಾರೆ. ಇವರು ಮದುವೆ ಆಗಿರ್ಲಿಲ್ಲ, ವಿಷ್ಣು ಚಿತ್ತಾರವರು ಬ್ರಹ್ಮಚಾರಿ ಆಗಿದ್ರು ಮೊದಲಿಂದನು. ಆ ಮಗುವನ್ನ ನನಗೆ ಪರಮಾತ್ಮ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಜೋಪಾನ ಮಾಡ್ತಾರೆ, ಒಳ್ಳೆ ರೀತಿ ಬೆಳೆಸ್ತಾರೆ. ಅವಳಿಗೆ ಬೆಳೀತಾ ದಿನಲ್ಲೂ ಅವಳು ಏನೈತಿ ತಂದೆಗೆ ಹೆಲ್ಪ್ ಮಾಡ್ತಾ ಬರ್ತಾರೆ. ಹೂವನ್ನ ತಮ್ಮರೋದು, ಆ ಹೂವುಗಳನ್ನ ಎತ್ಕೊಂಬರೋದು, ತುಳಸಿ ಮಂಜರಿಯನ್ನು ಬಿಡಿಸ್ಕೊಂಬರೋದು, ಹೂವಿನ ಹಾರ ಕಟ್ಟಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ರು ತಂದೆಗೆ. ಈ ರೀತಿ ಪ್ರತಿದಿನ ಅವಳು ಕೂಡ ಏನೈತಿ ಆ ಮಾಲೆ ಮಾಡುವ ಸೇವದಲ್ಲಿ ತೊಡಕೊಂಡಿದ್ಲು. ಅಲ್ಲಿ ಸೀತಾದೇವಿ ಒಂದಿನ ಹೂಗಳನ್ನು ತೆಗಿಲಿಕ್ಕೆ ಸ್ವತಃ ತನ್ನ ಸಹಲಿ ಅಂದ್ರೆ ತನ್ನ ಫ್ರೆಂಡ್ಸ್ ಜೊತೆಗೆ, ಗೆಳತಿಯರ ಜೊತೆಗೆ ದೊಡ್ಡದಾದ ಮರದ ಮೇಲೆ ಅರಳಿರುವಂತ ಚಂಪಾ ಹೂಗಳು, ಬಹಳ ಸುಗಂಧಿತ ಹೂಗಳನ್ನು ತೆಗಿಬೇಕಾಯ್ತು. ಒಬ್ಬಳ ಗೆಳತಿ ಬಂದು ಹೇಳ್ತಾಳೆ, ಸೀತಾ ಅಲ್ಲಿ ನೋಡು, ಅಲ್ಲಿ ಮೇಲ್ಗಡೆ ಇದೆ ಆ ಹೂ, ನಮ್ ಕೈಗೆ ನಿಲ್ತಾ ಇಲ್ಲ, ಆ ಹೂ ತಕೊಂಡ್ ಬರ್ಬೇಕು, ನಮ್ಗೆ ಬಹಳ ಖುಷಿ ಆಗ್ತದೆ ಆ ಹೂ ತೆಗಿಬೇಕು ಅಂತ. ಹೌದಾ, ತಡಿ ಇದಕ್ಕೆ ನಾವ್ ಹೆಂಗ್ ತೆಗಿಯೋದು ಅಂದ್ರೆ ನಮ್ಮಲ್ಲಿ ಒಂದು ಇದೈತಿ, ಏನು ಧನುಸದ ಬಿಲ್ ಅದ. ಆ ಬಿಲ್ಲನ್ನು ಎತ್ಕೊಂಡ್ ಬರ್ತೇನೆ, ಅಲ್ಲಿಗೆವರೆಗೆ ಮುಡ್ತದ ಅದು ಅಂತ. ಆ ಬಿಲ್ಲು ಅಥವಾ ಧನುಸನ್ನು ಎತ್ತಬೇಕಾದ್ರೆ 800 ಯೋಧ ಅಂದ್ರೆ ಅಗದಿ ತಾಕತ್ತಾಗಿರುವಂತ ಯೋಧರು 800 ಜನ ಎತ್ತಿ 2 ಅಡಿ ಹೋಗೋರೆಗೇನ ಅವ್ರಿಗೆ ಸಾಕಾಗ್ತಿತ್ತು, ಅದನ್ನ ಕೆಳಗಿಡ್ತಾ ಇದ್ರು. ಅಷ್ಟು ತಾಕತ್ತು ಇರುವಂತ ಯೋಧರು 800 ಮಂದಿ ಎತ್ತಾ ಇದ್ರು. ಅದು ಅಂತ ಒಂದು ಬಿಲ್ಲನ್ನ ನಮ್ಮ ಮನೆಯಲ್ಲಿದೆ, ಅಥವಾ ಅಂತದೊಂದು ಧನುಸು ನಮ್ಮ ಮನೇಲಿ ಐತಿ, ನಾ ತಂಬರ್ತೇನೆ ಅಂತ ಹೇಳಿ ಬಿಟ್ಟು ಹೋಗಿ ಎಡಗೈಲೆ ಅದನ್ನ ಧನುಸನ್ನ ಎತ್ಕೊಂಡ್ ಬಂದು ಆ ಹೂವುಗಳನ್ನ ತೆಗೆದು, ಆ ಹೂಗಳನ್ನು ತೆಗಿಬೇಕಾದ್ರ ಮಂತ್ರಿ ನೋಡಿದವ. ಮಂತ್ರಿ ನೋಡಿದ್ರು, ಯಾವನ್ ಮಂತ್ರಿ ಎದೆ ದಸಕ್ಕಂತ ಯಪ್ಪೋ ಅಂದವ ಮಂತ್ರಿ. ಅವು ಓಡ್ದ, ಮಹಾರಾಜರೇ ಜನಕ ಮಹಾರಾಜರೇ ಅನ್ನ. ಏನಾಯ್ತು ಮೇಲೆ ಕೇಳ, ನಾನಿವತ್ತು ಒಂದು ಅದ್ಭುತ ನೋಡಿದೆ. ಏನ ಅದ್ಭುತವ? ನಾ ಹೇಳಿಕ್ ಆಗ್ತಲ್ಲ, ಆದ್ರೂ ಕೂಡ ಹೇಳು ಅಂದ್ರು. ಹೆಂಗ್ ಹೇಳುದು? ಬಾಯಲಿಂದ ಹೇಳು ಮರಾಯ ನೀನಂದ. ಸೀತಾದೇವಿ ಏನಾಯ್ತು ಸೀತಾದೇವಿಗೆ ಏನೂ ಆಗಿಲ್ಲ. ಸೀತಾದೇವಿ ಆ ಶಿವಧನಸ್ಸನ್ನ ಎತ್ಕೊಂಡು ಹೋಗಿ ಹೂಗಳನ್ನ ತೆಗಿತಾ ಇದ್ರು. ಜನಕ ಮಹಾರಾಜ ಹೇಳಿದ, ನೀನೇನು ಕುಡಿದು ಬಂದಿ ಏನೋ ಅಂದ. ನೀನೇನಾರ ಕುಡಿದು ಬಂದಿ ಏನೋ, ನೀನ್ ತಲೆ ಕಟ್ಟಿದೀಯಾ? 800 ಮಂದಿ ಎತ್ತಲಿಕ್ಕೆ ಆಗ್ಲಾರದಂತ ಧನಸ್ಸನ್ನು ರಾಧಾರಾಣಿ ಮತ್ತೆ ಮಂತ್ರಿ ಹೇಳ್ತಾನ, ಬರೇ ಎತ್ತದಲ್ಲ, ಬರೇ ಎಡಗೈಲಿ ಎತ್ತಿದಾಳ ಅವಳು ಅಂತ. ಎಡಗೈಲಿ ಎತ್ಕೊಂಡು ಹೋಗಿ ಹೂ ತಗದ್ಲು. ನಾನು ಸ್ವತಃ ನೋಡಿದ್ದೇನೆ. ನಿನಗ ತಲೆ ಕಟ್ಟಿದೆ, ನಿನಗೆ 3 ಕದಿ ನೀನು. ಅಷ್ಟೊಳಗ ಮತ್ತೊಂದಿಷ್ಟು ಮಂದಿ ಓಡ್ತಾ ಬಂದು ಹೇಳಿದ್ರು, ರಾಜರೇ ಇದು ಹೌದು, ಅವ್ರ ಮಂತ್ರಿಗಳು ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಂತ. ಅಯ್ಯೋ ರಾಜ ಮ್ಯಾಲಿದ್ದ ಹಿಂಗೆ ಎದ್ ನಿಂತಿದ್ನಲ್ಲ, ದಸಕ್ಕನಂತ ಕೆಳಕ್ ಕೂತ್ಬಿಟ್ಟ. ಯಪ್ಪ ನಾವು ಯಾರು ಜನಕ ಮಹಾರಾಜ. ಈ ರೀತಿ ಸೀತಾದೇವಿ ತನ್ನ ಎಡಗೈ ಮೂಲಕ ಈ ಧನಸ್ಸನ್ನು ಎತ್ತಿ ಆ ಹೂವನ್ನು ಹರಿದು ಇಟ್ಲ. ಇದನ್ನ ನಂಬಕ್ಕ ಅಂದ್ರ, ಹೌದು ನಂಬಬೇಕು ನೀವು. ಅಷ್ಟೊಳಗ ಸೀತಾದೇವಿ ಆ ಹೂ ತೆಗೆದು ಆ ಧನಸ್ಸನ್ನು ಇಟ್ಟು ಈ ಕಡೆಗೆ ಬಂದ್ಲು.
ಬರ್ಬೇಕಾದ್ರ ಜನಕ ಮಹಾರಾಜ ಕರೀತಾರೆ, ಸೀತಾ ಇಲ್ಲಿ ಬಾರಮ್ಮ ಇಲ್ಲಿ ಬನ್ನಿ, ನೀನೇನ್ ಮಾಡಿದೆ ಅವನು. ಇಲ್ಲಪ್ಪ ನಾ ಏನು ಮಾಡ್ಲಿಲ್ಲ, ಅಂತದೇನು ದೊಡ್ಡ ತಪ್ಪು ಮಾಡ್ಲಿಲ್ಲ, ನಾನು ಆ ಧನಸ್ ತಗೊಂಡು ಹೋಗಿದ್ದೆ, ಆ ಹೂ ತೆಗದೆ ಮತ್ತೆ ಅಲ್ಲೇ ಇಟ್ಟು ಬಂದೆ ಅಂದ. ಯಪ್ಪ ಅಂದವ್ರು ಯಾರೋ ಜನಕ ಮಹಾರಾಜ. ಈಗ ಯಾಕಂದ್ರೆ ಇವರೆಲ್ಲ ಹೇಳಿದ್ರು, ಮಂತ್ರಿ ಹೇಳಿದ್ದು, ಅಲ್ಲಿರೋ ಸೇನಾಪತಿ ಅಥವಾ ಸೈನಿಕರೆಲ್ಲ ಹೇಳಿದ್ದು, ಇದೇನೋ ನಾನು ಇವ್ರಿಗೇನೋ ಆಗಿದೆ ಅನ್ನುವಂಥ ಸ್ಥಿತಿ ಒಳಗಿತ್ತು. ಸ್ವತಃ ಇಲ್ಲಿ ಸೀತಾದೇವಿ ಹೇಳಿದ್ಲು, ನಾನು ತಪ್ಪು ಮಾಡಿದ್ದೀನಿ, ನಾ ಅಂಥದ್ದೇನೇನು ದೊಡ್ಡ ತಪ್ಪು ಮಾಡಲಿಲ್ಲ, ಮತ್ತೆ ಯಥಾಸ್ಥಿತಿ ಒಳಗೆ ಇಟ್ಟಿದ್ದೀನಿ ಅಂತ ಹೇಳಿ ಅಲ್ಲಿಂದ ಜಾರ್ಕೊಂಡು ಓಡೋಗ್ಬಿಟ್ಲಾಗ. ಯಾಕೆ ಅಂದ್ರೆ ಜನಕ ಮಹಾರಾಜನಿಗೆ ಹೃದಯಾಘಾತ ಆಗತ್ತೆ. ಯಾಕೆ ಆತು ಅಂತಂದ್ರ, ಇವಳಿಗೆ ಗಂಡನ ಹುಡುಕುದು ಹೆಂಗ, ಅಥವಾ ಗಂಡನ ನಾವು ಹುಡುಕಿದ್ರೆ ಕೂಡ ಇವಳೇನು ಸೀತಾದೇವಿ ಏನಾರ ಅಪ್ಕೊಂಡ್ಲಂದ್ರ ಅವೇನೈತಿ ಚಟ್ನಿ ಆಗಿ ಹೋಗ್ತಾನ ಗಂಡದ. ಇವಳಿಗೆ ಅದೇ ಇರುವಂತ ಗಂಡನ ಹುಡುಕ್ಬೇಕಲ್ಲ ಅಂತ, ಅದಕ್ಕೆ ಅವ್ರಿಗೆ ಒಂದು ನಮೂನಿ ಭಯ ಆಯ್ತು. ಅದನ್ನು ತಮ್ಮ ಒಡ್ಡೋಲದಲ್ಲಿ ಇಟ್ಟು ಆಮೇಲೆ ಈ ಶಿವಧನಸ್ಸನ್ನು ಯಾರು ಎತ್ತಾರ, ಎತ್ತಿ ಅದನ್ನು ಮುರಿತಾರ, ಅಥವಾ ಹೆದೆ ಏರಿಸ್ತಾರ, ಹೆದೆ ಅಂದ್ರೆ ಅದು ದಾರ ಕಟ್ತಾರ ಅಂತ ವ್ಯಕ್ತಿಗೆ ಮದುವೆ ಮಾಡ್ರಿ ಅಂತ. ಮುಂದ ರಾಮ ಬರ್ತಾರೆ, ವಿಶ್ವಾಮಿತ್ರ ಕರ್ಕೊಂಡು ಅದನ್ನ ಬೆಲ್ಲನ್ನು ಎತ್ತಾರೆ, ಮುರಿತಾರೆ, ಅವ್ರದ್ದು ಮದುವೆ ಆಗ್ತದೆ. ಗೊತ್ತು ರಾಮಾಯಣ. ಅದೇ ರೀತಿ ಇಲ್ಲಿ ಸೀತಾದೇವಿ ಯಾವ ರೀತಿ ಸಿಕ್ಕಳು ಅನ್ನೋದಕ್ಕೆ, ಸೀತಾದೇವಿ ಒಂದು ಮಹಿಮೆ ಯಾವ ರೀತಿ ಬೆಳಗ್ತು ಅನ್ನೋದಕ್ಕೆ, ಅದೇ ರೀತಿ ಇಲ್ಲಿ ಅಂಡಾಲ ದೇವಿ ತಾನು ಪ್ರತಿದಿನ ತನ್ನ ತಂದೆಗೆ ಹೆಲ್ಪ್ ಮಾಡ್ತಾ ಇದ್ಲು. ಒಂದು ದಿನ ಏನ್ ಮಾಡಿದ್ರು, ವಿಷ್ಣು ಚಿತ್ತಾರರು ಹಾರ ಆದ ಕೂಡಲೇ ಇದನ್ನ ತಗೊಂಡು ಹೋಗಮ್ಮ, ಈ ಹಾರನ ಅಲ್ಲಿ ಒಳಗಡೆ ಎತ್ತಿ ಇಡು ಅಂತ. ದೊಡ್ಡದಾದ ಹಾರ, ಆ ಹಾರನ ಅವ್ರ ಕೈ ಕೊಡ್ತಿದ್ಲು. ಅವಳು ಎತ್ಕೊಂಡು ಹೋಗಿ ಪರಮಾತ್ಮನಿಗೆ ಅರ್ಪಣೆ ಮಾಡೋಕ್ಕಿಂತ ಮೊದಲು ಆ ಟೇಬಲ್ ಮ್ಯಾಗ ಇಡ್ತಿದ್ಲಲ್ಲ. ಇದನ್ನ ನೋಡ್ತಿದ್ರು. ಒಂದಿನ ಏನ್ ಮಾಡಿದ್ರು, ವಿಷ್ಣು ಚಿತ್ತಾರರಿಗೆ ಏನಕ್ಕೆ ಅಂತಂದು ಅಂಡಾಲ ದೇವಿ ರೂಮಿಗೆ ಬಂದ್ರು. ರೂಮಿಗೆ ಬರ್ಬೇಕಾದ್ರೆ ಈ ಹೂವಿನ ಹಾರ ಏನು ಕೊಟ್ಟಿದ್ರಲ್ಲ, ಆ ಹೂವಿನ ಹಾರ ಅಂಡಾಲ ದೇವಿ ತನ್ನ ಕೊರಳಿಗೆ ತಾನು ಹಾಕೊಂಡು ನೋಡ್ತಾ ಇದ್ಲ. ಎಲ್ಲೇ ನಿಲುಗನ್ನಡಿ ಒಳಗ ಆ ಕನ್ನಡಿ ಇತ್ತು, ಮಿರರ್ ಇತ್ತು. ಆ ಮಿರರ್ ಮುಂದ್ಗಡೆ ನಿಂತ್ಕೊಂಡಿದ್ಲು. ನಾ ಯಾವ ರೀತಿ ಇದೀನಿ ಅನ್ನೋಂತ ನೋಡ್ಲಿಕ್ಕೆ ಸುಂದರವಾಗಿದ್ಲು. ಇಷ್ಟೊಂದು ಸುಂದರವಾದ ಅಂದ್ರೆ ಭೌತಿಕ ಸೌಂದರ್ಯವನ್ನು ಮೀರಿದು ಆಧ್ಯಾತ್ಮಿಕ ಸೌಂದರ್ಯವನ್ನು ಪ್ರಭೆಯಲ್ಲಿ ಅವರು ಬೆಳಗ್ತಾ ಇದ್ರು. ಅಂತ ವ್ಯಕ್ತಿ ಅಥವಾ ಅಂತ ಕನ್ಯೆಗೆ ಆ ಹೂವಿನ ಹಾರ ಹಾಕೊಂಡಾಗ ಇನ್ನೂ ಶೋಭೆಗೊಂಡ್ಲಾಗಿ. ಅವರು ವರ್ಣನೆ ಮಾಡ್ತಾರೆ ಅವಳ ಕಣ್ಣು ಎಷ್ಟು ಚಂದ, ಬಟ್ಟಲಗಣ್ಣು ಅಂದ್ರೆ ಈಗ ಕಮಲದ ಒಂದು ದಳಗಳು ಯಾವ ರೀತಿ ಇರ್ತಾವೋ ಆ ರೀತಿ ಅರಳಿರುವಂತ ಕಣ್ಣುಗಳು. ಅವಳ ಗುಂಗುರುಳು ಕೂದಲ, ಈ ಕೊರಳಲ್ಲಿ ಇವು ಬಂದಿರ್ತಾವ, ಏನು ಈ ಗೆರೆಗಳು ಬರ್ತಾವಲ್ಲ, ಏನ್ ಹೇಳ್ತಾರೆ ಆ ಗೆರೆಗಳು. ಆ ರೀತಿ ಸುಂದರವಾದ ವರ್ಣನೆ ಮಾಡ್ತಾರೆ. ಅಷ್ಟು ಚಂದಾಗಿದ್ಲಂತೆ. ಬೆಳಿತಾ ಅಷ್ಟು ಚಂದಾಗಿ ಮತ್ತೆ ಕೊರಳಲ್ಲಿ ಆ ಹಾರ ಹಾಕೊಂಡಾಗ ಬಹಳ ಸುಂದರವಾಗಿ ಕಾಣಲು ಅಂತ. ಆದ್ರೆ ಇವರಿಗೆ ವಿಷ್ಣು ಚಿತ್ತಾರರಿಗೆ ಚಿಂತೆ ಆಯ್ತು, ಅಯ್ಯೋ ನನ್ನ ಮಗಳು ತಪ್ಪು ಮಾಡಿಲ್ಲಲ್ಲ ಅಂತ. ಏನ್ ತಪ್ಪು ಮಾಡಿದ್ಲು, ಭಗವಾನನಿಗೆ ಹಾಕುವಂತ ಹಾರನ ತಾನು ಕೊರಳಲ್ಲಿ ಹಾಕೊಂಡ್ಲಲ್ಲ ಇವಳು, ಇವತ್ತಿನ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವಳು ಹಿಡ್ಕೊಂಡು ಮತ್ತೆ ಆ ಹಾರದ ಮೇಲೆ ಲಪ ತಗೊಳ್ಳಿ, ಹಾರ ದೇವ್ರಿಗೆ ಅರ್ಪಣೆ ಮಾಡೋದು. ಅಲ್ಲಮ್ಮ, ಇದನ್ನ ನೀನು ಕೊರಳಲ್ಲೇ ಧಾರಣ ಮಾಡಿ ಇದನ್ನ ಪರಮಾತ್ಮಗೆ ಅರ್ಪಣೆ ಮಾಡಂತ ಹೇಳ್ತಾ ಇದೆಯಲ್ಲ ಅಂತ ಅಂದ್ಬಿಡ್ಲೆ. ಪರಮಾತ್ಮಗೆ ಅರ್ಪಣೆ ಮಾಡಲೇ ಇಲ್ಲ ಅವರು. ಅವತ್ತಿನ ದಿನ ಹಾಗೆ ಹೋಯ್ತು. ರಾತ್ರಿ ಮಲಗಿದಾಗ ವಟಪತ್ರ ಶಾಹಿ ಅವ್ರ ಕನಸಿನಲ್ಲಿ ಬಂದ್ರು, ಸ್ವಪ್ನದಲ್ಲಿ ಬಂದು ಹೇಳ್ತಾರೆ, ಇನ್ನು ಯಾವುದೇ ಪರಮಾತ್ಮ ಹೇಳ್ತಾರೆ, ಪರಮಾತ್ಮನ ನನ್ನ ಕ್ಷಮಿಸಿ, ನಿನಗೆ ಇವತ್ತು ಹಾರ ಹಾಕ್ಲಿಲ್ಲ. ಯಾಕೆ ಹಾರ ವಿಷ್ಣು ಚಿತ್ತಾರರಿಗೆ? ಯಾಕಂದ್ರೆ ನನ್ನ ಮಗಳು ಇವತ್ತ ಈ ಹಾರನ ತನ್ನ ಕೊರಳಿಗೆ ಧಾರಣ ಮಾಡಿಕೊಂಡ್ಲು, ಅದು ಆದ್ರಿಂದ ಮಲಿನ ಆಯ್ತು, ಆ ಕಾರಣಕ್ಕಾಗಿ ನಿನ್ನ ಕೊರಳಿಗೆ ನಾನು ಹಾರ ಹಾಕ್ಲಿಲ್ಲ ಅಂತ ವಿಷ್ಣು ಚಿತ್ತಾರರಿಗೆ ವಟಪತ್ರ ಸಾಯಿ ಹೇಳ್ತಾರೆ. ಏನಂತ, ಇನ್ನು ಮೇಲೆ ಯಾವುದೇ ಹಾರ ಆಗ್ಲಿ, ನನಗೆ ಯಾವುದೇ ಹೂವಿನ ಹಾರ ತಯಾರು ಮಾಡ್ತೀವಿ ಅಥವಾ ತುಳಸಿ ಹಾರ ಮಾಡ್ತೀವಿ, ಪ್ರತಿಯೊಂದು ಹಾರಗಳನ್ನು ನಿನ್ನ ಮಗಳ ಕೊರಳಿಗೆ ಹಾಕಿದ ಮೇಲೆನ ನನ್ನ ಕೊರಳಿಗೆ ಹಾಕ್ಬೇಕು ಅಂತ ಹೇಳ್ತಾರೆ. ಅಯ್ಯೋ ಆಯ್ತು ಭಗವಾನ್ ಅಂದ್ರು. ಪ್ರತಿದಿನ ಹೂವಿನ ಹಾರ ತಯಾರು ಮಾಡ್ತಿದ್ರು, ಚಂದವಾದ ಸುಂದರವಾದ ಹಾರಗಳನ್ನು ತಯಾರು ಮಾಡ್ತಿದ್ರು. ಮಗಳನ್ನ ನಿಲ್ಲಿಸ್ತಿದ್ರು, ಮಗಳ ಕೊರಳಿಗೆ ಹಾಕ್ತಿದ್ರು. ಆ ಮಗಳು ಏನೈತಿ ನಿಲುಗನ್ನಡಿ ಒಳಗೆ ನೋಡ್ತಿದ್ರು, ಅಪ್ಪ ಬಹಳ ಚಂದ ಇದೆ ಇವತ್ತು. ಪ್ರತಿದಿನನೂ ಚಂದನೆ ಮಾಡ್ತಿದ್ರು, ಸುಂದರವಾದ ಹಾರಗಳನ್ನೇ ತಯಾರು ಮಾಡ್ತಿದ್ರು.
ಕೊಳ್ಳಕ್ಕೆ ಹಾಕೊಂಡಾಗ ಬಹಳ ಚಂದ ಇದೆ ಇವತ್ತು ವಟಪತ್ರ ಶಾಹಿ ಬಹಳ ಖುಷಿ ಆಗ್ತಾನೆ. ಅದನ್ನ ಮತ್ತೆ ಕೊರಳಿಂದ ಹಾರ ತೆಗಿತಿದ್ರು, ಭಗವಾನನ ಕೊರಳಿಗೆ ಹಾಕ್ತಾ ಇದ್ರು. ಹಂಗಂತ ಹೇಳ್ಬಿಟ್ಟು ನಮ್ಮ ಮಗಳಿಗಿನೂ ಹಾರ ಹಾಕಿ ಅದನ್ನ ತೆಗೆದ್ಬಿಟ್ಟು ನಾವು ಹಂಗ ಹಾಕ್ಬೋದಾ ಅಂತ ಇಲ್ಲ. ಆ ರೀತಿ ನಾವು ಅನುಕರಣೆಯನ್ನು ಮಾಡೋಂಗಿಲ್ಲ, ಅನುಕರಣೆಯನ್ನು ಮಾಡೋಂಗಿಲ್ಲ. ಆದರೆ ಅವರ ಆಜ್ಞೆಗಳನ್ನು ನಾವು ಅನುಸರಣೆಯನ್ನು ಮಾಡಬಹುದು. ಅನುಕರಣೆ ಬೇರೆ, ಅನುಸರಣೆ ಬೇರೆ. ಈಗ ನಾವು ಹರಿದಾಸ್ ಠಾಕೂರ್ ಜೊತೆ ನಾವು ಪ್ರತಿದಿನ 1 ಅವರಷ್ಟು ಜಪ ಮಾಡ್ಲಿಕ್ಕೆ ಆಗ್ತದ? ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಭುಪಾದವ್ರು ನಮ್ಮ ಸಲುವಾಗಿ 16 ರೌಂಡ್ ಜಪ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ನಾವು 16 ರೌಂಡ್ ಜಪ ಮಾಡಿದ್ರೆ ಸಾಕಾಗ್ತದೆ. ನಾವೇನೈತೆ ಅವ್ರ ಗತೆ ನಾವು ಪ್ರತಿದಿನ 8 ತಾಸು 24 ತಾಸು ಗಟ್ಟಲೆ ಜಪ ಮಾಡ್ಲಿಕ್ಕೆ ಆಗ್ತದ? ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಗೆ 2 ತಾಸು ಜಪ ಮಾಡ್ರಾಗ ನಮ್ಗೆ ಇಲ್ಲೋಡ 2 ತಾಸು ಕರೆಕ್ಟ್ ಜಪ ಮಾಡಿದ್ರೆ ಮೈಯಾಗ ನೀರು ಇಳಿದು ಹೋಗ್ತದೆ. ಹಂಗ ಏನು ನಮ್ಮ ಗುರುಗಳು ಆಜ್ಞೆ ಕೊಟ್ಟಿದಾರ ಆ ಆಜ್ಞೆಗಳನ್ನ ಅನುಸರಣೆ ಮಾಡ್ಬೇಕು. ಆಜ್ಞೆಗಳನ್ನ ಅನುಸರಣೆ ಮಾಡ್ಬೇಕು. ಗುರುವಿನ ಗತೆ ಅನುಕರಣೆ ಮಾಡೋದಲ್ಲ. ನಮ್ಮ ಗುರು ಹಿಂಗ ಬಟ್ಟೆ ಧಾರಣೆ ಮಾಡ್ತಾರೆ, ನಮ್ಮ ಗುರು ಹಿಂಗ ಪೇಟ ಸುತ್ತಕೊಳ್ತಾರೆ, ನಮ್ಮ ಗುರುಗಳು ಹಿಂಗ ನಡೀತಾರೆ, ನಮ್ಮ ಗುರುಗಳು ಈ ರೀತಿ ಶೂ ಹಾಕೊಳ್ತಾರೆ, ನಾವು ಆ ರೀತಿ ಶೂ ಹಾಕೊಳ್ಳೋದು ಅಂತ. ಅವರು ಹೇಳಿರುವಂತ ಆಜ್ಞೆಗಳೇನು ಕೊಟ್ಟಿದ್ದಾರೆ, ಗುರು ಏನು ನಮಗೆ ಇದನ್ನ ಪಾಲಿಸಿ ಅಂತಂದು ಏನು ಕೊಟ್ಟಿರುವಂತ ಶಾಸನಗಳೇನದಾವ ಅಥವಾ ಗುರುವಿನ ಆಜ್ಞೆಗಳೇನದಾವಲ್ಲ ಅವನ್ನ ನಾವು ಪಾಲಿಸಿದ್ರೆ ಸಾಕು. ಅದರಿಂದ ಗುರು ಖುಷಿ ಆಗ್ತಾರೆ. ಹಂಗ ವಿಷ್ಣು ಚಿತ್ತಾರ ಅವ್ರು ಏನ್ ಮಾಡಿದ್ರು, ಪ್ರತಿದಿನ ಮಗಳ ಕೊರಳಿಗೆ ಹಾರ ಹಾಕ್ತಿದ್ರು, ಅದನ್ನ ಚಂದವಾಗಿ ನೋಡ್ತಿದ್ರು. ಮತ್ತೆ ಅವೆಲ್ಲ ಮಗಳನ್ನ ಮುದ್ದಿಸಿ ಆಮೇಲೆ ನಿತ್ಯ ಹಾರ ತಕೊಂಡು ವಟಪತ್ರ ಶಾಹಿಯ ಕೊರಳಿಗೆ ಹಾರ ಹಾಕ್ತಾ ಹೋದ್ರು. ಇದರಿಂದ ಪರಮಾತ್ಮ ಬಹಳ ಖುಷಿ ಆಗ್ತಿದ್ರು. ಮಗಳು ಬೆಳೀತಾ ಬೆಳೀತಾ ಮದುವೆ ವಯಸ್ಸಿಗೆ ಬಂದ್ರು. ಇವ್ರಿಗೆ ಚಿಂತೆ ಶುರು ಆಯ್ತು. ಯಾರಿಗೆ? ವಿಷ್ಣು ಚಿತ್ತಾರರಿಗೆ. ನನ್ನ ಮಗಳು ವಯಸ್ಸಿಗೆ ಬಂದ್ಲು, ಮದುವೆ ಮಾಡ್ಬೇಕು ಅಂತ. ಇನ್ನ ಮದುವೆ ಮಾಡ್ಬೇಕು ಅದನ್ನ ಯಾರ ಮುಂದೆ ಹೇಳ್ಬೇಕು? ಇನ್ನು ಬೇರೆ ಯಾರು ಇಲ್ಲ. ಬಿಟ್ರೆ ಇವರಿಬ್ರೇ, ಅವ್ರು ಬಿಟ್ರೆ ವಟಪತ್ರ ಶಾಹಿ. ಮನೆಯಲ್ಲಿ ವಟಪತ್ರ ಶಾಹಿ, ಮಗಳು ಮತ್ತೆ ತಾವು. ಅದಕ್ಕೆ ವಟಪತ್ರ ಶಾಹಿಗೆ ಹೇಳಿದ್ರು, ನನ್ನ ಮಗಳು ದೊಡ್ಡವಾಳಾದ್ಲು, ಮದುವೆ ಮಾಡಬೇಕು ಅಂತ ಅವ್ರು ಕೂಡ ಮಾತಾಡ್ತಾ ಇದ್ರು. ಆ ನಂತರ ಮಗಳಿಗೂ ಕೂಡ ಹೇಳಿದ್ರು, ನೋಡಮ್ಮ ನೀನು ಮದುವೆ ವಯಸ್ಸಿಗೆ ಬಂದಿದೆಯಾ, ನೀನು ಮದುವೆ ಮಾಡ್ಬೇಕಿನ್ನ ಅಂತ. ಆವಾಗ ಮಗಳು ಹೇಳ್ತಾಳೆ, ಈ ಮೃತ್ಯು ಜಗತ್ತಿನಲ್ಲಿ ಅಂದ್ರ ಸತ್ತು ಹೋಗುವಂತ ಜಗತ್ತಿನ ಯಾವ ವರಗಳನ್ನು ಮದುವೆ ಮಾಡ್ಕೊಳ್ಳಕ್ಕೆ ನಾ ತಯಾರಿಲ್ಲ. ನೀನೇನಾದ್ರ ಅಕಸ್ಮಾತ್ ಆ ರೀತಿ ವರಗಳನ್ನು ಹುಡುಕೊಂಬಂದು ಮದುವೆ ಮಾಡುವಂತದ್ದು ನಿಮ್ಮ ಯೋಚನೆ ಇದ್ರೆ ನಾನು ಈ ಜಗತ್ತಿನಲ್ಲಿ ಇರೋದಿಲ್ಲ, ನಾನು ಸತ್ತು ಹೋಗ್ತೇನೆ ಅಂತ. ಅವಾಗ ತಂದೆ ಮಗಳ ಒಂದು ಇದನ್ನ ನೋಡ್ತಾನ, ಓ ಈ ರೀತಿ ಇದೆಯಾ ಅಂತ. ಸರಿ ಆಯ್ತು, ನಾನು ಮದುವೆ ಆಗೋದಾದ್ರೆ ಪರಮಾತ್ಮನ ಅಂದ್ರ ಮರನೇ ಹೊಲ ವ್ಯಕ್ತಿನ ಮದುವೆ ಆಗುದಿಲ್ಲ. ಅಮರ ಆಗಿರುವಂತ ವ್ಯಕ್ತಿ ಯಾರು ಅಮರ ಆಗಿರ್ತಾರೆ, ಯಾರು ಭಗವಾನ್ ಅಮರ ಆಗಿರೋರು, ಅವ್ರು ನಾ ಮದುವೆ ಆಗ್ತೇನೆ ಅಂತ ಹೇಳಿದಾಗ, ಆಯ್ತಮ್ಮ ನೀನು ಯಾವ ರೂಪವನ್ನು ಮದುವೆ ಆಗ್ಬೇಕಂತ ಇದೆಯಾ ಅದನ್ನು ಹೇಳುವಂತ. ಅದನ್ನ ನಾನು ನೇರವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಅವ್ರು ನಾಚಿಕೊಳ್ಳಿಕತ್ತದ. ನಾಚ್ತಾ ಆ ಕೋಣೆಯ ಮೂಲೆಯಲ್ಲಿ ಹೋಗಿ ನಿಂತ್ಕೊಂತಾರೆ. ಅವಾಗ ತಂದೆ ಹೇಳ್ತಾನ, ಆಯ್ತು ನೀವು ಯಾವ ರೂಪನ ಮದುವೆ ಮಾಡ್ತೀವಿ ಅಂತ ಅನ್ನೋದನ್ನ ಹೇಳು ಅಂತ. ಇಲ್ಲ ನೀವು ಹೇಳಿ 108 ಹೆಸರುಗಳನ್ನು ಹೇಳ್ತಾ ಹೋದ್ರು. ಅವ್ರು 108 ಹೆಸರುಗಳನ್ನು ಹೇಳ್ತಾ ರಂಗನಾಥ ಅನ್ನುವಂತ ಹೆಸರು ಬಂದಾಗ ಅಂಡಾಲ ದೇವಿ ಅವಳ ಕಣ್ಣಿನಿಂದ ಪ್ರೇಮಾಸುರುಧಾರ ಹರಿಲಿಕ್ಕೆ, ಕಣ್ಣಾಗಿದ್ದ ನೀರು ಬರ್ಲಿಕ್ಕೆ. ಇವರು ವಿಷ್ಣು ಚಿತ್ತಾರರು ನೋಡ್ತಾ ಇದ್ರು ಮಗಳ ಒಂದು ಆ ನಾಚಿಕೆ ಸ್ವಭಾವ, ಕಣ್ಣಿಂದ ಹರಿದು ಬರುವಂತ ನೀರು ನೋಡಿದ ಕೂಡಲೇ ಅವ್ರೇನಿಸ್ತು, ಓ ರಂಗನಾಥನ್ನ ಇವಳು ಆರಾಧಿಸ್ತಾ ಇದ್ದಾಳ, ಸರಿ ಆಯ್ತು ನಿನ್ನಿಷ್ಟ ಅಂತ. ಅದಕ್ಕೆ ಪರಮಾತ್ಮ ವಟಪತ್ರ ಶಾಹಿಗೆ ಹೇಳ್ತಾರೆ, ಹೇ ಭಗವಾನ್, ನನ್ನ ಮಗಳು ಈ ರೀತಿ ಇದನ್ನ ಯೋಚನೆ ಮಾಡ್ಲಿಕ್ತಾಳ, ಇದು ಹೇಗೆ ಅಂತ. ಇಲ್ಲ, ಎಲ್ಲವೂ ನಿರ್ವಿಘ್ನವಾಗಿ ನೆರವೇರ್ತಾವೋ, ಚಿಂತೆ ಮಾಡಬೇಡ. ಅವಳು ಯಾವ ರೂಪವನ್ನ ಆರಾಧಿಸ್ತಾಳ ಆ ರೂಪದ ಜೊತೆಗೆ ಅವಳು ಮದುವೆ ಆಗ್ತದೆ, ಚಿಂತೆ ಮಾಡಬೇಡ ನೀನು ಅಂತ. ಪರಮಾತ್ಮ ಶ್ಯೂರಿಟಿ ಕೊಟ್ಮೇಲೆ ವಿಷ್ಣು ಚಿತ್ತಾರರಿಗೆ ಏನ್ ಪ್ರಾಬ್ಲಮ್? ಅವ್ರು ಹೇಳಲಿಕ್ಕತ್ತಿದ್ರು, ಸರಿ ಆಯ್ತು ಅಂತ. ಕನಸಿನಲ್ಲಿ ಅವನು ಅವತ್ತು ಮಲಗಿದರು. ಕನಸಿನಲ್ಲಿ ಸ್ವತಃ ರಂಗನಾಥ್ಜಿ ಬಂದ್ರು. ರಂಗನಾಥ್ಜಿ ಬಂದು ಹೇಳ್ತಾರೆ, ನೀನೇನು ಚಿಂತೆ ಮಾಡಬೇಡ, ನಾಳೆ ನಾನು ಕನ್ಯೆ ಕೇಳಲಿಕ್ಕೆ ನಾ ಸ್ವತಃ ಬರ್ಲಿಕ್ಕತ್ತಿದ್ದೇನೆ.
ಅಂತ ಹೇಳಿದ್ರು ಅವರು. ಆಯ್ತು, ಇವರು ವಿಷ್ಣು ಚಿತ್ತಾರ ಅವರು ಹೇಳಿದ್ರು ಆಯ್ತಪ್ಪ ಬನ್ನಿ ಅಂತ. ಮಾರ್ನಿಂಗ್ ಮುಂಜಾನೆ ಹೊತ್ತಿಗೆ ರಂಗನಾಥದ ಗುಡಿಯ ಮೇನ್ ಪೂಜಾರಿಗಳು ಅವರಿಗೂ ಕೂಡ ಸ್ವಪ್ನದಲ್ಲಿ ಬಂದು ಹೇಳಿದ್ರು, ನಾಳೆ ಮುಂಜಾನೆ ಹೇಳ್ತೇನ ನೀವು ಆನೆ ಛತ್ರ ಚಾಮರ ಸಮೇತವಾಗಿ ರಾಜೋಪಿಚಿತ ಏನೇನು ವಸ್ತುಗಳದವು ಅವನ್ನೆಲ್ಲವನ್ನು ತೆಗೆದುಕೊಂಡು ನೀವು ವಿಷ್ಣು ಚಿತ್ತಾರರ ಮನೆಗೆ ವಿಲ್ಲಿ ಪುತ್ತೂರು ಊರಿಗೆ ಹೋಗಬೇಕು, ನನಗಾಗಿ ಕನ್ಯಾನ ಕೇಳಬೇಕು ನೀವು ಅಂತ ಅವ್ರ ಕನಸಿನಲ್ಲಿ ಬಂದು ಹೇಳಿದರು. ಅದನ್ನ ಅವ್ರು ಏನೈತಿ ಮೇನ್ ಪೂಜಾರಿ ಏನ್ ಮಾಡಿದ್ರು, ತಮ್ಮ ಅಲ್ಲಿರುವಂತ ಅಸಿಸ್ಟೆಂಟ್ ಪೂಜಾರಿಗಳಿಗೆಲ್ಲ ಹೇಳಿದ್ರು. ಮತ್ತೆ ಅಲ್ಲಿರುವಂತ ರಾಜನಿಗೂ ಕೂಡ ಹೋಗಿ ಸೂಚನೆ ಕೊಟ್ಟರು ಅವರು, ರಾಜ ವಲ್ಲಭ ದೇವಗೆ ಹಿಂಗಿದೆ ಅಂತ. ಓ ರಾಜನು ಖುಷಿ ಆಗ್ಬಿಟ್ರು ಅವ್ರು. ರಾಜ ಆಯ್ತಂತೆ. ಅವರೆಲ್ಲ ರಾಜ ವೈಭೋಗಗಳ ಮೂಲಕ ಊರಿಗೆ ಆನೆಗಳು ಕುದುರೆಗಳ ಮೇಲೆ ಕನ್ಯೆ ಕೇಳಿಕೆ ಏನ್ ಬೇಕಾಗಿರುವಂತ ವಸ್ತುಗಳು, ಹಣ್ಣು ಹಂಪಲುಗಳು, ವಸ್ತ್ರ ಧಾನ್ಯಗಳು, ಪಂಡಿತರು ಬ್ರಾಹ್ಮಣರು ವೇದಗಳ ಮಂತ್ರಗಳ ಉಚ್ಚಾರಣೆ ಮಾಡ್ತಾ, ಡ್ರಮ್ ಸೆಟ್ಗಳನ್ನು ಬಾರಿಸ್ತಾ, ಕಹಳೆಗಳನ್ನು ಊದ್ತಾ, ಶಂಖ ನಾದ ಮಾಡ್ತಾ ಅಲ್ಲಿಂದ ನಡೀತಾ ಎಲ್ಲಿ ಬಂದ್ರು, ವಿಲ್ಲಿ ಪುತ್ತೂರಿಗೆ ಬಂದ್ರು. ನಾವು ಆಲ್ರೆಡಿ ಈಗ 9 ಗಂಟೆ ಇದ್ದೇವೆ. ನಿಮ್ಮಲ್ಲಿ ಟೈಮ್ ಇತ್ತಂದ್ರೆ ಈ ಕತೆ ಮುಂದುವರ್ಸೋಣ. ಹರೇ ಕೃಷ್ಣ. ಇದೆಯಾ? ಟೈಮ್ ಇದೆ ಮಾತಾಜಿ? ಪ್ರಭುಜಿ ಮಾಡೋಣ ಪ್ರಭುಜಿ, ಚೆನ್ನಾಗಿದೆ. ಹರೇ ಕೃಷ್ಣ. ಮಾಡಿ ಹಾ, ನೀವು ಉಳಿದ ಭಕ್ತರಿಗೂ ಕೂಡ ನಿಮ್ಮಲ್ಲಿ ಆ ಟೈಮ್ ಅನ್ನೋದು ಇದು ಮ್ಯಾನೇಜ್ ಆಗ್ತದ ಅನ್ನೋಂಗಿದ್ರೆ ಮುಂದುವರ್ಸುವ, ಇಲ್ಲಾಂದ್ರೆ ನೆಕ್ಸ್ಟ್ ಕ್ಲಾಸ್ ಮಾಡುವ. ಹೇಗೆ ಮಾಡಿ ಪ್ರಭು, ಕಂಟಿನ್ಯೂ ಮಾಡಿ ಪ್ರಭು. ಸರಿ ಕಂಟಿನ್ಯೂ ಮಾಡಿ ಪ್ರಭುಜಿ. ಸರಿ ಥ್ಯಾಂಕ್ ಯು, ಧನ್ಯವಾದ. ಹರೇ ಕೃಷ್ಣ. ಈಗ ರಾಜ ಏನ್ ಮಾಡಿದ್ರು, ರಾಜ ಮತ್ತು ರಂಗನಾಥ್ಜಿಯ ಮೇನ್ ಪೂಜಾರಿಗಳು ಏನಾದ್ರು ಪೂಜಾರಿ ಅವ್ರು ಏನ್ ಮಾಡಿದ್ರು, ಆನೆ ಮೇಲೆ ಅಂಬಾರಿಗಳ ಮೇಲೆ ಅನೇಕ ರಂಗನಾಥನ ಉತ್ಸವ ಮೂರ್ತಿಯನ್ನು ಇಟ್ಟುಕೊಂಡು, ಮತ್ತೆ ಛತ್ರ ಚಾಮರ ದೊಡ್ಡ ಛತ್ರಿಗಳು, ನಾವು ಛತ್ರಿಗಳ ಬಗ್ಗೆ ಹೇಳಿದ್ದೇವೆ. ಛತ್ರಿಗಳು ಎಲ್ಲೇ ಕಾಂಚೀಪುರದ ಛತ್ರಿಗಳು ಎಷ್ಟೊಂದು ದೊಡ್ಡದಾಗಿರ್ತಾವ ಅಂತ. ಆ ರೀತಿ ಅದು ಕ್ಯಾನೋಪಿ ಮೇಲ್ಗಡೆ ಅದ ಕೆಂಪದಾಗಿರುವಂಥದ್ದು, ಅದನ್ನ ಇವನ್ನ ಛತ್ರ ಮತ್ತು ಅದು ಚಾಮರಗಳು ಶಂಖ ವಾದ್ಯಗಳ ಮೇಲೆಗೆ ಬಾರಿಸ್ತಾ ಎಲ್ಲಿವರೆಗೆ ಬಂದ್ರು, ವಿಲ್ಲಿ ಪುತ್ತೂರುವರೆಗೂ ಬಂದ್ರು. ಬೆಳಗ್ಗೆನ ಅವನಿಗೆ ಹೇಳಿದ್ರು ಅವರು, ಭಗವಾನ ವಾರ್ನಿಂಗ್ ಕೊಟ್ಟಿದ್ರು, ಬೆಳಗ್ಗೆ ಹೇಳ್ತಾನೆ ಹೋಗ್ಬೇಕು ನೀವು ಅಂತ. ಅವರೆಲ್ಲ ಪೂಜೆ ಗೀಜೆ ಎಲ್ಲ ಬಿಟ್ಟುಕೊಂಡು ಅವರು ಈ ಕಡೆ ಬಂದ್ರು ಎತ್ಕೊಂಡು ಭಗವಾನನಿಗೆ ಕನ್ಯೆ ಹುಡುಕ್ಲಿಕ್ಕೆ. ಅವ್ರು ಬಂದ್ರು, ವಿಷ್ಣು ಚಿತ್ತಾರರ ಮನೆಗೆ ಬಂದು ಅವ್ರ ಡೋರ್ ಲಾಕಿಂಗ್ ಮಾಡ್ತಾರೆ. ಆಮೇಲೆ ಡೋರ್ ತೆಗಿತಾ ಇರ್ಬೇಕಾದ್ರೆ ಬಂದು ಅವ್ರನ್ನ ರಂಗನಾಥಿನ ವೆಲ್ಕಮ್ ಮಾಡ್ಕೊಳ್ತಾರೆ. ಯಾವ ರೀತಿ ಕನ್ಯಾದಾನ ಮಾಡ್ತಾರ ಅವೆಲ್ಲ ಪ್ರೊಸೆಷನ್ ನಡೀತಾವು, ಕನ್ಯಾದಾನ ಮಾಡ್ತಾರೆ. ಅಷ್ಟೊಳಗ ಇವ್ರೇನ್ ಮಾಡಿದ್ರು, ವಿಷ್ಣು ಚಿತ್ತಾರ ಅವರು ಒಂದು ಅವರಿಗೆ ಪ್ಯಾಲೆಂಕ್ವಿನ್ ಅಂತ ಪಾಲ್ಕಿ ತಯಾರು ಮಾಡಿದ್ರು. ಪಾಲ್ಕಿ ಒಳಗ ಅದಕ್ಕೆ ಇವಳು ಒಳಗಡೆ ಕೂತ್ರೆ ಅದಕ್ಕೆ ಪರದೆ ಸರಿಸುವಂಥದ್ದು. ಅಂದ್ರೆ ಈಗ ಭೌತಿಕ ಜಗತ್ತಿನ ವ್ಯಕ್ತಿಗಳು ನನ್ನ ಮಗಳನ್ನು ನೋಡಬಾರ್ದು. ಯಾಕೆ ನೋಡಬಾರ್ದು ಅಂತ, ಇವಳು ರಂಗನಾಥನ ಕನ್ಯೆ, ಆದ್ರಿಂದ ಹೊರಗಿನ ಜಗತ್ತಿನವರು ನೋಡಬಾರದು ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನ ಪರದೆ ಮಾಡಿದ್ರು. ಆ ಪ್ಯಾಲೆಂಕ್ವಿನ್ ಒಳಗ ಅಥವಾ ಪಾಲ್ಕಿ ಒಳಗ ಮಗಳನ್ನು ಕೂಡಿಸಿದ್ರು, ಆ ಪರದೆಯನ್ನು ಸರಿಸಿದ್ರು. ಆ ಪಾಲ್ಕಿನ ಮೆರವಣಿಗೆ ಮೂಲಕ ಅಪ್ ಟು ರಂಗನಾಥ ಶ್ರೀರಂಗಂ, ಈಗಿನ ಶ್ರೀರಂಗಂ ಜಾಗ ತನಕನು ಅಗದಿ ರಾಜ್ಯದ ಒಂದು ರಾಜನ ಒಂದು ಉಪಚಾರದ ಮೇರೆಗೆ ಮಂದಿರ ತನಕನು ತಗೊಂಡು ಹೋಗ್ತಾ ಅನೇಕ ಎಲ್ಲ ಊರುಗಳ ಮೂಲಕ ಹೋಗ್ಬೇಕಾದ್ರೆ ಜನರು ಎಲ್ಲ ಇದನ್ನೆಲ್ಲ ವಿಷಯನ ಆಲ್ರೆಡಿ ಕೇಳಿಸ್ಕೊಂಡಿದ್ರು. ಎಲ್ಲರೂ ದರ್ಶನ ಮಾಡ್ಲಿಕ್ಕೆ ಕಾಯ್ತಾ ಇದ್ರು, ನೋಡ್ತಾ ಇದ್ರು. ಆ ಊರಿನ ಮೂಲಕ ಅದು ಉತ್ಸವ ಹೋಗ್ತಾ ಇರ್ಬೇಕಾದನ್ನು ನೋಡಿದ್ರೆ, ರಂಗನಾಥನ ನೋಡಿದ್ರು. ಅದ್ರ ಪಕ್ಕಕ್ಕೆ ಇವರು ಪಾಲ್ಕಿ ಒಳಗ ಅಂಡಾಲ ದೇವಿ ಹೋಗುವುದನ್ನು ಕೇಳಿಸ್ಕೊಳ್ತಾ ಇದ್ರು. ಅದ್ರ ಹಿಂದಿಂದ ಇವರು ವಿಷ್ಣು ಚಿತ್ತಾರ್ ಅವರು ಹೋಗ್ತಾ ಇದ್ರು. ಮಗಳಿಗೆ ಏನೇನು ಕೊಡಬೇಕಾಗಿರುವಂತ ಕಾಣಿಕೆಗಳನ್ನ ಎಲ್ಲವನ್ನು ತಗೊಂಡು ಈ ರೀತಿ ಊರಿಂದ ಊರಿಗೆ ಹೋಗ್ತಾ ಈಗ ರಂಗನಾಥ ಶ್ರೀರಂಗಂ ಗುಡಿ ಒಳಗ ಬಂದು ಆನೆ ಮೂಲಕ ಪರಮಾತ್ಮನ ಉತ್ಸವ ಮೂರ್ತಿ ಕೆಳಗೆ ಇಳಿಸಿದ್ರು.
ಒಳಗಡೆ ತಗೊಂಡು ಹೋದ್ರು. ಅದ್ರ ಹಿಂದಿಂದ ಪಾಲ್ಕಿ ಒಳಗ ಅಂಡಾಲ ದೇವಿಯವರು ಹೋದ್ರು. ಈ ಪಾಲ್ಕಿ ಕೆಳಗಿಟ್ರು. ಎಲ್ಲಿಟ್ರು? ಪರಮಾತ್ಮನ ಗರ್ಭಗುಡಿ ಏನದ ಆ ಗುಡಿಯ ಮುಂದ್ಗಡೆ ಇಟ್ರು. ವಿಷ್ಣು ಚಿತ್ತಾರ್ ಅವರು ಹೋದ್ರು. ಆ ಪರದೆ ಹಾಕಿದ್ರಲ್ಲ, ಆ ಪರದೆನ ಹಿಂಗೆ ಸರಿಸಿದ್ರು. ಮಗಳನ್ನ ಹೊರಗೆ ಬರ್ಲಿಕ್ಕೆ ಹೇಳಿದ್ರು. ಮಗಳು ಹೊರಗೆ ಬಂದು ತಂದೆಯ ಪಾದಕ್ಕೆ ನಮಸ್ಕಾರ ಮಾಡಿದ್ಲು. ಅಲ್ಲಿರುವಂಥ ನೆರೆದಿರುವಂಥ ಅನೇಕ ಬ್ರಾಹ್ಮಣರಿಗೆ ಅಥವಾ ಪಂಡಿತರಿಗೆಲ್ಲ ಒಂದು 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 ದೃಷ್ಟಿ ನೋಡಿದ್ರು. ಅವರು ಎಲ್ಲರಿಗೂ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ ಎಲ್ಲರೂ ಅಂಡಾಲ ದೇವಿಯ ಒಂದು ಸ್ತುತಿ ಮಾಡ್ಲಿಕ್ಕೆ. ಅವಳ ಒಂದು ಸೌಂದರ್ಯ ಅಂದ್ರೆ ಭೌತಿಕವಾದ ಸೌಂದರ್ಯ ಅಲ್ಲ, ಅವಳ ಆಧ್ಯಾತ್ಮಿಕ ಸೌಂದರ್ಯ, ಅವಳ ಘನ ವಿಶ್ವಾಸ, ಭಕ್ತಿ, ಅದನ್ನ ಗ್ಲೋರಿಫೈ ಮಾಡ್ಲಿಕ್ಕೆ. ಒಂದು ನೋಡುವಂತ ಒಂದು ಅವರ್ಣೀಯವಾದ ಒಂದು ಪ್ರಸಂಗವಾಗಿತ್ತು ಇದು. ಎಂದೂ ಜಗತ್ತಿನಲ್ಲಿ ನೋಡಿರಲಾರದ ಒಂದು ಪ್ರಸಂಗ ಅದು ನಡೀತಾ ಇತ್ತು. ಎಲ್ಲ ಮಂದಿರ ತುಂಬಿ ತುಳುಕ್ಲಿಕ್ಕತ್ತಿತ್ತು. ಎಲ್ಲ ಕಡೆಗೆ ಜನರು ನೋಡ್ಲಿಕ್ಕೆ ಬಂದಿರುವಂತ ಭಕ್ತರು, ಮಹಾ ಸಮೂಹ, ಸಾಗರ ಗತಿ ಟೂರ್ ಬರ್ತಿತ್ತು ನೋಡ್ಲಿಕ್ಕೆ. ಹೀಗ ಅಂಡಾಲ ದೇವಿ ವಿಷ್ಣು ಚಿತ್ತಾರನ್ನ ಮತ್ತೊಮ್ಮೆ ನೋಡಿದ್ರು. ನೋಡಿ ಗರ್ಭಗುಡಿ ಕಡೆಗೆ ನಡೀತಾ ಹೋಗ್ಲಿಕ್ಕತ್ತರು. ನಡೀತಾ ಹೋಗ್ಬೇಕಾದ್ರೆ ಅವರ ಕಾಲೊಳಗೆ ಹಾಕಿರುವ ನೂಪುರ ಅಥವಾ ಕಾಲ್ಗೆಜ್ಜೆ, ಆ ಸೌಂಡು, ಆ ಜಣಕ ಸೌಂಡು ಕೇಳಿಸ್ತಾ ಇತ್ತು. ಕೊರಳಲ್ಲಿ ಹಾಕೊಂಡಿರುವಂತ ಆಭರಣಗಳ ಸೌಂಡ್ ಕೇಳಿಸ್ತಾ ಇತ್ತು. ಅವು ಹೋಗ್ತಾ ಇರ್ಬೇಕಾದ್ರೆ ಆ ಸೌಂಡ್ ಹೋಗ್ತಾ ಇತ್ತು. ಆ ಸೌಂಡಿನ ಮೂಲಕ ಅವಳು ಹೋಗ್ತಾ ಇಲ್ಲ. ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಒಳಗ ರಂಗನಾಥನ ಗರ್ಭಗೃಹಕ್ಕೆ ಬಂದರು. ಗರ್ಭಗೃಹದೊಳಗ ರಂಗನಾಥ ಮಲಗಿದ್ದಾರೆ. ಅವರ ಹೊಕ್ಕಳ ಭಾಗ ಏನೈತಲ್ಲ, ಆ ಹೊಕ್ಕಳ ಭಾಗದ ಹತ್ರ ಬಂದು ನಿಂತ್ಕೊಂಡು ಮತ್ತೊಮ್ಮೆ ಅವ್ರ ತಂದೆಯನ್ನು ನೋಡ್ತಾರೆ, ಹೊರಗೆ ನೋಡ್ತಾರೆ. ನೋಡಿ ಆಮೇಲೆ ಏನೈತಿ, ರಂಗನಾಥನ ಹೊಕ್ಕಳದ ಮೂಲಕ ಪರಮಾತ್ಮನ ಶರೀರನ ಸೇರ್ಕೊಂಡ್ಬಿಟ್ರು. ಇಲ್ಲಿ ವಿಷ್ಣು ಚಿತ್ತಾರರ ಕಣ್ಣಿನಿಂದ ಕಣ್ಣೀರು ಹೊರಲಿಕ್ಕೆ ತಡ್ಕೊಳ್ಳಿಕ್ಕಾಗ್ತಿಲ್ಲ. ಮಗಳ ಒಂದು ವಿರಹ ವೇದನೆ, ಕಣ್ಣೀರ ಹರಿದು ಬರ್ಲಿಕ್ಕೆ. ನನ್ನ ಮಗಳು ಬಿಟ್ಟು ಹೋದ್ಲು ಅಂತ ಬಿಟ್ಟು ಹೋಗಿದ್ದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಆನಂದ ಭಾಸ್ವನೂ ಆಗ್ತಾ ಇತ್ತು ಅವ್ರಿಗೆ. ನನ್ನ ಮಗಳು ಇಂಥ ಒಂದು ಹೈಯೆಸ್ಟ್ ಆಧ್ಯಾತ್ಮಿಕದ ಉನ್ನತವನ್ನ ಸಾಧನೆ ಮಾಡಿದ್ಲು ಅಂತ ಆ ಕಣ್ಣೀರ ಹರಲಿಕತ್ತಿದ್ರು ಅಲ್ಲಿಂತವ್ರು ಎಲ್ಲರಿಗೂ. ಒಂದು ರೀತಿ ಆನಂದ ಭಾಸ್ಪ, ಒಂದು ರೀತಿ ವಿರಹ ವೇದನೆ. ಪರಮಾತ್ಮನ ಶರೀರದೊಳಗೆ ಅವ್ರು ಸೇರ್ಕೊಂಡ್ಬಿಟ್ರು ಅಂಡಾಲದೇವಿ. ರಂಗನಾಯಕಿ ಆದರು, ರಂಗನಾಥನಿಗೆ ರಂಗನಾಯಕಿ ಆದರು. ಲಕ್ಷ್ಮೀ ದೇವಿ ಅವರು ಸುತ ಈ ಭೌತಿಕ ಜಗತ್ತಿನ ವಿಷ್ಣು ಚಿತ್ತಾರರ ಒಂದು ಸೇವೆ ಮಾಡುವಾಗ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ, ಅಂದ್ರೆ ವಿಷ್ಣು ಚಿತ್ತಾರರ ಸೇವೆ ಮಾಡ್ಲಿಕ್ಕಾಗಿ ಪರಮಾತ್ಮ ಸ್ವತಃ ತಮ್ಮ ಪತ್ನಿ ಏನು ಲಕ್ಷ್ಮೀ ದೇವಿ ಅದಾರಲ್ಲ ಅವ್ರನ್ನ ಕಳಿಸಿದ್ರು. ಇವರು ಮೊದಲು ಹೇಳಿದ್ವಲ್ಲ ನಾವು, ಭಗವಾನನಿಗೆ ಈಗೇನು ರಾಜ್ಯಸಭಾ ನಡೆದಿತ್ತು, ಆ ರಾಜ್ಯಸಭಾದಲ್ಲಿ ಇವರು ಗೆದ್ರು ಅಂದ್ರೆ ಅದನ್ನ ಸರಿಯಾಗಿ ಇವರು ವಿವರಣೆ ಮಾಡಿದ್ರು ಪರಮಾತ್ಮನ ಬಗ್ಗೆ. ಅದಕ್ಕೆ ರಾಜ ಏನ್ ಮಾಡಿದ್ರು, ಅವನ್ನ ಮೆರವಣಿಗೆ ಮೂಲಕ ಊರನ್ನ ಸುತ್ತಲೂ ಏನ್ ಪ್ರದಕ್ಷಿಣೆ ಮಾಡ್ಬೇಕಾದಾಗ ಅವಾಗ ಅವರು ಸ್ವತಃ ಮ್ಯಾಲ್ ನೋಡ್ತಾ ಇದ್ರು, ಆಕಾಶದ ಕಡೆಗೆ ನೋಡ್ತಾ ಇದ್ರು. ಆಕಾಶದ ಕಡೆಗೆ ನೋಡ್ಬೇಕಾದ್ರೆ ಪರಮಾತ್ಮನಿಗೆ ಆಶೀರ್ವಾದ ಮಾಡ್ತಾರೆ. ಏನಂತ ಆಶೀರ್ವಾದ ಮಾಡ್ತಾರೆ ಇವರು? ಹೇ ಭಗವಾನ್, ನೀನು ಆರಾಮಾಗಿರೋ, ಸಂತೋಷವಾಗಿರೋ, ಸುಖಿಯಾಗಿರೋ, ನಾನು ಆಶೀರ್ವಾದ ಮಾಡ್ತೀನಿ ಅಂತ. ಅಂದ್ರೆ ಪರಮಾತ್ಮನಿಗೆ ಆಶೀರ್ವಾದ ಮಾಡುವಂತ ಮಹಾನ್ ಭಕ್ತರು ಯಾರು? ವಿಷ್ಣು ಚಿತ್ತಾರ ಅವರು. ಹೇಗೆ ಕೃಷ್ಣನ ತಂದೆ ತಾಯಿಗಳು ಯಶೋಧ ಮತ್ತು ನಂದ ಮಹಾರಾಜ್, ಹೇಗೆ ಅವರು ಪ್ರತಿದಿನನು ಕೃಷ್ಣನ ಒಂದು ಚಿಂತೆಯೊಳಗೆ ಇರ್ತಿದ್ರು. ಕೃಷ್ಣ ಹೌದಾ, ಅಲ್ಲೇ ರಾಕ್ಷಸರು ಏನಾದ್ರು ಬರ್ತಾರೆ, ಅವ್ರಿಗೆ ಅವ್ರ ತಾಯಿ ಯೋಚನೆ ಮಾಡ್ತಾ ಇರ್ತಾರೆ, ಕಾಲಿಗೆ ಏನಾದ್ರು ಮುಳ್ಳು ಚುಚ್ಕೊಳ್ತಾವು, ಆಕಳ ಮೇಯಿಸ್ಲಿಕ್ಕೆ ಹೋಗ್ತಾ ಇದಾರೆ. ಯಾವಾಗ್ಲೂ ಕೃಷ್ಣನ ಒಂದು ಚಿಂತೆಯೊಳಗನೆ ಮುಳುಗ್ತಿರೋದು. ಇದು ಯಾಂತ ಚಿಂತೆ? ಇದು ಆಧ್ಯಾತ್ಮಿಕ ದಿವ್ಯವಾದ ಚಿಂತೆ. ಈ ಚಿಂತೆ ಮಾಡೋದೇನೈತಲ್ಲ, ಇದು ಭಕ್ತಿ. ಅಥವಾ ನಮ್ಮ ಮಕ್ಕಳ ಬಗ್ಗೆ ನಾವು ಯೋಚನೆ ಮಾಡ್ತೇವಲ್ಲ, ಅದು ಚಿಂತೆ ಏನೈತಲ್ಲ, ಅದು ಭೌತಿಕ ಜಗತ್ತಿನ ಚಿಂತೆ. ಯಾವಾಗ ಭಗವಾನನ ಬಗ್ಗೆ ನಾವು ಚಿಂತೆ ಮಾಡ್ತೇವೆ,
ಅದು ದೊಡ್ಡ ಚಿಂತನೆ ಆಗ್ತದೆ, ಅದ್ಭುತ ಚಿಂತನ. ಅದು ಆ ಚಿಂತೆಯಿಂದ ನಾವೇನ್ ಮಾಡ್ತೇವೆ, ಭಗವದ್ಧಾಮಕ್ಕೆ ಹೋಗ್ತೇವೆ. ಹಂಗ ಇಲ್ಲಿ ವಿಷ್ಣು ಚಿತ್ತಾರವರು ಭಗವಾನನ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು. ಅವರು ಭಗವಾನನ ಬಗ್ಗೆ ಪ್ರತಿದಿನ ನಾವು ಇಡೀ ಜೀವನ ಪೂರ್ತಿನೂ ಕೂಡ ಮಾಲೆಯನ್ನು ತಯಾರು ಮಾಡಿ ಮಾಲೆಯನ್ನ ಪರಮಾತ್ಮನ ಕೊರಳಿಗೆ ಹಾಕ್ತಾ ಇದ್ರು. ಒಬ್ಬರು ಮಹಾನ್ ದೊಡ್ಡ ಮಾಲಾಕಾರರಾಗಬೇಕು, ಸುಧಾಮನಗತೆ ಮಾಲಾಕಾರರಾಗಬೇಕು ಅಂತ ಆಶೆ ಪಟ್ರು. ಹಿಂಗ ನಮಗೇನತಿ ಅಂಡಾಲ ದೇವಿ ಲಕ್ಷ್ಮೀ ರೂಪದೊಳಗ, ಲಕ್ಷ್ಮೀ ಅಂಡಾಲ ದೇವಿಯ ರೂಪದಲ್ಲಿ ಬಂದ್ರು. ಇವರಿಬ್ರು ಈಗ ಈ ವಿಷ್ಣು ಚಿತ್ತಾರವರು, ಅವ್ರ ಇನ್ನೊಂದು ಹೆಸರು ನಮ್ಮ ಪೆರಿ ಆಳ್ವಾರ್ ಅಂತ. ನಮ್ಮ ಪೆರಿ ಆಳ್ವಾರ್ 12 ಮಂದಿ ಆಳ್ವಾರರಲ್ಲಿ ಒಬ್ರು. ಅಂಡಾಲ ದೇವಿ ಕೂಡ ಒಬ್ರು ಆಳ್ವಾರರು. ಅದರಲ್ಲಿ 12 ಮಂದಿ ಆಳ್ವಾರರಲ್ಲಿ 11 ಜನ ಏನದರಲ್ಲ ಪುರುಷರು. ಇವಳು ಒಬ್ಬಳೇ ಹೆಣ್ಣು. ಅಂಡಾಲ ದೇವಿ ಇವರು ಕೂಡ ಏನತಿ ಆಳ್ವಾರರು. 12 ಮಂದಿ ಆಳ್ವಾರರಲ್ಲಿ ಇವರು ಕೂಡ ಒಬ್ರು. ಈ ಆಳ್ವಾರರ ಒಂದು ಜೀವನ ಏನೈತಲ್ಲ, ಅದ್ಭುತ ಜೀವನ. ಅದಕ್ಕ ಈ ಶ್ರೀ ಸಂಪ್ರದಾಯದ ಮೂಲ ಆಚಾರ್ಯರು ಇವರು ಆಳ್ವಾರರು. ಈ ಶ್ರೀ ಸಂಪ್ರದಾಯಕ್ಕೆ ಏನು ಬೇಕಾಗಿರುವಂಥದ್ದು, ಏನು ಕೊಡುಗೆ ಏನೈತಲ್ಲ, ತತ್ವ ಸಿದ್ಧಾಂತದ ಕೊಡುಗೆಯನ್ನು ಇವರೆಲ್ಲ ಹಾಕಿಕೊಟ್ರು. ಈ ಆಳ್ವಾರರು, ಈ ನಮ್ಮ ಪೆರಿ ಆಳ್ವಾರರು ಮಹಾನ್ ವ್ಯಕ್ತಿ. ನಿಮಗೆ ಇದರ ಬಗ್ಗೆ ಆಲ್ರೆಡಿ ಮೊದಲ ಹೇಳಿದ್ವಿ ನಾವು. ಹಿಂಗ ಈ ಆಳ್ವಾರರ ಜೀವನದ ಜೀವನಿ ನಾವು ಕೇಳಿಸ್ಕೊಂಡ್ರೆ ಏನಾಗ್ತದೆ, ಶೃಣ್ವತ ಸ್ವಕಥ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ. ಬರೀ ನಾವು ಕೃಷ್ಣನ ಕಥೆಯನ್ನಲ್ಲ, ಕೃಷ್ಣನ ಕಥೆಯ ಜೊತೆಗೆ ಭಕ್ತರ ಕಥೆಯನ್ನು ನಾವು ಕಾಣಬೇಕು. ಯಾಕಂದ್ರೆ ಭಕ್ತರ ಜೀವನದಲ್ಲಿ ಕೃಷ್ಣ ಹಾಸೊಕ್ಕಾಗಿರ್ತಾರೆ. ಆ ಭಕ್ತರ ಮೂಲಕ ಕೃಷ್ಣನ ಕಥೆ ನಮಗ ಕೇಳಿಸಿಕೊಂಡಾಗ ಅದರದ ಒಂದು ಇದು ಏನು ಶಕ್ತಿ ಇನ್ನೂ ಇಮ್ಮಡಿ ಆಗ್ತದೆ ಅಂತ, ಇನ್ನೂ ಜಾಸ್ತಿ ಆಗ್ತದೆ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನ, ನಾನು ನನ್ನನ್ನ ಎಲ್ಲಿ ಬೇಕಲ್ಲೇ ನನ್ನಲ್ಲಿ ಅಂದ್ರೆ ನಾವು ವೈಕುಂಠದಲ್ಲಿಲ್ಲ, ನಾನು ವೈಕುಂಠದಲ್ಲಿಲ್ಲ, ನಾನು ಬೃಂದಾವನದಲ್ಲಿಲ್ಲೂ ಇಲ್ಲ. ಎಲ್ಲಿದ್ದೀನಿ ನಾನು? ಎಲ್ಲಿ ನನ್ನ ಸೇವೆ ಮಾಡ್ತಾರ, ಎಲ್ಲಿ ನನ್ನನ್ನ ಭಕ್ತರು ಸೇವೆ ಮಾಡ್ತಾರ ಅಥವಾ ನನ್ನ ಕೀರ್ತನ ಮಾಡ್ತಾರ, ನಾನು ಅಲ್ಲಿರ್ತೀನಿ, ಅವರು ಹೃದಯದಲ್ಲಿರ್ತೀನಿ ಅಂತ. ಅಂದ್ರ ಎಲ್ಲಿ ಅಹಂ ಹೃದಯೇಶು ಅರ್ಜುನ ತಿಷ್ಠತಿ, ಪ್ರತಿಯೊಬ್ಬರ ಹೃದಯದಲ್ಲಿನ ಅದೇನೆ ಪರಮಾತ್ಮನ ರೂಪದಲ್ಲಿ. ಆಯ್ತು. ಅಹಂ ಭಕ್ತ ಪರಾಧೀನ, ನಾನು ಭಕ್ತರ ಒಂದು ಅಧೀನದಲ್ಲಿದ್ದೇನೆ. ಯಾರು ಭಕ್ತರು ಇದ್ದಾರೆ ಅವ್ರ ಅಧೀನದಲ್ಲಿ ನಾನಿದ್ದೇನೆ. ಅದಕ್ಕೆ ಯಾರು ಭಕ್ತರು ಅದಾರ ಆ ಭಕ್ತರ ಹತ್ರ ನಾವು ಹೋದಾಗ ಮಾತ್ರ ಕೃಷ್ಣನ ಕಥೆಯೇ ನಮ್ಗೆ ಗೊತ್ತಾಗ್ಲಿರ್ತದ, ಕೃಷ್ಣನ ಬಗ್ಗೆ ನಮ್ಗೆ ಗೊತ್ತಾಗ್ಲಿರ್ತದ, ಕೃಷ್ಣ ಭಕ್ತಿ ಬಗ್ಗೆ ಗೊತ್ತಾಗ್ಲಿರ್ತದ. ಅವಾಗ ನಾವೇನತಿ ಕೃಷ್ಣ ಭಕ್ತಿ ಮಾಡ್ಲಿಕ್ಕಾಗ್ತೈತಿ, ಇಲ್ಲಾಂದ್ರೆ ಮಾಡ್ಲಿಕ್ಕಾಗುದಿಲ್ಲ. ಕೃಷ್ಣ ಭಕ್ತರ ಒಂದು ಅಧೀನದೊಳಗದ. ಹಂಗ ನಾವು ಭಕ್ತರ ಒಂದು ಜೀವನ ಚರಿತ್ರೆನೂ ನಾವು ಕೇಳಿಸ್ಕೊಳಕತ್ತಿದ್ರೆ ನಮ್ಮ ಹೃದಯವು ಶುದ್ಧ ಆಗ್ತದೆ, ಮಲಿನದಿಂದ ಶುದ್ಧ ಆಗ್ತದೆ. ಈ ಭೌತಿಕ ಜಗತ್ತಿಗೆ ನಾವು ಬಿದ್ದೀವಿ ಅಂತಂದ್ರೆ ಮಲಿನವಾಗಿರೋದ್ರಿಂದ ಈ ಭೌತಿಕ ಜಗತ್ತಿಗೆ ಬಿದ್ದಿದ್ದೀವಿ. ಈ ಭೌತಿಕ ಜಗತ್ತು ಅನ್ನೋದು ಒಂದು ಜೈಲು. ಈ ಜೈಲಿನೊಳಗ ನಾವು ಬಿದ್ದಿದ್ದೀವಿ ಅಂದ್ರೆ ಈ ಜೈಲಿನೊಳಗಿರೋರು ಅವರು ಜೈಲಿನೊಳಗದಾವೆ. ಈಗ ನಾವೇನ್ ಮಾಡ್ಲಿಕ್ಕತ್ತೇವೆ, ಈ ಜೈಲಿನಾಗಿದ್ದ ಇನ್ನೊಂದು ಕೋಣೆಗೆ, ಇನ್ನೊಂದು ಜೈಲಿಗೆ ಯಾಕೆ ಆ ಕಡೆಗೆ ಹೋಗ್ಬೇಕು ಅಂತ. ಯಾಕಂದ್ರೆ ಆ ಕೋಣೆಯೊಳಗೆ ಒಂದ್ ಸ್ವಲ್ಪ ಬೆಳಕು ಬರ್ತದ ಅಂತ, ಸೂರ್ಯನ ಬೆಳಕು ಬರ್ತದ. ಅಲ್ಲಿ ಆ ಕೋಣೆಯೊಳಗಿರೋರು ಏನ್ ಮಾಡ್ತಾರೆ, ಇನ್ನೊಂದು ಕೋಣೆಗೆ ಹೋಗ್ಬೇಕು. ಯಾಕಂದ್ರೆ ಆ ಕೋಣೆಯೊಳಗ ಇದು ಫ್ಯಾನ್ ಐತಿ ಅಂತ. ಇನ್ನೊಬ್ರು ಆ ಕೋಣೆಯವ್ರು ಏನು ಯೋಚನೆ ಮಾಡ್ತಾರೆ, ಇನ್ನೊಂದು ಕೋಣೆಗೆ ಹೋಗ್ಬೇಕು. ಯಾಕೆ ಹೋಗ್ಬೇಕಂದ್ರೆ ಆ ಕೋಣೆಯಿಂದ ಹೊರಗಡೆ ಟಿವಿ ಹಾಕಿದಾರಲ್ಲ, ಟಿವಿ ಕಾಣ್ತತೆ ಅಂತ ಟಿವಿ ನೋಡ್ಲಿಕ್ಕೆ ಸಿಗೋದು. ಹಂಗ ನಾವೇನ್ ಮಾಡ್ಲಿಕ್ಕೀವಿ, ಈ ಶರೀರದಿಂದ ಇನ್ನೊಂದು ಶರೀರ, ಇನ್ನೊಂದು ಶರೀರದಿಂದ ಇನ್ನೊಂದು ಶರೀರ, ಇನ್ನೊಂದು ಶರೀರದಿಂದ ದೇಹಿನೋ ಅಶ್ವಿನೋ ಯಥಾ ದೇಹಿ ಕೌಮಾರಂ ಯೌವನಂ ಜರ ತಥ ದೇಹಾಂತರ ಪ್ರಾಪ್ತಿರಧೀರ ನಾದತ್ರ ಮುಯ್ಯತಿ. ಈ ಶರೀರ ಬಿಟ್ಟು ಇನ್ನೊಂದು ಶರೀರ, ಇನ್ನೊಂದು ಶರೀರ ಬಿಟ್ಟು ಇನ್ನೊಂದು ಶರೀರ, ಇನ್ನೊಂದು ಶರೀರ ಬಿಟ್ಟು ಇನ್ನೊಂದು ಶರೀರಕ್ಕೆ ಹಂಗ ನಾವು ಟ್ರಾನ್ಸ್ಫರ್ ಆಗ್ತಾ ಇರ್ತೇವೆ. ಒಂದು ಕೋಣೆ ಬಿಟ್ಟು ಇನ್ನೊಂದು ಕೋಣೆ, ಇನ್ನೊಂದು ಕೋಣೆ ಬಿಟ್ಟು ಇನ್ನೊಂದು ಕೋಣೆ, ಇದು ಕೋಣೆ. ಈ ಕೋಣೆ ಒಂದೇ ದಿನ ಬಿದ್ದು ಹೋಗ್ತದೆ. ಈ ಬಿದ್ದು ಹೋಗೋ ಕೋಣೆಯೊಳಗ ನಾವೇನತಿ ಸುಖವನ್ನ ಅನುಭವಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆದ್ರೆ ಇದನ್ನ ನಿಜವಾದ ಸುಖ ಅಲ್ಲ, ಭ್ರಾಮಿಕ ಸುಖ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನು ಸೋ ಅರ್ಜುನ. ಆ ಬ್ರಹ್ಮನ ಲೋಕದಿಂದ ಹಿಡ್ಕೊಂಡು ಈ ಭೂಮಿ ಲೋಕ ತನಕನು ಎಲ್ಲ ಪುನರಾವರ್ತಿತ ಆಗ್ತಾ ಇರ್ತದೆ. ದೇಹಿನೋ ಅಶ್ವಿನೋ ಯಥಾ ದೇಹಿ
ಕೌಮಾರಂ ಯೌವನಂ ಜರ ತದ ದೇಹಾಂತರ ಪ್ರಾಪ್ತಿರತೀರಸ್ ನ ತತ್ರ ಮಯತಿ. ಈ ಕುಮಾರಾವಸ್ಥೆಯಿಂದ ಯೌವನಾವಸ್ಥೆಯಿಂದ ಮುಪ್ಪಾವಸ್ಥೆಯಿಂದ ಈ ಶರೀರ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗ್ತಾನೆ ಇರ್ತೀವಿ. ಅಂದ್ರ ಈ ಶರೀರ ನಾವಲ್ಲ ಅಂತ, ಈ ಶರೀರ ಒಳಗೆ ಇರ್ಲಿಕ್ಕೆ ಬಂದವರು ಅಂತ, ನಾವು ಆತ್ಮ ಅಂತ. ಅದಕ್ಕೆ ಅಥತೋ ಬ್ರಹ್ಮ ಜಿಜ್ಞಾಸ ಅಪಿಯತಃ ಜೀವಸ್ಯ ತತ್ವ ಜಿಜ್ಞಾಸ ಮಾಡ್ಕೋಬೇಕು. ನಾನು ಯಾರಪ್ಪ, ನಾವು ಯಾಕೆ ಬಂದೀವಿ ಈ ಜಗತ್ತಿಗೆ, ಇದನ್ನ ಈ ಜಿಜ್ಞಾಸ ಮಾಡ್ತಾ ಹೋದಾಗ ನಾವು ಈ ಶರೀರ ಅಲ್ಲ, ನಾವು ಭಗವಾನನ ಒಂದು ಅಂಶ, ನಾವು ಭಗವಾನಿಗೆ ಸಂಬಂಧಪಟ್ಟವರು ಅಂತ ಅದೆಲ್ಲ ಅರ್ಥ ಆಗ್ಬೇಕಾದ್ರೆ ನಾವು ಭಕ್ತರ ಒಂದು ಜೀವನ ಚರಿತ್ರೆಯನ್ನು ಕೇಳಿಸಿಕೊಳ್ಬೇಕಾಗ್ತದೆ. ಅದಕ್ಕೆ ಇವತ್ತಿನ ಈ ಕ್ಲಾಸ್ನಲ್ಲಿ ನಾವೇನು ಮಾಡಿದ್ವಿ, ವಿಷ್ಣು ಚಿತ್ತಾರರು ಅಥವಾ ನಮ್ಮ ಪೆರಿಯ ಆಳವಾರರ ಜೀವನ ಮತ್ತು ಅಂಡಾಲ ದೇವಿಯ ಒಂದು ಲೀಲೆಯನ್ನ ಪ್ರಸ್ತುತ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿವಿ. ಇದರಲ್ಲಿ ಅದನ್ನು ವರ್ಣನೆ ಮಾಡುವಷ್ಟು ಕೆಪಾಬಿಲಿಟಿ ನಮ್ಮಲ್ಲಿಲ್ಲ, ನಾವು ಕ್ಷುದ್ರ. ಭಕ್ತರ ಒಂದು ಕೃಪೆ ಮೇರೆಗೆ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದೆ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದ್ರೆ ಹೇಳೋದ್ರಲ್ಲಿ ಅಥವಾ ಭಾಷಾ ದೋಷಗಳು ದಯವಿಟ್ಟು ಕ್ಷಮಿಸಿ. ಆದ್ರೆ ಮಾತ್ರ ಈ ಲೀಲೆ ಏನಾದಲ್ಲ ಅದ್ಭುತ, ನಮ್ಮ ಜೀವನ ಬದಲ ಮಾಡ್ತದೆ. ಇದೇ ರೀತಿ ಇನ್ನೂ ಅನೇಕ ಆಳವಾರರ ಜೀವನ ಚರಿತ್ರೆಗಳದಾವು. ಎಸ್ಪೆಷಲಿ ಕುಲಶೇಖರ ಮಹಾರಾಜರ ಬಗ್ಗೆ ಜೀವನದ ಬಗ್ಗೆ, ಇನ್ನು ಉಳಿದಿರುವಂತ ಆಳವಾರರ ಬಗ್ಗೆ ಜೀವನದ ಬಗ್ಗೆ ಅದ್ಭುತವಾದ ಒಂದು ಜೀವನ ಚರಿತ್ರೆ. ಇವನ್ ಯಾಕೆ ನಾವು ಶ್ರೀ ಸಂಪ್ರದಾಯದ್ದು ನಾವ್ಯಾಕೆ ಓದಬೇಕು, ಅಥವಾ ನಾವು ಬಂದಿರುವಂತಹ ಸಂಪ್ರದಾಯ ಯಾವ್ದಪ್ಪ, ಬ್ರಹ್ಮ ಮಧ್ವ ಗೌಡಿ ಸಂಪ್ರದಾಯ, ನಮ್ಮ ಸಂಪ್ರದಾಯದ ಬಗ್ಗೆ ಇದು ಏನು ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಇವು ಎಲ್ಲವೂ ಅಥೆಂಟಿವ್ ಆದ, ಯಾವೆಲ್ಲ ಈ ನಾಲ್ಕು ಸಂಪ್ರದಾಯಗಳು ಬಹಳ ಅಥೆಂಟಿವ್ ನಮ್ಗೆ. ಯಾವುದು ಬ್ರಹ್ಮ ಮಧ್ವ ಗೌಡಿ ಅಂದ್ರೆ ನಮ್ಮ ಮಧ್ವ ಗೌಡಿಯ ಸಂಪ್ರದಾಯ, ನಮ್ಮ ಇಸ್ಕಾನ್ ಬರೋದು ಬ್ರಹ್ಮ ಮಧ್ವ ಗೌಡಿ ಸಂಪ್ರದಾಯ. ಇನ್ನ ಈ ಜ್ಞಾನವನ್ನ ಭಗವಾನ್ 4 ಜನಕ್ಕೆ ಹೇಳ್ಕೊಟ್ರು. ಇದನ್ನ ಫಸ್ಟ್ ಬ್ರಹ್ಮಗೆ ಹೇಳ್ಕೊಟ್ರು. ಬ್ರಹ್ಮ ಅದಕ್ಕೆ ಬ್ರಹ್ಮ ಸಂಪ್ರದಾಯ ಅಂತ ಕರಿತಿದ್ರು. ಆ ಬ್ರಹ್ಮದೊಳಗನೆ ಏನಿದೆ ಮಧ್ವಾಚಾರ್ಯರು ಬಂದರು, ಅದಕ್ಕೆ ಮಧ್ವ ಸಂಪ್ರದಾಯ ಅಂತ. ಈ ಜ್ಞಾನ ಗೌಡ ದೇಶದೊಳಗೆ ಅಂದ್ರೆ ಈಗಿನ ಪಶ್ಚಿಮ ಬಂಗಾಳ ಏರಿಯಾದೊಳಗೆ ಪ್ರಚಾರದೊಳಗೆ ಬಂತು. ಅದಕ್ಕೆ ಗೌಡ ಸಂಪ್ರದಾಯ ಅಂತ ಕರಿತೀವಿ. ಬ್ರಹ್ಮ ಮಧ್ವ ಗೌಡಿ ಅಂತ ಸಂಪ್ರದಾಯ ಅಂತ ಕರೀತಾರೆ. ನಮ್ಮ ಇಸ್ಕಾನ್ ಅದರಲ್ಲಿ ಬರೋದ್ರಿಂದ ನಾವು ಅದಕ್ಕೆ ಆ ಸಂಪ್ರದಾಯಕ್ಕೆ ರಿಲೇಟ್ ಅದೀವಿ. ಇನ್ನು ಈ ಜ್ಞಾನವನ್ನ ಲಕ್ಷ್ಮೀ ದೇವಿಗೆ ಹೇಳಿಕೊಟ್ರು. ಅದಕ್ಕೆ ಲಕ್ಷ್ಮೀ ಸಂಪ್ರದಾಯ ಅಥವಾ ತಿರು ಸಂಪ್ರದಾಯ ಅಥವಾ ಶ್ರೀ ಸಂಪ್ರದಾಯ ಅಂತ ಕರೀತಾರೆ. ಈ ಶ್ರೀ ಸಂಪ್ರದಾಯದಲ್ಲಿ ಬರುವಂತ ಗುರು ಶಿಷ್ಯ ಪರಂಪರೆ ಇವರು ಆಳವಾರದು. ನಮ್ಮಲ್ಲಿ ಹೆಂಗ ಬ್ರಹ್ಮ ಆದ್ಮೇಲೆ ನಾರದ ಆದ್ಮೇಲೆ ವೇದವ್ಯಾಸ ಮಹರ್ಷಿ ಆದ್ಮೇಲೆ ಮಧ್ವಾಚಾರ್ಯರ ನಂತರ ಅನೇಕ ಶಿಷ್ಯ ಪರಂಪರೆ ಅದು. ಮತ್ತೆ ಅಲ್ಲೇ ಗೌಡ ದೇಶದಲ್ಲಿ ಬರುವಂತಹ ಶಿಷ್ಯ ಪರಂಪರೆ ಔಟ್ ಪ್ರಭಾದ ಅವರಿಂದ ಹಿಡ್ಕೊಂಡು ಕೃಷ್ಣನವರಿಗೆ 32 ಪ್ರಾಮಿನೆಂಟ್ ಆಚಾರ್ಯರು. ಪ್ರಾಮಿನೆಂಟ್ ಅಂದ್ರೆ ಇನ್ನೂ ನಡುವೆ ಅನೇಕ ಮಂದಿ ಇದ್ದಾರೆ. ನಮಗೆ ಸಿಕ್ಕಿರುವಂತ ಎವಿಡೆನ್ಸ್ ಅಥವಾ ಹೆಸರುಗಳೇನದಲ್ಲ 32 ಟೈಪ್. ಭಗವದ್ಗೀತದಲ್ಲಿ ಅದನ್ನ ಕೊಟ್ಟಿದ್ದದು. ಹಂಗ ಇದೇನೈತಿ ಶ್ರೀ ಸಂಪ್ರದಾಯದಲ್ಲಿ ಕೃಷ್ಣ ನಾರಾಯಣ ಏನ್ ಮಾಡಿದ್ರು, ಲಕ್ಷ್ಮೀ ದೇವಿ ಏನ್ ಮಾಡಿದ್ರು, ಗರುಡ ಹೇಳ್ಕೊಟ್ರು. ಗರುಡ ಏನ್ ಮಾಡಿದ್ರು, ವಿಚಕ್ಷಣ ಹೇಳ್ಕೊಟ್ರು. ವಿಚಕ್ಷಣ ಏನ್ ಮಾಡಿದ್ರು, ಈ ಆಳ್ವಾರರಿಗೆ ಹೇಳ್ಕೊಟ್ರು. ಆಳ್ವಾರರ ನಂತರ ಏನೈತಿ ಪುಂಡರೀಕಾಕ್ಷ ಅಂತ ಬರ್ತಾರ. ಅಥವಾ ಅವ್ರ ನಂತರ ಏನಂತಿ ನಾಥಮುನಿ ಆದ್ಮೇಲೆ ಯಮುನಾಚಾರ್ಯರು ಹಿಂಗ ಅನೇಕ ಮಂದಿ ಆಚಾರ್ಯರು ಈ ರೀತಿ ಬರ್ತಾರೆ. ಇನ್ನು ಕುಮಾರ ಸಂಪ್ರದಾಯ, ರುದ್ರ ಸಂಪ್ರದಾಯ ಅಂತ ಕೂಡ. ಆದ್ದರಿಂದ ನಾವು ಯಾವ ಸಂಪ್ರದಾಯದಲ್ಲಿ ಬಂದರೂ ಕೂಡ ಕತೆ ಅಥೆಂಟಿವ್ ಆಗೇ ಇದೆ. ಇದು ನಾವು ಕೇಳಿಸಿಕೊಳ್ಳೋದ್ರಿಂದ ನಮ್ಮ ಹೃದಯ ಬದಲಾಗ್ತದೆ, ನಮ್ಮ ಹೃದಯ ಶುದ್ಧ ಆಗ್ತದೆ. ಹರೇ ಕೃಷ್ಣ. ಇದರಲ್ಲಿ ಯಾವುದಾದರೂ ಪ್ರಶ್ನೆಗಳು ಅಥವಾ ಟೀಕಾ ಟಿಪ್ಪಣಿ ಇದ್ರೆ ಮಾಡಬಹುದು ಅಥವಾ ಕೇಳಬಹುದು. ಹರೇ ಕೃಷ್ಣ. ನಾವೊಂದು 20 ನಿಮಿಷ ಜಾಸ್ತಿ ತಗೊಂಡಿದ್ವಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಣಾಮ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಇವತ್ತು ಎರಡು ಸ್ಟೋರಿ ರಿಲೇಟೆಡ್ ಆಗಿದಾವ ಪ್ರಭುಜಿ. ಹೌದೌದು. ಹಾ, ಯಾಕಂದ್ರೆ ಅವರು ವಿಷ್ಣು ಮಗಳಾಗಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಪ್ರಭುಜಿ. ಧನ್ಯವಾದಗಳು.
ಧನ್ಯವಾದಗಳು. ನಂದಕ್ಕೆ ಆಡ್ ಮಾಡೋದಕ್ಕೆ ಹೇಳಿ ಪ್ರಭುಜಿ. ಸಾರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದ. ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಎಸ್ ಮಾತಾಜಿ, ಒಂದು ನಿಮಿಷ ಮಾತಾಜಿ, ಒಬ್ರು ಏನೋ ಕೇಳಿದ್ರು. ಮಂತ್ರಿಗ ಪೈನ್ ಕಕ್ಕೋಸ್ತಾವು ಹೇಳಿ ಮಾತಾಜಿ, ಏನೇ ಹೇಳಿದ್ರು ನೀವು, ಏನೋ ಸಜೆಸ್ಟ್ ಮಾಡಿದ್ರು, ಸರಿ ಗೊತ್ತಾಗ್ಲಿಲ್ಲ. ನಂದು ಲಿಂಕ್ ಇಲ್ಲ, ನಂದು ಹಾ ಸರಿ ಲಿಂಕ್ ಗೆ ಕೊಡೋದಕ್ಕೆ ಹೇಳಿ. ಸರಿ, ಖಂಡಿತ 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 ಹರೇ ಖಂಡಿತ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಒಂದು ಕ್ವಶನ್ ಇದೆ ಎಸ್ ಬ್ರೋ. ಪ್ರಭುಜಿ, ಇವತ್ತು ಉಪವಾಸ ಏಕಾದಶಿ ಇದೆಯಲ್ಲ, ಹಾ ಅದು ನಟ್ಸ್ ಗಳು ಮಾತ್ರ, ಅದೇ ಶೇಂಗಾ ಬೀಜ ಮಾತ್ರ ತಿನ್ಬಹುದು ಅಂತ ಹೇಳ್ತಾರೆ, ಅಥವಾ ಹಣ್ಣು ಯಾವ ತರದ ಹಣ್ಣುಗಳು ತಿನ್ಬಹುದು ಪ್ರಭುಜಿ, ಅಥವಾ ಅನ್ನೋದು ಗೊತ್ತಾಗ್ತದೆ, ಅಥವಾ ಹಾಲೆಲ್ಲ ಕುಡಿಬಹುದು ಪ್ರಭುಜಿ, ಹೇಗೆ? ಸರಿ 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 ಹೇಳುವ. ಈಗ ನೋಡಿ, ಏಕಾದಶಿ ವ್ರತಗಳಲ್ಲಿ ನಮ್ ಗೌಡಿ ಸಂಪ್ರದಾಯದಲ್ಲಿ ಬಂದಿರುವಂತದ್ದು, ಈಗ ಧಾನ್ಯಗಳಂತ ನಿತ್ಯ ಸೇವನೆ ಮಾಡುವಂತ ಧಾನ್ಯಗಳನ್ನು ಬಿಟ್ಟು, ನಿತ್ಯ ತಿನ್ನುವಂತಹ ಕಾಯಿಪಲ್ಯಗಳನ್ನು ಬಿಟ್ಟು, ಅಥವಾ ಭೂಮಿಯ ಒಳಗಡೆ ಬೆಳೆದಿರುವಂತಹ ಆಹಾರ ಪದಾರ್ಥಗಳು, ಈಗ ಆಲೂಗಡ್ಡೆ ಆಗ್ಲಿ, ಗೆಣಸಾಗ್ಲಿ, ಶೇಂಗಾ ಬೀಜ ಆಗ್ಲಿ ನಾವು ತಿನ್ಬಹುದು. ಅಥವಾ ಕುಂಬಳಕಾಯಿ ಉಪಯೋಗ ಮಾಡ್ತಾರೆ, ಕುಂಬಳಕಾಯಿ. ಇನ್ನ ಇದ್ರೊಳಗ ನಾವು ಆಕ್ಚುಲಿ ನೋಡಿ, ಉಪವಾಸ ಅಂದ್ರೆ ಏನ್ ಗೊತ್ತಾ? ಉಪ ಅಂದ್ರ ಸಮೀಪವಾಗಿ ಇರುವಂತ ವಾಸ ಮಾಡೋದು. ಯಾರಿಗೆ ಸಮೀಪವಾಗಿ ವಾಸ ಮಾಡ್ಬೇಕು? ಯಾರ ಸಮೀಪವಾಗಿ ವಾಸ ಮಾಡೋದು ಅಂದ್ರ ಭಗವಾನನಿಗೆ ಸಮೀಪವಾಗಿ ವಾಸ ಮಾಡೋದು. ಹೌದು. ಈಗ ನೋಡ್ರಿ, ಉಪಕರಣ ಅಂತ ಹೇಳ್ತೇವೆ. ಉಪಕರಣ ಅಂದ್ರೆ ಕರ್ಣ, ಕೈಗೆ ನಜದೀಕ್ ಆಗಿರುವಂತದ್ದು, ಕೈಗೆ ಸಮೀಪವಾಗಿ ಸಿಗುವಂತ ಒಂದು ವಸ್ತು, ಅಥವಾ ಉಪಯೋಗಕ್ಕೆ ಬರುವಂತ ಒಂದು ವಸ್ತುವಿಗೆ ಉಪಕರಣ ಅಂತ ಕರಿತೀವಿ. ಉಪಕರಣ ಅಂದ್ರೆ ಸಮೀಪವಾಗಿರುವಂಥದ್ದು. ಹಂಗ ಉಪವಾಸ ಅಂದ್ರೆ ಭಗವಾನನಿಗೆ ಸಮೀಪ ಆಗಿರುವಂಥದ್ದು. ಅದಕ್ಕೆ ಬೇಕಾಗಿರೋದು, ಉಪವಾಸಕ್ಕೆ ಬೇಕಾಗಿರೋದು ಏನಪ್ಪಾ ನಮ್ಗೆ? ಉಪವಾಸ ಅಗರ ನಿರ್ಜಲವಾಗಿ ಉಪವಾಸ ಮಾಡ್ತೇನೆ ಅಂತಂದ್ರೆ ಅಡ್ಡಿಲ್ಲ, ನಿಮ್ಗೆ ತಡ್ಕೊಳ್ಳೋ ಕೆಪಾಸಿಟಿ ಇದೆ, ಶಾರೀರಿಕವಾಗಿ ಸದೃಢವಾಗಿದ್ದೀರಿ, ಮಾಡ್ಬೇಕು ಅನ್ನುವಂಥದ್ದು ಮಾಡ್ಬೋದು, ನೋ ಪ್ರಾಬ್ಲಮ್. ನೀರು ಸಹಿತ ಕುಡಿಲಾರ್ದಂಗೆ ಇರಬಹುದು. ಇಲ್ಲಪ್ಪ ನಮ್ಗ ಅದು ಆಗೋದಿಲ್ಲ, ನಮ್ಗೆ ನೀರು ಕುಡಿಲೇಬೇಕಾಗ್ತದೆ, ನೀರು ಕುಡ್ದೇ ಇರ್ಬೋದು. ನೀರು ಕುಡಿದ್ರು ಕೂಡ ನಮ್ಗೆ ನಿಲ್ಲಿಕ್ಕೆ ಆಗುದಿಲ್ಲಪ್ಪ, ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು ಇತ್ತಂದ್ರೆ ಹಾಲು ಕುಡಿಬಹುದು, ಅಥವಾ ಜ್ಯೂಸ್ ಕುಡಿಬಹುದು. ಅದನ್ನು ಕುಡಿದ್ರು ಕೂಡ ಆಗ್ತಾ ಇಲ್ಲಪ್ಪ ಅನ್ನೋಂಗಿದ್ರೆ ಹಣ್ಣುಗಳನ್ನ ತಿಂದಿರಬಹುದು. ಹಣ್ಣುಗಳು ಯಾವುದೇ ರೀತಿ ಇರುವಂತಹ ಹಣ್ಣುಗಳನ್ನ ತಿನ್ಬಹುದು. ಇನ್ನು ಹಣ್ಣುಗಳು ಕೂಡ ತಿಂದಿರ್ಲಿಕ್ಕೆ ಆಗೋದಿಲ್ಲಪ್ಪ ಅನ್ನೋಂಗಿದ್ರೆ ಇನ್ನು ನಮಗಾಗಿ ಕೊಟ್ಟಿರುವಂತಹ ವರಾಯಿ ಅಕ್ಕಿ ಅಥವಾ ಸಾಬುದಾನ ಅನ್ನುವಂಥದ್ದು ಏನದ, ಅದರ ಕಿಚಡಿ ಮಾಡ್ತಾರೆ, ಅಥವಾ ಶೇಂಗಾ ಬೀಜನ ಹುರಿದು ಅಥವಾ ಅದ್ರ ಚಟ್ನಿ ಮಾಡಿ, ಅಥವಾ ನಾರಿಯಲ್ಲಿ ಉಪಯೋಗ ಮಾಡ್ಕೊಂಡು ಹಿಂಗ್ ಮಾಡ್ತಾರೆ. ಇದನ್ನ ಬಿಟ್ಟು ಮತ್ತೆ ಇನ್ನು ಏನಾರ ಇದೆಯಾ ಅಂತ ಕೇಳಬೇಡಿ. ಇದು ಮಿನಿಮಮ್. ನಾವ್ ಆಕ್ಚುಲಿ ನಿರ್ಜಲವಾಗಿ ಉಪವಾಸ ಮಾಡ್ಬೇಕು, ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾವು ನೀರು ಕುಡಿದು ಮಾಡ್ಬೇಕು. ನೀರು ಕುಡಿದಾದ್ಮೇಲೆ ಇರ್ಲಿಕ್ಕೆ ಆಗುದಿಲ್ಲ, ನಾವು ಹಾಲು ಕುಡಿದು ಅಥವಾ ಹಣ್ಣಿನ ಜ್ಯೂಸ್ ತಗೊಂಡು ಇರ್ಬೋದು. ಅದನ್ನು ಕುಡಿದು ಮಾಡ್ಲಿಕ್ಕೆ ಆಗುದಿಲ್ಲಪ್ಪ ಅನ್ನೋಂಗಿದ್ರೆ ಹಣ್ಣುಗಳನ್ನು ತಿಂದಿರ್ಬೋದು. ಹಣ್ಣುಗಳು ತಿಂದಿರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ವರಾಯಿ ಕಿಚಡಿ ಅಥವಾ ಸಾಬುದಾನ ಕಿಚಡಿಯನ್ನು ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ. ಇದು ಎಷ್ಟು ನಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಆದ್ರೆ ನಿಜವಾಗ್ಲೂ ನಾವು ಉಪವಾಸ ಮಾಡೋದು ಬಹಳ ಒಳ್ಳೇದು. ಯಾಕಂದ್ರೆ 15 ದಿನಗಳಿಗೆ ಒಮ್ಮೆ ನಾವು ಉಪವಾಸ ಮಾಡೋದು ವೈಜ್ಞಾನಿಕವಾಗಿಯೂ ಪ್ರೂವ್ ಮಾಡಿದ್ದಾರೆ. ನಮ್ಮಲ್ಲಿ DNA ಎರಡು ಹೋಲ್ ಇದಾವಂತೆ, 2 ಹೋಲ್. ಈಗಿನ ವಿಜ್ಞಾನಿಗಳಾದ ಹೋಲ್ ಇದೆ ಅಂತ ಕಂಡು ಹಿಡಿದಕ್ಕೆ ಸಲುವಾಗಿನೇ ಅವರಿಗೆ ಒಂದು ನೊಬೆಲ್ ಅವಾರ್ಡ್ ಕೊಟ್ರು. ಆಮೇಲೆ ಅವ್ರ ಪ್ರಶ್ನೆ ಕೇಳಿದ್ರು, ಪರಮಾತ್ಮ ನಿಮ್ ಭಗವಾನ್ ಅಂತ ಹೇಳ್ತೀರಿ, ಇದನ್ನೆಲ್ಲ ಇಡೀ ಜಗತ್ತನ್ನು ಭಗವಾನ್ ತಯಾರು ಮಾಡಿದಾನೆ ಅಂತ ಹೇಳ್ತಿದ್ರಿ, ಈ ಹೋಲ್ ಯಾಕೆ ಖಾಲಿ ಬಿಟ್ಟಿದಾರ ಅಂತ ಕೇಳ್ತಾರೆ ಪ್ರಶ್ನೆ. ಅದಕ್ಕೆ ನಮ್ಮ ಭಕ್ತರು ಒಬ್ರು ಹೇಳಿದ್ರು, ಈ ಹೋಲನ್ನ ಯಾಕೆ ಖಾಲಿ ಬಿಟ್ಟಿದಾರ ಅಂತಂದ್ರೆ ಈಗಿನವ್ರು ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾರ. ಆ ಹೋಲ್ ಆಗ್ತಾ ಹೋದ್ರೆ ಅಥವಾ ಸಂಕುಚ ಆಗ್ತಾ ಬಂದ್ರೆ ಮನುಷ್ಯನ ಆಯುಷ್ ನಿರ್ಭರ ಆಗ್ತತಿ ಅನ್ನುವಂಥದ್ದನ್ನ ಈಗಿನ ಸೈಂಟಿಸ್ಟ್ ನಿರ್ಧಾರ ಮಾಡಿದಾರೆ. ಅವರಿಗೂ ಕೂಡ ಒಂದು ನೊಬೆಲ್ ಅವಾರ್ಡ್ ಕೊಟ್ಟಿದ್ದಾರೆ. ಇವೆಲ್ಲ ಈಗ ಪೇಪರ್ನಲ್ಲಿ ಬಂದಿರುವಂತ ಸುದ್ದಿಗಳು. ಆ ಹೋಲ್ ಏನದಾವಲ್ಲ, DNA ಒಳಗ 2 ಹೋಲ್ ಅದಾವಲ್ಲ, ಸೈಂಟಿಸ್ಟ್ ಏನ್ ಮಾಡಿದ್ರು, ಒಂದಿಷ್ಟು ಮಂದಿಗೆ ಇದನ್ನ ತಗೊಂಡ್ರು, ಏನೋ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಒಂದಿಷ್ಟು ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡ್ರು. ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡು ಅವ್ರು ಉಪವಾಸ ಮಾಡ್ಲಿಕ್ಕೆ ಮಾಡಿದ್ರು. ಅವ್ರು ಏನ್ ಮಾಡಿದ್ರು, ಮಕ್ಕಳನ್ನ 1 ದಿನ ಉಪವಾಸ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, 2 ದಿನ 3 ದಿನ ಹಿಂಗ 5-6 ದಿನ 1 ವಾರ ಉಪವಾಸ ಮಾಡ್ಲಿಕ್ಕೆ ಹೋದ್ರೆ ಈಗ ಮಕ್ಕಳಲ್ಲಿ ಶಕ್ತಿ ಹೀನಾಗ್ಲಿಕ್ಕತ್ತು. ಅದು ಅದ್ರೊಳಗ ಏನ 2 ಹೋಲ್ ಅದಾವಲ್ಲ, ಅದು ದೊಡ್ಡದಾಗ್ಲಿಕ್ಕತ್ತು. ಹೆಂಗ್ ದೊಡ್ಡದಾಗ್ತತಿ ಅಲ್ಲ, ಸಾರಿ ಸಣ್ಣದಾಗ್ಲಿಕ್ಕತ್ತು. ಹೆಂಗೆ ಸಣ್ಣದಾಗ್ಲಿಕ್ಕತ್ತತಿ, ಅವ್ರ ಆಯುಷ್ ಕಮ್ಮಿ ಆಗ್ತದಂತ.
ಹೆಂಗ್ ದೊಡ್ಡದಾಗ್ತೈತಿ ಅದ್ರಂಗ ಅವ್ರ ಆಯುಷ್ಯ ಜಾಸ್ತಿ ಆಗ್ತೈತಿ ಅನ್ನೋಂಥದ್ದು. ಅದಕ್ಕೆ ಅವ್ರ ಒಂದು ಕನ್ಕ್ಲೂಷನ್ ಬಂದ್ರು. ಏನ್ ಕನ್ಕ್ಲೂಷನ್ ಬಂದ್ರೆ 15 ದಿನ ತನಕ ಅವ್ರು ಉಪವಾಸ ಮಾಡಿಸೋದು ನೋಡಿದ್ರು, ಅಥವಾ 15 ದಿನ ಆದ್ಮೇಲೆ 15 ದಿನಕ್ಕೆ ಒಮ್ಮೆ ಉಪವಾಸ ಮಾಡೋದ್ರಿಂದ ನಮ್ಮ ಈ ಹೋಲ್ ಎಂತೆಲ್ಲ ಸೈಜ್ ವೇರಿಯೇಷನ್ ಆಗೋದಿಲ್ಲ, ಮತ್ತೆ ಅದು ಅಷ್ಟೇ ಇರ್ತೈತಿ ಅಂತ. ಅಂದ್ರೆ ನಮ್ದು ಆಯುಷ್ನು ಕೂಡ ದೀರ್ಘ ಆಗ್ತದೆ ಅಂತ ಆ ಕನ್ಕ್ಲೂಷನ್ ಬಂದ್ರು. 15 ದಿನಕ್ಕೊಮ್ಮೆ ಉಪವಾಸ ಮಾಡೋದ್ರಿಂದ ನಮ್ಮ ಶಾರೀರಿಕವಾಗಿ ಅದು ಸದೃಢ ಆಗ್ತೈತಿ, ಆಧ್ಯಾತ್ಮಿಕವಾಗಿ ಸದೃಢ ಆಯ್ತು. ಇದನ್ನ ಆಲ್ರೆಡಿ ನಮ್ಮಲ್ಲಿ ವೇದದಲ್ಲಿ ಆಲ್ರೆಡಿ ಕೊಟ್ಟು ಬಿಡಿದ್ರು ಏಕಾದಶಿ ರೂಪದಲ್ಲಿ. ಇದನ್ನ ನಾವು ಏಕಾದಶಿ ಇವ್ರು ಸೈಂಟಿಸ್ಟ್ ಕಂಡು ಹಿಡಿತಾ ಇರಲಿ, ನಮ್ಮ ಸೈಂಟಿಸ್ಟ್ ಏನಾರ ಆಧ್ಯಾತ್ಮಿಕ ಸೈಂಟಿಸ್ಟ್ ಏನಾದಾರಲ್ಲ, ಆಚಾರ್ಯರು ಏನಾದಾರಲ್ಲ, ಅವ್ರು ಆಲ್ರೆಡಿ ಅದನ್ನ ಟೇಸ್ಟ್ ಮಾಡಿನು ಅದನ್ನ ಆಲ್ರೆಡಿ ಕಂಡು ಹಿಡಿದ್ರು. ಆ ಕಂಡು ಹಿಡಿದು ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನ ಮತ್ತೊಬ್ಬರಿಗೂ ಅದನ್ನ ಹೇಳ್ಕೊಳ್ಳಿಕ್ಕೆ ನಾವು 15 ದಿನ ಉಪವಾಸ ಮಾಡೋದು ಬಹಳ ಅದ್ಭುತವಾದ ಒಂದು ಕ್ರಿಯೆ. ಮತ್ತೆ ಇದನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ. ಈಗ ಮಕ್ಕಳು ಇರ್ತಾರೆ, ಅಥವಾ ನಮ್ಗ ಹೊಟ್ಟೆ ಪ್ರಾಬ್ಲಮ್ ಇರ್ತದೆ ಕೆಲವೊಬ್ಬರಿಗೆ, ಅಂತವ್ರು ಏನೈತಿ ಈ ರೀತಿ ಆಹಾರಗಳನ್ನ ಉಪಯೋಗ ಮಾಡಿಕೊಂಡು ಇವತ್ತಿನ ಏಕಾದಶಿಯನ್ನು ನಾವು ಪಾಲಿಸಲಿಕ್ಕೆ ಮಾಡ್ಬೋದು. ಇದು ನಮ್ಮ ಶಾಸ್ತ್ರದ ಪ್ರಕಾರ. ಹರೇ ಕೃಷ್ಣ. ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಧನ್ಯವಾದಗಳು ಪ್ರಭುಜಿ, ತುಂಬಾ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದೆ ಪ್ರಭುಜಿ. ನಾವು ನಿರ್ಜಲ ಉಪವಾಸ ಮಾಡ್ತಾ ಇದ್ವಿ ಪ್ರಭುಜಿ, ಮನೆಯಲ್ಲಿ ಸ್ವಲ್ಪನೂ ಏನು ತಿಂದೆ ಇದ್ರಿ ಅಂತ ತುಂಬಾ ಇದ್ ಮಾಡ್ತಾ ಇದ್ರು. ಈಗ ಜಲ ಮಾತ್ರ ಸೇವನೆ ಮಾಡ್ತಾ ಇದ್ದೀನಿ ಪ್ರಭುಜಿ. ಕನ್ಕ್ಲೂಷನ್ ಇತ್ತು, ಅದಕ್ಕೋಸ್ಕರ ನಿಮಗೆ ಕೇಳ್ಕೊಂಡೆ ಪ್ರಭುಜಿ. ತುಂಬಾ ಇವತ್ತಿನ ಅಧಿವೇಶನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಹೇಳಿದ್ದಂತ ಒಂದು 2 ವಿಶೇಷವಾಗಿ ಇರುವಂತ ಇದನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಈ ಕಲಿಯುವ ಕಾಲದಲ್ಲಿ ಮುಂದಿನ ಇದರಲ್ಲಿ ಯಾವ ರೀತಿ ಇತ್ತು, ನಾವು ಹೆಂಗೆ ನಡ್ಕೋಬೇಕ ಅಂತ, ದೇವ್ರನ್ನ ಹೆಂಗೆ ಸೇವೆ ಇದನ್ನ, ಮತ್ತೆ ನಾವೇನೋ ಒಂದು ವಿಷಯಗಳನ್ನ ತಿಳ್ಕೊಂಡಿದೀವಿ ಅನ್ನೋದನ್ನ ಇವತ್ತಿನ ದಿನ ಕಲ್ತಿದೀವಿ. ತುಂಬಾ ಧನ್ಯವಾದಗಳು ಗುರೂಜಿ. ಇಂತಹ ಒಳ್ಳೆ ಒಂದು ವಿಷಯಗಳನ್ನ ತಿಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಮಾತಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಕಥೆಗಳೆಲ್ಲ ಹೇಳ್ತಿರಲ್ಲ, ಅದು ಎಲ್ಲಿ ಸಿಗತ್ತೆ ಪ್ರಭುಜಿ? ಇವೆಲ್ಲ ಎಲ್ಲಿಂದ ಸಿಗ್ತದಂತಂದ್ರೆ ಒಂದು ಕತೆ ಮೂಲಕನೇ ಹೇಳ್ಬಿಡುವ. ಸಣ್ಣ ಕತೆ ಏನಪ್ಪಾ ಅಂದ್ರೆ, ಈಗ ನೋಡಿ, ಒಬ್ರು ಯಾರೋ ಹೇಳಿದ್ರಂತೆ, ನೀವು ಕತೆ ಹೇಳಿದ್ರಲ್ಲ ಅದು ಬಹಳ ಚಂದ ಇತ್ತು, ನಾ ಹೇಳ್ತೇನೆ ಅಂದ್ರು ಅಂತ. ಅಲ್ಲ, ನಿಮ್ ಕಥೆಯಲ್ಲಿ ಆ ಉದಾಹರಣೆ ಕೊಟ್ರಲ್ಲ ಅದು ಬಹಳ ಚಂದ ಇತ್ತು, ನಾ ಹೇಳ್ತೇನೆ. ಇನ್ನೊಬ್ರು ಒಂದು ಹೇಳಿದ್ರಲ್ಲ, ನೀವು ಅದನ್ನ ಒಳ್ಳೆ ಕೀರ್ತನೆ ಮಾಡಿದ್ರ, ಅದು ನಡಿವೆ ಅಂತ, ಅದನ್ನು ಕೂಡ ನಾ ಹೇಳ್ತೇನೆ ಅಂದ್ರ. ಅವ್ರು ಪ್ರಶ್ನೆ ಕೇಳಿದವ್ರು ಇದ್ರಲ್ಲ, ಅದ್ರಲ್ಲಿ ಒಬ್ರು ಹೇಳಿದ್ರು, ಯಾರು ಹೇಳ್ತೀರಿ ನೀವು? ಹೇಳ್ತೀನಿ ಅಂತ ಇದ್ರಿ, ಯಾರು ಹೇಳ್ತೀರಿ ಅಂತ. ಅಲ್ಲ, ಇದೆಲ್ಲ ನಾನು ಬಂದಿರೋದೆಲ್ಲ ನನ್ನ ಗುರು ಮಹಾರಾಜರು ಹೇಳಿದ್ದು, ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ಅದಕ್ಕೆ ಇದು ನೀವೇನು ಹೇಳ್ತಾ ಇದ್ದೀರಲ್ಲ ಅದನ್ನ ನಮ್ಮ ಗುರು ಮಹಾರಾಜರಿಗೆ ಹೇಳ್ತೀನಿ ಅಂದ್ರಂತ. ಅದೇ ರೀತಿ ಇದು ನಾವೆಲ್ಲ ಕೇಳ್ತಾ ಇರೋದು ನಮ್ಮ ಗುರು ಮಹಾರಾಜರ ಒಂದು ಲೆಕ್ಚರ್ಸ್ ನಲ್ಲಿ ಅವ್ರು ಕೇಳಿದ್ದನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತ ಮಾಡಿದ್ದೇವೆ. ಇದು ಅಲ್ಟಿಮೇಟ್ ಗುರು ಅಂಡ್ ಗೌರಾಂಗ ಪ್ರಭುಪಾದವರಿಗೆ ಸಿಗಿರುವಂಥದ್ದು, ಅವರಲ್ಲಿ ಕೇಳಿರುವಂಥದ್ದು ವಸ್ತುಗಳು, ಅದನ್ನೇ ನಿಮ್ಮ ಮುಂದೆ ಪ್ರಸ್ತುತ ಮಾಡಿದ್ವಿ ಅಷ್ಟೇ. ಹರೇ ಕೃಷ್ಣ. ಕತೆ ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ಭೌತಿಕದಲ್ಲಿ ಇರೋರಿಗೆ ಎಷ್ಟೇ ಹೇಳಿದ್ರು ಅವ್ರು ಯಾವ ರೀತಿ ಅರ್ಥ ಮಾಡ್ಕೋತಾರೆ, ತಗೋತಾರೆ ಅನ್ನೋದು ನಿಮ್ ಕತೆ ಮೂಲಕ ಅರ್ಥ ಆಯ್ತು ಪ್ರಭುಜಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜಯ.